ಬರೀ ಹಾರ್ಡ್ ವರ್ಕೇ ಮಾಡ್ಕೊಂಡಿದ್ರೆ ಸಾಧ್ಯನೇ ಇಲ್ಲ. ಕತ್ತೆ ಕೂಡ ಹಾರ್ಡ್ ವರ್ಕ್ ಮಾಡುತ್ತೆ. ನಾವು ಯಾವತ್ತೂ ಹುಲಿಗಳ ನಡುವೆ ಇದ್ರೆ ಹುಲಿಗಳಾಗ್ತೀವಿ, ಅದೇ ಕತ್ತೆಗಳ ನಡುವೆ ಇದೆ ಕತ್ತೆ ಆಗುತ್ತೆ. ನಾನು 3 ಸಾರಿ ಸೋತಿದ್ದೀನಿ. ನಾನು ಸೋತ ಪ್ರಕಾರ ನಾನು 3 ಸಾರಿ ಸಾಯ್ಬೇಕಿತ್ತು. ನೆವರ್ ಗಿವ್ ಅಪ್. ಜೀವ ಒಂದು ಉಳಿದ್ರೆ ಏನು ಕೂಡ ಜೀವನದಲ್ಲಿ ಸಾಧನೆ ಮಾಡಬಹುದು. ಈ ಒಂದು ಎಪಿಸೋಡ್ ತಾವು ಮಿಸ್ ಮಾಡ್ಕೊಂಡ್ ಬಿಟ್ರೆ ನಿಖುಲ್ ನಿಜವಾದ್ಲ ದಾದನ ಒಂಜಿ ಮಿಸ್ ಮಾಡ್ದಾರೆಂದ್. ಚಿಮಿಣಿ ದೀಪದಲ್ಲಿ ಅವರು ಬದುಕುವಂತಹ ಜೀವನ, ಆ ಬೆಳಕಿನ ಮಹತ್ವವನ್ನ ಅರಿತು ತನ್ನದೇ ಸ್ವಂತ ಉದ್ಯಮವನ್ನ ಸ್ಥಾಪಿಸಿ ಇಡೀ ದೇಶದಾದ್ಯಂತ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂತಹ ಅದ್ಭುತವಾಗಿರುವಂತಹ ಲೈಟಿಂಗ್ ಬ್ರ್ಯಾಂಡ್ ಅನ್ನ ಸ್ಥಾಪಿಸಿದಂತಹ ವ್ಯಕ್ತಿ. ಜಾಗತಿಕ ಮಟ್ಟದಲ್ಲೂ ಕೂಡ ಈ ಒಂದು ಭಾರತದ ಲೈಟಿಂಗ್ ಬ್ರ್ಯಾಂಡ್ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಲೆಕ್ಸಾ ಕೇಂದ್ರ ಬ್ರ್ಯಾಂಡ್, ಲೈಟಿಂಗ್ ನೆಟ್ ಬ್ರ್ಯಾಂಡ್ ನೋ ಡೌಟ್, ಬಟ್ ನಮ್ಮ ತುಳುನಾಡದವರೇ ಮಸ್ತ್ ಗೊತ್ತಿದೆ. ಫ್ರಮ್ ಸ್ಕ್ರಾಚ್ ಅಂತ ಹೇಳ್ತೀವಿ, 0 to ಹೀರೋ ಆದಂತಹ ವ್ಯಕ್ತಿ ತಾವು. ಹುಲ್ಲಿನ ಒಂದು ಚಿಕ್ಕ ಮನೆಯಲ್ಲಿ 10 by 10 ರೂಮ್ನಲ್ಲಿ ವೇರೇನು ಟಾಯ್ಲೆಟ್ ಇಲ್ಲ ಅಥವಾ ಸ್ನಾನ ಮಾಡೋಕ್ಕೆ ಬಚ್ಚಲಿಲ್ಲ, ಅಡಿಗೆ ರೂಮ್ ಇಲ್ಲ, ಒಂದು ರೂಮಲ್ಲಿ ಇದ್ವಿ. 750 ರೂಪಾಯಿ ಸಂಬಳ ಅರ್ನ ಬಿಸ್ನೆಸ್ ಮಲ್ಪನಂಚಿನ ಟರ್ನ್ ಓವರ್ 100 ಕೋಟಿ ಜಾಸ್ತಿ. ಟೈಮಲ್ಲಿ ನಾನು ಕೂಲಿ ಕೆಲಸಕ್ಕೆ, ಕಾಂಕ್ರೀಟ್ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೆ. ಯಾರ್ಯಾರು ಕೊಟ್ಟ ಅಂಗಿ, ಯಾರ್ಯಾರು ಕೊಟ್ಟ ಪ್ಯಾಂಟ್ ಗೊತ್ತಾಗುತ್ತೆ. 3 ಹೊತ್ತಿನ ಊಟ ಸಿಗೋದು ಕಷ್ಟ ಇತ್ತು. ಆದರೆ ಇವತ್ತು 350 ಜನಕ್ಕೆ ಊಟ ಅಂದರೆ 1200 ಫ್ಯಾಮಿಲಿಗೆ ದೈನಂದಿನ ಊಟ ಕೊಡ್ತೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಹ್ಯಾಟ್ಸ್ ಆಫ್ ಟು ಯು ಸರ್. ಆವಾಗಲೇ ಒಂದು ನೆವರ್ ಗಿವ್ ಅಪ್ ಆಟಿಟ್ಯೂಡ್, ಸ್ವಲ್ಪ ಜಿದ್ದು, ಸ್ವಲ್ಪ ಅಂದ್ರೆ ಸ್ವಲ್ಪ ಏನಂತೀರ, ಏನೋ ಒಂದು ಕೆಲಸ ಹಿಡಿದ್ರೆ ಮಾಡಲೇಬೇಕು. ರೊನಾಲ್ಡ್ ಸರ್ ಅವರಿಗೆ ಏನಪ್ಪ ಲಕ್ ಇರ್ಬೋದು, ಅದೃಷ್ಟ ಇರ್ಬೋದು, ಹಾಗೆ ಕ್ಲಿಕ್ ಆಗಿದ್ದಾರೆ. 35 ರೂಪಾಯಿ ಸಂಬಳ ಸಿಗ್ತಾ ಇತ್ತು. ಬಾವಿ ಕೆಲಸ, ಕಲ್ಲು ಕಟ್ಟೋದು ಕೆಲಸ, ಮಣ್ಣಿನ ಕೆಲಸ, ಗದ್ದೆ ಕೆಲಸಕ್ಕೆ ಹೋಗ್ತಾ ಇದಕ್ಕೆ 300 ಕಲ್ಲನ್ನು ಎತ್ತಾ ಇದ್ದು. ಅದು ಮಿಷಿನ್ ಕಲ್ಲುಗಳು. ಒಂದೊಂದು ಕಲ್ಲು ಸಾಧಾರಣ 27-30 kg ಬರ್ತಾ ಇತ್ತು. ಕೈದು ಸಿಪ್ಪೆ ಹೋಗ್ತಾ ಇತ್ತು, ಇವನ್ ಎಲ್ಲಿದ್ದು ಚರ್ಮ, ಹೆಗಲ್ದು ಚರ್ಮ ಹೋಗ್ತಾ ಇತ್ತು. ಅಂದರೆ ಮೈ ಉರಿ ಬರ್ತಾ ಇತ್ತು. ಅಳ್ತಾ ಇದ್ದೆ, ದೇವರೇ ನನಗೆ ಏನಕ್ಕೆ ಈ ಗತಿ, ನಾನು ಯಾವ ತಪ್ಪು ಮಾಡಿದ್ದೀನಿ, ನನಗೆ ಏನಕ್ಕೆ ಈ ಬಡತನ, ನಾನು ಏನಕ್ಕೆ ಈ ಥರ ಸಫರ್ ಆಗಬೇಕು ಅಂತ ಹೇಳ್ಬಿಟ್ಟು. ನಾವು ಸೋತಾಗ ಫೈಟ್ ಬ್ಯಾಕ್ ಮಾಡಬೇಕು ಅನ್ನೋದು ಜಪಾನೀಸ್ ಇಂದ ಬಹುಶಃ ತಾವು ಕಲ್ತಿರುವ. ಅದು ಆಕ್ಚುಲಿ ನನ್ನ ರಕ್ತದಲ್ಲಿದೆ. ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು ಇಲ್ಲಿ ನಮ್ಮ ಮೂಡುಬಿದ್ರೆ ಮೂಲೆ ಕೊಡಲ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋ ಸಾಧಾರಣ 99.9% ಸೆಕ್ಯೂರಿಟಿ ಒಂದು ಬಿಟ್ಬಿಟ್ಟು ಎಲ್ಲರೂ ನಮ್ಮ ಊರಿನವರು ಮಾತೆಲ್ಲ ನಮ್ಮ ಊರ್ದಾಗ ಸ್ವಲ್ಪ ಪ್ಲಾನ್ ಕ್ರ್ಯಾಕ್ ಆಗುತ್ತಲ್ಲ. ಇಲ್ಲ ಆಗೋ ಚಾನ್ಸೇ ಇಲ್ಲ. ಹುಷಾರಿಲ್ಲದೆ ಮಲಗಿದ್ದು ಅಂತ ಹೇಳಿದ್ರೆ 12-14 ವರ್ಷ ಆಯ್ತು, ನನಗೇನೂ ಗೊತ್ತಿಲ್ಲ, ನನಗೂ ನೆನಪಿಲ್ಲ. ಯು ಆರ್ ಎ ಗೋಲ್ಡನ್ ಪೀಸ್ ಲೈಯಿಂಗ್ ಇನ್ ದ ಡಸ್ಟ್ಬಿನ್. ದಿಸ್ ಕಂಪನಿ ಇಸ್ ನಾಟ್ ಯುವರ್ ಪ್ಲೇಸ್ ಅಂಡ್ ದಟ್ ವಿಲ್ ಬಿ ಯುವರ್ ಪ್ಲೇಸ್, ಪ್ಲೀಸ್ ಗೋ. ಫ್ಯಾಮಿಲಿಯವರಾಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ತುಂಬಾನೇ ಜನ ಇಂಬ್ಯಾಕ್ ಮಂಡ್ಯ ಸರಿಜಿ ಅಂತ ಹೇಳ್ಬಿಟ್ಟು ಇವನು ತಲೆ ಕೆಟ್ಟಿದೆ ಇವನಿಗೆ ಅಂತ. ಮನೆಯಲ್ಲಿ ಏನೇ ಕಿರಿಕಿರಿ ಇಲ್ಲ ಅಂತ ಹೇಳಿ ಯು ಕ್ಯಾನ್ ಡೂ ವಂಡರ್ಸ್. ಹೇಗೆ ಸರ್, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಹೇಗೆ? ಡೆಫಿನೆಟ್ಲಿ ಲವ್ ಮ್ಯಾರೇಜ್ ಕಮ್ ಅರೇಂಜ್ ಮ್ಯಾರೇಜ್. ಓಕೆ. ಸಣ್ಣ ಕೋಣೆ, 2-3 ಜನ ಬಂದಿದ್ದೀಗ ದೊಡ್ಡ ಸಾಮ್ರಾಜ್ಯ. ಆ ಮನೇನ ನಾನು ಟೋಟಲಿ ಸೇಲ್ ಮಾಡ್ತೀನಿ. ನನ್ನ ಹತ್ರ ಇರೋ PF, ಗ್ರ್ಯಾಚ್ಯುಯಿಟಿ, ESI ಏನೆಲ್ಲ ಇದೆ ಬರೋ ಎಲ್ಲ ಹಣ ಬಂಗಾರ ಅದೆಲ್ಲ ಹಾಕ್ಬಿಟ್ಟು ಸಾಧಾರಣ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಬಿಗಿನಿಂಗ್ ಆಗಿ 1 ಕೋಟಿ ಕಲೆಕ್ಟ್ ಮಾಡಿಬಿಟ್ಟು ಈ ಕಂಪನಿಗೆ ಅವಾಗ ನನ್ನ ಅಕೌಂಟಲ್ಲಿ 257 ರೂಪೀಸ್ ಇತ್ತು. ಫಸ್ಟ್ ಟೈಮ್ LED ಅನ್ನೋ ಸಬ್ಜೆಕ್ಟನ್ನು ಇಂಡಿಯಾಗೆ ತೊಗೊಂಬಂದ್ಬಿಟ್ಟು ಫಸ್ಟ್ ಪ್ರಾಡಕ್ಟ್ LED-ನಲ್ಲಿ ಸ್ಟಾರ್ಟ್ ಮಾಡಿದೆ. ಓಕೆ. 10 ವರ್ಷ ಬಿಟ್ಟರೆ ಲೈಟಿಂಗಲ್ಲಿ ಏನು ಟೆಕ್ನಾಲಜಿ ಬರುತ್ತಾ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಗೆಸ್ ಮಾಡಿದ್ದೀನಿ. ನಮ್ಮ ಅಂಬಾನಿ ಅವರು 2000 ನೋಟ್ ಕೆಳಗಡೆ ಬಿದ್ದರೆ ಅದನ್ನು ಬಗ್ಬಿಟ್ಟು ಎತ್ಕೊಳ್ಳೋಕೆ ಹೋದ್ರೆ ಅವರಿಗೆ ಅದು ಲಾಸ್ ಆಗುತ್ತೆ. ಶ್ರೀ ರಾಮದೇವರ ಪ್ರಾಣ ಪ್ರತಿಷ್ಠಾನ ಆಗಿರೋದು 22ನೇ ಜನವರಿ. ಓಕೆ. ಅದೇ ದಿನ ನಾನು ಕೂಡ ಹುಟ್ಟಿರೋ. ಹೌದಾ? ಮನುಷ್ಯರು ಅವರವರ ಲಾಭಕ್ಕೋಸ್ಕರ ಆ ದೇವರನ್ನ ವಿಂಗಡಣೆ ಮಾಡಿದ್ರು. ಅದೇ ಮನುಷ್ಯ ಜಾತಿನ ದೇವರ ಹೆಸರಲ್ಲಿ ವಿಭಜನೆ ಮಾಡಿದ್ರು. ಅದು ಎಲ್ಲ ದೇವರುಗಳು ಮೇಲೆಗಡೆಯಿಂದ ಒಂದಾಗ್ಬಿಟ್ಟು ಕೈ ಹಿಡಿದ್ಬಿಟ್ಟು ಎಲ್ಲರೂ ನಮ್ಮ ಮಾನವ ಜಾತಿನ ನೋಡಿಬಿಟ್ಟು ನಮ್ಮನ್ನು ನೋಡಿ ನಗ್ತಾ ಇದೆ. ನಮ್ಮ ಕುಡ್ಲ ರಿಯಲ್ ಹೀರೋಸ್, ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ ವಾಹಿನಿಯಲ್ಲಿ. ದಿಸ್ ಪ್ರೋಗ್ರಾಮ್ ಸ್ಪಾನ್ಸರ್ಡ್ ಬೈ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ, ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಂಗಳೂರು ಅಂಡ್ ಉಡುಪಿ. Co-sponsored by Hotel Trishna, Multi-Cuisine Family Restaurant, Airport Road, Padavinangadi. ಸೈಕಲ್ ಪ್ಯೂರ್ ಅಗರಬತ್ತಿ. Prestige Enterprises, Rohan Corporation. ವೀಕ್ಷಕರ ನಮಸ್ತೆ. ಸಾಧಕರ ಬದುಕಿನ ಹಾದಿಯಲ್ಲಿ ಬಂದಂಥ ಸವಾಲುಗಳು, ಆ ಸವಾಲುಗಳನ್ನು ಬೆನ್ನಟ್ಟಿ ನಿಂತು ಸಾಧಿಸಿದಂತಹ ಸಾಧಕರ ಕತೆ, ಇದು ನಮ್ಮ ಯುವಕರಿಗೆ ಸ್ಫೂರ್ತಿಯಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕುಡ್ಲ ವಾಹಿನಿ ಪ್ರಸ್ತುತಪಡಿಸ್ತಾ ಇರುವಂತಹ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದ ಮತ್ತೊಂದು ಅದ್ಭುತ ಸಾಧಕರ ಜೊತೆ ನಿಮ್ಮ ಜೊತೆ ನಾನು ಬಂದಿದ್ದೀನಿ. ನಿಜವಾಗ್ಲೂ ಕೂಡ ಈ ಒಂದು ಎಪಿಸೋಡ್ ತಾವು ಮಿಸ್ ಮಾಡ್ಕೊಂಡು ಬಿಟ್ರೆ ನಿಖುಲ್ ನಿಜವಾದ್ಲ ದಾದನ ಒಂಜಿ ಮಿಸ್ ಮಾಡ್ದಾರೆಂದು ನೋ ಡೌಟ್. ಆ ಒಂಜಿ ವಿಚಾರ ದಯಪನಾಗ ಒಂದು ಬೇತೆ ಏರ್ಲ ಸಾಧಕೆ ಅತ್ ನಮ್ಮ ತುಳುನಾಡದ ಪೆರ್ಮೆದ ಸಾಧಕೆ. ಎಲ್ಲಿ ತನಕಂತ ಬಂದಾಗ ಒಂದು ಕಡೆ ಕ್ರೂರ ಬಡತನ, ಮತ್ತೊಂದು ಕಡೆ ಬದುಕಲ್ಲಿ ನಾನೆದ್ರು ಸಾಧನೆ ಮಾಡಬೇಕು ಅನ್ನುವಂತಹ ಹಠ ಛಲ, ಇವೆಲ್ಲದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ
ಮೊಳೆಯಂತ್ಯಾರ ಅನ್ನುವಂತಹ ಕುಗ್ರಾಮದಲ್ಲಿ ಹಳ್ಳಿಯಲ್ಲಿ ಇವರು ಹುಡ್ತಾರೆ. ಮನೆಯಲ್ಲಿ ಸರಿಯಾಗಿರುವಂತಹ ಬೆಳಕಿನ ವ್ಯವಸ್ಥೆ ಇರಲ್ಲ. ಎಣ್ಣೆಯ ದೀಪ ಅಂದರೆ ಚಿಮಿಣಿ ದೀಪದಲ್ಲಿ ಅವರು ಬದುಕುವಂತಹ ಜೀವನ, ಅಲ್ಲೇ ಕಲಿಯುವಂತಹ ಜೀವನ, ಇವೆಲ್ಲದ ನಡುವೆ ಆ ಬೆಳಕಿನ ಮಹತ್ವವನ್ನು ಅರಿತು ತನ್ನದೇ ಸ್ವಂತ ಉದ್ಯಮವನ್ನು ಸ್ಥಾಪಿಸಿ ಇಡೀ ದೇಶದಾದ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಅದ್ಭುತವಾಗಿರುವಂತಹ ಲೈಟಿಂಗ್ ಬ್ರ್ಯಾಂಡನ್ನು ಸ್ಥಾಪಿಸಿದಂತಹ ವ್ಯಕ್ತಿ. ಇವೆಲ್ಲದರ ಜೊತೆಗೆ ನಾಟ್ ಓನ್ಲಿ ನಮ್ಮ ದೇಶ, ಜಾಗತಿಕ ಮಟ್ಟದಲ್ಲೂ ಕೂಡ ಈ ಒಂದು ಭಾರತದ ಲೈಟಿಂಗ್ ಬ್ರ್ಯಾಂಡ್ ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಬಹುಶಃ ತಾವೆಲ್ಲರೂ ಕೂಡ ಕೇಳಿದಿರಿ, ಅಯೋಧ್ಯದ ಜೊತೆಗೆ 77 ಫೀಟ್ ಇರುವಂತಹ ಗೋವಾದ ರಾಮನ ಪ್ರತಿಮೆ, ನಮ್ಮ ಬೆಂಗಳೂರಿನ ವಿಧಾನಸೌಧ, ಬೆಳಗಾವಿಯಲ್ಲಿರುವಂತಹ ಸೌಧ, ಇವೆಲ್ಲದರ ಜೊತೆಗೆ ಹಲವು ಇಂತಹ ಅದ್ಭುತಗಳು. ಅಂದರೆ ಇವರು ಮಾಡಿದಂತಹ ಪ್ರಾಜೆಕ್ಟ್ಗಳು ಬರೋಬ್ಬರಿ 800 ಪ್ರಾಜೆಕ್ಟ್ಗಳಿಗಿಂತ ಅಧಿಕ ಪ್ರಾಜೆಕ್ಟ್ಗಳು. ಇದರಲ್ಲಿ 4 ಪ್ರಾಜೆಕ್ಟ್ಗಳನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ದಾರೆ. ಬಹಳಷ್ಟು ಮುಖ್ಯಮಂತ್ರಿಗಳು ಇವರ ಪ್ರಾಜೆಕ್ಟನ್ನು ಉದ್ಘಾಟಿಸಿದ್ದಾರೆ. ಇವೆಲ್ಲ ಜೊತೆಗೆ 70% ನಮ್ಮ ದೇಶದಲ್ಲಿರುವಂತಹ ಸ್ಯಾಟಲೈಟ್ ಕಂಪನಿಗಳು, ಟಿವಿ ಚಾನೆಲ್ಸ್ಗಳು, ಇವೆಲ್ಲದಕ್ಕೂ ಕೂಡ ಇವರದೇ ಲೈಟಿಂಗ್ ಬ್ರ್ಯಾಂಡ್ ತುಂಬ ದೊಡ್ಡ ಮಟ್ಟದಲ್ಲಿ ಕೊಡುಗೆಯನ್ನು ಕೊಡ್ತಾ ಇದೆ. ಬಹಳಷ್ಟು ಕಷ್ಟ ಅಂತ ಬಂದಾಗ ಒಂದು 2-3 ಸ್ಥಾಪನೆ ಆಗಿರುವಂತಹ ಈ ಒಂದು ಕಂಪನಿ ಇದೀಗ ಬರೋಬ್ಬರಿ 357 ಜನ ಇದರಲ್ಲಿ ನೇರವಾಗಿ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇಂತಹ ಅದ್ಭುತವಾಗಿರುವಂತಹ ಸಾಧಕ ಬೇರೆ ಯಾರೂ ಅಲ್ಲ, ನಮ್ಮ ತುಳುನಾಡಿನ ಹೆಮ್ಮೆ, ದ ಮ್ಯಾನ್ ನೋ ನೀಡ್ ಇಂಟ್ರೊಡಕ್ಷನ್. ಬಹುಶಃ ಈ ಒಂದು ಲೈಟಿಂಗ್ನ ವಿಚಾರವಾಗಿ ಮಾತನಾಡಿದಾಗ ಲೆಕ್ಸಾ ಲೈಟಿಂಗ್ಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಇದರ ಫೌಂಡರ್ ಆ್ಯಂಡ್ CEO ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಬೇರೆ ಯಾರೂ ಅಲ್ಲ, ನಮ್ಮ ರೊನಾಲ್ಡ್ ಸಿಲ್ವನ್ ಡಿಸೋಜಾ ಸರ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನು ಮಾಡಬೇಕು. ವೆಲ್ಕಮ್ ಟು ಮೈ ಶೋ ಸರ್. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಾ ಸರ್? ಧನ್ಯವಾದಗಳು. ಫಸ್ಟ್ ಕ್ಲಾಸ್. ಆರಾಮಲ್ಲ ಸರ್? ಬಹಳಷ್ಟು ಖುಷಿ ಆಯಿತು ಆ್ಯಂಡ್ ಸ್ವಲ್ಪ ಸುಸ್ತು ಆಯಿತು. ಯಾಕೆ ಗೊತ್ತಾ ಸರ್, ಬಹಳಷ್ಟು ಸಾಧಕರು ಬಂದಿದ್ದರು, ಬಟ್ ನಿಮ್ಮ ಒಂದು ಪೋರ್ಟ್ಫೋಲಿಯೋ ಲೈಕ್ ಅಮೇಝಿಂಗ್. ಯಾಕಂದರೆ ಫ್ರಮ್ ಸ್ಕ್ರ್ಯಾಚ್ ಅಂತ ಹೇಳ್ತೀವಿ, 0 to ಹೀರೋ ಆದಂತಹ ವ್ಯಕ್ತಿ ತಾವು. ಯಾಕೆಂದರೆ ತಮ್ಮ ಒಂದು ಪೋರ್ಟ್ಫೋಲಿಯೋ ಭಾಳಷ್ಟಿದೆ, ಅದನ್ನು ನಾವು ನಮ್ಮ ಈಗ ಇನ್ನು ಮುಂದಕ್ಕೆ ವೀಡಿಯೋದಲ್ಲಿ ನಾವು ಪ್ಲೇ ಮಾಡ್ತೀವಿ. ಬಿಫೋರ್ ದ್ಯಾಟ್ ಹ್ಯಾಟ್ಸ್ ಆಫ್ ಟು ಯು ಸರ್. ಯಾಕೆಂದರೆ ಭಾಳಷ್ಟು ನನಗೆ ಗೊತ್ತಿಲ್ಲ, ಇವರು ನಮ್ಮ ಮಂಗಳೂರಿನವರು, ಇವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು, ಇವರು ನಮ್ಮ ತುಳುವರು ಅನ್ನುವಂಥದ್ದು. ಲೆಕ್ಸಾ ಲೈಟಿಂಗ್ಸ್ ನಾವು ನೋಡಿದ್ದೀವಿ. ನಾನು ಇಷ್ಟು ಪ್ರದೇಶಗಳ ಅಥವಾ ಇಂತಹ ಬ್ರ್ಯಾಂಡ್ಗಳ ಬಗ್ಗೆ ಮಾತಾಡಿದ್ದೀವಿ. ನಮ್ಮ ಕುಡ್ಲ ಚಾನಲ್ನ ಈ ಲೈಟಿಂಗ್ನಲ್ಲೂ ಕೂಡ ಲೆಕ್ಸದವರ ಪಾಲಿದೆ, ದೊಡ್ಡ ಕೊಡುಗೆ ಇದೆ. ಸೊ ದ್ಯಾಟ್ಸ್ ವೈ ಭಾಳಷ್ಟು ಹೆಮ್ಮೆಯಿಂದ, ಅತ್ಯಂತ ಉತ್ಸಾಹದಿಂದ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಮಿಸ್ ಮಾಡಿಕೊಂಡ್ರೆ ನೀವೇನೋ ಒಂದು ದೊಡ್ಡದಾಗಿರುವಂಥ ಒಂದು ಇನ್ಸ್ಪಿರೇಷನನ್ನು ಮಿಸ್ ಮಾಡ್ಕೊಳ್ತೀರಿ ಅನ್ನೋದು ನನ್ನ ಭಾವನೆ. ಸೊ ಇವೆಲ್ಲ ಜೊತೆಗೆ ಸರ್ ಮಾತಾಡೋಣ ಸರ್, ಓಕೆ ಅಲ್ಲ ಸರ್? ಎಸ್ ಸರ್, ನಿಮ್ಮಿಂದ ಕಲಿಯುವಂಥ ಭಾಳಷ್ಟಿದೆ ಸರ್. ರೊನಾಲ್ಡ್ ಸರ್ ದೊಡ್ಡ ಲೈಟಿಂಗ್ ಬ್ರ್ಯಾಂಡ್. ಈಗ ಇವೆಲ್ಲದರ ನಡುವೆ ಭಾಳಷ್ಟು ಜನರು ಅಂದ್ಕೊಂಡಿರ್ಬೋದು ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು ಅಥವಾ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಬ್ಯಾಕ್ಗ್ರೌಂಡ್ ಬಂದಿರ್ತಾರೆ, ಬಟ್ ಇಲ್ಲ, ಫ್ರಮ್ ಝೀರೋದಿಂದ ಬಂದಂತಹ ವ್ಯಕ್ತಿ ತಾವು. ಏನು ಹೇಳ್ತೀರಾ ಸರ್, ಒಂದು ಸಲ ತಾವು ತಮ್ಮ ಬದುಕನ್ನು ರಿವೈಂಡ್ ಮಾಡಿ ನೋಡಿದಾಗ ಎಷ್ಟು ಖುಷಿ ಇದೆ ಆ್ಯಂಡ್ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್? ನೀವು ಹೇಳಿದಂಗೆ ತುಂಬ ಜನ ಕೆಲವೊಂದು ಸರಿ ಇವಾಗ ಮಾತಾಡ್ಬೇಕಾದ್ರೆ ಹೇಳ್ತಾರೆ ನನ್ನ ಹತ್ರ, ಇಮೇರ್ನ ಪಿರಾಡ್ದು ಏರಾ ಉಳ್ಳೇರು ಅಂತೇಳಿ. ನಾನು ಅವಾಗ ಒಳಗಡೆ ನಗ್ತಾ ಇರ್ತೀನಿ. ಹೌದು, ನಮ್ಮ ಹಿಂದ್ಗಡೆ ಇದ್ದಾರೆ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ದೇವರು ನಮ್ಮ ಹಿಂದ್ಗಡೆ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅದರಿಂದ ಇದೆಲ್ಲ ಸಾಧ್ಯವಾಗಿದೆ. ಇವತ್ತು ಈ ನಡೆದು ಬಂದ ರೀತಿ ನೋಡಿದವಾಗ ತುಂಬಾ ಸಂತೋಷ ಸಿಗುತ್ತೆ. ಕೆಲವೊಂದು ಕಷ್ಟದ ದಿನಗಳನ್ನು ಯೋಚನೆ ಮಾಡಿದವಾಗ ನಾವು ಜೀವನದಲ್ಲಿ ತುಂಬ ಸಾರಿ ಅವರು ಆ ಥರ ಮಾಡಿದರು, ಇವರು ಈ ಥರ ಮಾಡಿದರು, ಇವರಿಂದ ಈ ಥರ ಆಯಿತು ಅಂತೇಳ್ಬಿಟ್ಟು ಯೋಚನೆಗಳು ಬರ್ತವೆ. ಆದರೆ ಇವತ್ತೊಂದು ಬೆಳೆದು ಬಂದ ರೀತಿ ನೋಡಿದವಾಗ ಇದೆಲ್ಲ ಆಗಲೇಬೇಕಿತ್ತು ನಮ್ಮ ಜೀವನದಲ್ಲಿ. ಏನಕ್ಕಂತೇಳಿ ಇಲ್ಲಿ ಬಂದು ರೀಚ್ ಆಗಬೇಕಾದ್ರೆ ಅದು ಆಗಲೇಬೇಕಿತ್ತು. ಅದಕ್ಕೋಸ್ಕರ ಇವತ್ತು ಏನು ಇದೆಯಾ ತುಂಬ ಸಂತೋಷ ಸಿಗ್ತಾ ಇದೆ. ಬಟ್ ಟಾರ್ಗೆಟ್ ಇನ್ನೊಂದು ಕಡೆ ಇದೆ, ರೀಚ್ ಮಾಡಬೇಕು ಅಲ್ವಾ? ಖುಷಿ ಇದೆ ಒಟ್ಟಿನಲ್ಲಿ ಬದುಕಿನಲ್ಲಿ ಸಾರ್ಥಕತೆ. ನಾನು ಅನ್ಕೊಂಡಿದ್ರೆ ಸರ್ ನಾನು ಈ ಹಂತಕ್ಕೆ ಬಂದು ತಲುಪ್ತೀನಿ ಅನ್ನುವಂಥದ್ದು? ಖಂಡಿತವಾಗಿಯೂ ಇಲ್ಲ. ಓಕೆ, ಹಾಗಾದರೆ ಏನು ಕಾರಣ ಅಂತ ಬಂದಾಗ ನಮ್ಮ ಹಿಂದಿರುವಂಥ ಒಂದು ಶಕ್ತಿ, ನಾವು ನಂಬಿರುವಂಥ ಶಕ್ತಿ, ದೇವರು ಅನ್ನುವಂಥ ಒಂದು ಶಕ್ತಿ, ನಂಬಿರೋ ಒಂದು ಶಕ್ತಿ ಮತ್ತು ಛಲ, ಏನೋ ಮಾಡಬೇಕು ಅನ್ನೋ ಛಲ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಲೆವೆಲ್ಗೆ ಬಂದ ನಂತರ ನಮ್ಮಿಂದ
ತುಂಬ ಜನರಿಗೆ ಅದರಿಂದ ಉಪಯೋಗ ಅನ್ನೋ ಒಂದು ನಂಬಿಕೆ. ಕರೆಕ್ಟ್ ಇದನ್ನೆಲ್ಲ ಇಟ್ಕೊಂಡು ಮುಂದೆ ಹೋಗ್ತಾರೆ ಅಲ್ವಾ? ನಿಜ. ಯಾಕಂದರೆ ಇವರು ನಮ್ಮ ದೇಶಕ್ಕೆ ಜೊತೆಗೆ ಜಾಗತಿಕ ಮಟ್ಟದಲ್ಲೂ ಕೂಡ 20 ಕಂಟ್ರೀಸ್ 20 ದೇಶಗಳಿಗೆ ಕೂಡ ಅಲ್ಲೂ ಕೂಡ ಹೋಗಿ ಒಂದು ಪ್ರಾಜೆಕ್ಟನ್ನು ಮಾಡ್ಕೊಂಡು ಬಂದವರು. ಬೆಳಕು ಅನ್ನುವಂಥದ್ದು ಯಾರ ಬದುಕಿನಲ್ಲಿ ಕತ್ತಲಿರುತ್ತೆ ಅಲ್ಲಿ ಬೆಳಕನ್ನು ಇವರು ಹರಿಸುವಂಥ ಒಂದು ಪುಣ್ಯದ ಕೆಲಸ. ನೋ ಡೌಟ್ ಅದಕ್ಕೋಸ್ಕರ ಅವರ ಬಾಳು ಬೆಳಕಾಗಿದೆ. ದೇವರವರ ಬಾಳಿನಲ್ಲಿ ಆ ಬೆಳಕನ್ನು ತರಿಸಿದ್ದಾರೆ. ಸೊ ಹಾಗಿದ್ದಾಗ ಸರ್, ತಮ್ಮ ಒಂದು ಆ ಕತ್ತಲಿನ ಜರ್ನಿ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಕತ್ತಲು ಅನ್ನುವಂಥದ್ದೆಲ್ಲ ನಮಗೆ ಬದುಕಿನ ಪಾಠವು ಕೂಡ ಹೇಳಿಕೊಡುತ್ತೆ. ನಮ್ಮ ಬಡತನ, ನಮ್ಮ ಕಷ್ಟ ಅಲ್ವಾ ಸರ್? ಏನು ಹೇಳ್ತೀರಾ ಸರ್ ತಮ್ಮ ಒಂದು ಹಿಂದಿನ ಬಾಲ್ಯದ ಬಗ್ಗೆ ನಮ್ಮವರಿಗೆ, ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ತೀರಾ ಸರ್? ಏನು ಹೇಳ್ತೀರಿ? ಆ್ಯಕ್ಚುಲಿ ನಾನು ಹುಟ್ಟೋದಕ್ಕಿಂತ ಮುಂಚೆ ಉಪ್ಪಿನಂಗಡಿ ಅನ್ನೋ ಊರಿನಲ್ಲಿ ನಮ್ಮ ಅಪ್ಪನಿಗೆ 7 ಎಕರೆ ಜಾಗ ಇತ್ತು. ಮತ್ತು ಅವ್ರು ಹೇಳ್ದಂಗೆ ದನ ಕರು ಗದ್ದೆ ಅದೆಲ್ಲ ಇತ್ತು. ಬಟ್ ಇಂದಿರಾ ಗಾಂಧಿ ಆ ಒಂದು ರೂಲ್ ಬಂದವಾಗ ನಮ್ಮ ಅಪ್ಪ ಎಷ್ಟೊಂದು ಸತ್ಯವಂತರು ಅಂತ ಹೇಳಿದ್ರೆ, ಇಂದು ಎಂಕಲ್ನ ಜಾಗ ಹತ್ತು, ಇಂದು ಎಂಕಲಿಗೆ ಬುಡ್ಚಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಲ್ಲ ಬಿಟ್ಬಿಟ್ಟು ಖಾಲಿ ಕೈನಲ್ಲಿ ಬಡಂತಿಯಾರು ಬರ್ತಾರೆ. ಎಲ್ಲಾನು ಬಿಟ್ಬಿಟ್ಟು ಕಂಪ್ಲೀಟ್ ಝೀರೋ ಅಂತ ಹೇಳ್ಬಿಟ್ಟು. ಒಂದು ಟೈಮಲ್ಲಿ ನಮಗೆಲ್ಲ ಕಷ್ಟ ಬರಬೇಕಾದ್ರೆ ಅವ್ರನ್ನ ನಾವು ಯೋಚನೆ ಮಾಡ್ತಾ ಇದ್ವಿ, ಎಂಥ ಒಂದು ಸ್ಟುಪಿಡಿಟಿ ಕೆಲಸ ಮಾಡಿದ್ರು ನಮ್ಮ ಅಪ್ಪ ಅಂತ ಹೇಳ್ಬಿಟ್ಟು. ಆ ನಂತರ ಇಲ್ಲಿ ಬಂದ ನಂತರ ಮಡಂತ್ಯಾರ್ನ ಇನ್ನೊಂದು ಚಿಕ್ಕ ಗ್ರಾಮದಲ್ಲಿ ಹುಲ್ಲಿನ ಒಂದು ಚಿಕ್ಕ ಮನೆಯಲ್ಲಿ 10x10 ರೂಮ್ನಲ್ಲಿ, ವೇರೇನ್ ಟಾಯ್ಲೆಟ್ ಇಲ್ಲ ಅಥವಾ ಸ್ನಾನ ಮಾಡೋಕ್ಕೆ ಬಚ್ಚಲಿಲ್ಲ, ಅಡುಗೆ ರೂಮ್ ಇಲ್ಲ, ಒಂದು ರೂಮಲ್ಲಿ ಇದ್ವಿ. ಮತ್ತು ಆ ಮನೆಯಲ್ಲಿ ನಾನು ಜನಿಸ್ತೀನಿ. ಸೊ ಅಲ್ಲಿಂದ 3-4 ವರ್ಷ ಆಗಬೇಕಾದ್ರೆ ನನಗೆ ಗೌರ್ಮೆಂಟ್ ಕಡೆಯಿಂದ ನಮ್ಮ ಅಮ್ಮನಿಗೆ, ಅಮ್ಮ ತುಂಬ ಕಷ್ಟಪಡ್ತಾಯಿದ್ರು, ಅವರಿಗೊಂದು ಗೌರ್ಮೆಂಟ್ ಕಡೆಯಿಂದ 5 ಸೆಂಟ್ಸಿನ ಒಂದು ಜಾಗ ಅಲಾಟ್ ಆಗುತ್ತೆ. ಅದು ಜಾಗ ಅಲಾಟ್ ಆದಾಗ ಇವಾಗಲೂ ನನ್ನ ಮೆಮೊರಿನಲ್ಲಿ ಕ್ಲಿಯರ್ಲಿ ಇದೆ. ನಾನು ಅಪ್ಪ ಅಮ್ಮನ ಜೊತೆಗೆ ಹೋಗೋದು, ಅವರು ಮಣ್ಣಿನ ಮುದ್ದೆ ಮಾಡಿಕೊಂಡು ಗೋಡೆ ಕಟ್ಟಬೇಕಾದ್ರೆ ಅವ್ರ ಜೊತೆ ನಾನು ಆಟ ಆಡಿಬಿಟ್ಟು ಅವ್ರಿಗಿನ ಸಹಾಯ ಮಾಡೋದು, ಅದೆಲ್ಲ ಇವಾಗ ಈ ತನಕನೂ ತಾಜಾ ನೆನಪಿದೆ. ಸೊ ಈ ಥರ 5 ಸೆಂಟ್ಸ್ ಊರಿನಲ್ಲಿ 5 ಸೆಂಟ್ಸ್ ಜಾಗದಲ್ಲಿ ಒಂದು ಚಿಕ್ಕದ ಮನೆಯನ್ನು ಕಟ್ತಾರೆ ಅಪ್ಪ ಅಮ್ಮ. ಅಲ್ಲಿ ನನ್ನ ಬಾಲ್ಯತನ ಮುಂದೆ ಹೋಗುತ್ತೆ. ಆ ಥರ ಅಂದವಾಗ ನಮ್ಮ ಅಪ್ಪ ಅಮ್ಮ ಪೂರ್ತಿ ಕೂಲಿ ಕೆಲಸ ಮಾಡಿಬಿಟ್ಟು, ನಮ್ಮ ಅಪ್ಪನಿಗೆ ಆ ಟೈಮಲ್ಲಿ 30-35 ರೂಪಾಯಿ ಸಂಬಳ ಸಿಗ್ತಾಯಿತ್ತು. ಬಾವಿ ಕೆಲಸ, ಕಲ್ಲು ಕಟ್ಟೋದು ಕೆಲಸ, ಮಣ್ಣಿನ ಕೆಲಸ, ಗದ್ದೆ ಕೆಲಸಕ್ಕೆ ಹೋಗ್ತಾಯಿದ್ರು. ನಮ್ಮ ಅಮ್ಮನೂ ಅದೇ ಥರ ಭತ್ತದ ಕೆಲಸಕ್ಕೆಲ್ಲ ಹೋಗ್ತಾಯಿದ್ರು. ಒಂದು ದಿನಕ್ಕೆ 2 ಶೇರು ಅಕ್ಕಿ ಸಿಗ್ತಾಯಿತ್ತು. ಸೊ ಜೀವನ ನಡೆಸೋದು ತುಂಬ ಕಷ್ಟ ಆಗ್ತಾಯಿತ್ತು. ಆವಾಗ ನಮ್ಮ ಅಮ್ಮ ಅಲ್ಲಿ ಇಲ್ಲಿ ಬೇಡಿಕೊಂಡು ನಮ್ಮ ಎಲ್ಲ ಮಕ್ಕಳನ್ನು ಓದಿಸೋಕ್ಕೆ ಮತ್ತು ಈ ಥರ ಎಲ್ಲ ದೊಡ್ಡದು ಮಾಡ್ತಾ ಇರಬೇಕಾದ್ರೆ ನಮ್ಮ ಅಪ್ಪ ತುಂಬ ಸತ್ಯವಂತ. ಅವರು ಸ್ವಲ್ಪ ಅಂದರೆ ಅವ್ರದ್ದು ಕೆಲಸ ಆಯಿತು, ಅವರಾಯಿತು. ಮತ್ತು ಎಲ್ಲಿ ತನಕ ಅಂತ ಹೇಳಿದ್ರೆ, ನಮ್ಗೆ ಚಿಕ್ಕದು ಇರಬೇಕಾದ್ರೆ ನಮ್ಮ ಕೂದಲೆಲ್ಲ ಕಟ್ ಮಾಡೋದಕ್ಕೆ ಸಿಟಿಗೆ ಹೋಗಿ ವಾಪಸ್ ಬರಬೇಕಾದ್ರೆ ಇವಾಗಲೂ ನೆನಪಿದೆ, ಒಂದು ಗೇರು ಬೀಜದೊಂದು ರೆಂಬೆ ಹೊರಗಡೆ ಬಂದು ಆ ಒಂದು ಗೇರು ಬೀಜ ಕೆಳಗಡೆ ಬಿದ್ದಿದ್ರೆ ನಮ್ಮ ಅಪ್ಪ ಆ ಗೇರು ಬೀಜನ ಹೆಕ್ಕಿ ಕಾಂಪೌಂಡ್ ಒಳಗಡೆ ಬಿಸಾಕುವ ಜನ, ಆ ಥರದ್ದು ನಮ್ಮ ಅಪ್ಪ. ಸೊ ಈ ಥರ ಈ ಒಂದು ವಾತಾವರಣದಲ್ಲಿ ಬೆಳಿತೀನಿ ನಾನು. ಬೆಳೆದ್ಬಿಟ್ಟು ಮುಂದೆ ಬರಬೇಕಾದ್ರೆ 7ನೇ 8ನೇ 9ನೇ ತರಗತಿ ಎವರೇಜ್ ಹುಡುಗ, ಸ್ವಲ್ಪ ಪಿಕಿಲಾಟ ಜಾಸ್ತಿ. ಬಟ್ ಆವಾಗಲೇ ಒಂದು ನೆವರ್ ಗಿವ್ ಅಪ್ ಆಟಿಟ್ಯೂಡ್, ಸ್ವಲ್ಪ ಜಿದ್ದು, ಸ್ವಲ್ಪ ಅಂದರೆ ಸ್ವಲ್ಪ ಏನಂತೀರ, ಏನೋ ಒಂದು ಕೆಲಸ ಹಿಡಿದ್ರೆ ಮಾಡಲೇಬೇಕು ಆ ಥರ. ಲೈಕ್ ನಮ್ಮ ಮನೆ ಬಾಗಿಲಲ್ಲೇ ಒಂದು ದೊಡ್ಡ ಕಲ್ಲಿತ್ತು, ಅದನ್ನು ಆ ಏಜಲ್ಲೇ ನಾನು ಹೊಡೆದು ಪುಡಿ ಮಾಡಿ ಬಿಸಾಕಿದ್ದೆ. ಲೈಕ್ ಆ ಥರದ್ದೆಲ್ಲ ಅಂದರೆ ಪಿಕ್ಕಾಸ್ ಈ ಥರ ಮೊಂಡಾಗಿತ್ತು. ಆದರೂ ಒಂಥರ ಛಲ ಆಯಿತು. ಬಟ್ 7ನೇ 8ನೇ 9ನೇ ತರಗತಿನಲ್ಲಿ ಹಣ ಇಲ್ಲ. ಬಟ್ ಆವಾಗಲೇ ನಾನು ಕಾಂಕ್ರೀಟ್ ಕೆಲಸ, ಕೇಟ್ರಿಂಗ್ ಕೆಲಸ, ಈ ಥರದ್ದೆಲ್ಲ ಕೆಲಸಕ್ಕೆ ಹೋಗಿಬಿಟ್ಟು ನಮ್ಮ ಅಮ್ಮನ ಜೊತೆ ಹೋಗಿಬಿಟ್ಟು ಸ್ವಲ್ಪ ಹಣನೆಲ್ಲ ಒಟ್ಟು ಮಾಡಿಬಿಟ್ಟು ನನ್ನ ಫೀಸ್ ಕಟ್ಟೋದಕ್ಕೆ ಮಾಡ್ತಾಯಿದ್ವಿ. ಆಮೇಲೆ PUCನಲ್ಲೂ ಅದೇ ಥರ ಕಂಟಿನ್ಯೂ ಆಯಿತು. ಡಿಗ್ರಿನಲ್ಲೂ ಎಲ್ಲರಿಗೆ ಸ್ವಲ್ಪ ಪರಿಚಯ ಇರ್ತಾಯಿತ್ತು. ಸೊ ಊರಲ್ಲಿ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗ್ತಾಯಿತ್ತು. ಸೊ ಈ ಕಡೆಯಿಂದ ಕಾಸರಗೋಡು, ಸಿತ್ತಾಂಗೋಳಿ ಮತ್ತು ನಕ್ಕರೆ, ಬೈಲೂರು, ಮಡಂತ್ಯಾರ ಜಾಗದಿಂದ ಬಿಟ್ಬಿಟ್ಟು ಆ ಕಡೆ ಎಲ್ಲ ಹೋಗ್ತಾಯಿದ್ದೆ. ಸಿಮೆಂಟ್ ಕೆಲಸಕ್ಕೆಲ್ಲ ಹೋಗ್ತಾಯಿದ್ದೆ. ಅಲ್ಲಿ ಸಿಗೋ 2,000-3,000 ತಿಂಗಳಿಗೆ ಭಾರಿ ಕಷ್ಟದಲ್ಲಿ ಜೋಡಿಟ್ಟ ಹಣನ ಬಂದುಬಿಟ್ಟು ಫೀಸ್ ಕಟ್ತಾಯಿದ್ದೆ, ಕಾಲೇಜಿಗೆ ಫೀಸ್ ಕಟ್ತಾಯಿದ್ದೆ. ಬಟ್ ಗ್ರ್ಯಾಜುಯೇಷನ್ ಬರ್ತಾ ಸ್ವಲ್ಪ ಬುದ್ಧಿವಂತಿಕೆ ಬಂದ ಕೂಡಲೇ ಸ್ಪೋರ್ಟ್ಸಲ್ಲಿ, ಗೇಮ್ಸಲ್ಲಿ, NCCನಲ್ಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ, ಸ್ಟಡೀಸಲ್ಲಿ ಸ್ವಲ್ಪ ಮುಂದೆ ಇದ್ದೆ. ಸೊ ಅದು ನನಗೆ ಸ್ವಲ್ಪ ಹೆಲ್ಪ್ ಆಯಿತು. ಒಂದು ಟೈಮಲ್ಲಿ ಮೇ ಬಿ NCC ABC ಸರ್ಟಿಫಿಕೇಟ್ ನಮ್ಮದು ಆಗಿರೋದ್ರಿಂದ, ಸೀನಿಯರ್ ಅಂಡರ್ ಆಫೀಸರ್ ಆಗಿರೋದ್ರಿಂದ ಮಿಲಿಟ್ರಿ ಹೋಗೋದೊಂದು ಆಸೆ ಭಾರಿ ಜಾಸ್ತಿ ಇತ್ತು. ಬಟ್ ಅದೇ ಟೈಮಲ್ಲಿ ಕಾರ್ಗಿಲ್ ಯುದ್ಧ ಆಗ್ತಾ ಇರೋದ್ರಿಂದ ನಮ್ಮ ಅಪ್ಪ ಕಾಲು ಹಿಡಿಯೋದು ಮಾತ್ರ ಬಾಕಿ. ಸೊ ಐ ಹ್ಯಾಡ್ ಟು ಗಿವ್ ಅಪ್ ಫಾರ್ ಹಿಮ್. ಸೊ ಅದನ್ನು ಆ ಆಸೆನ ಬಿಟ್ಬಿಟ್ಟೆ. ಸೊ ಓದಿದ ಕೂಡಲೇ ನಾನು ಬೆಂಗಳೂರು ಹೋಗ್ಬಿಟ್ಟು ಒಂದು ಚಿಕ್ಕ ಕಂಪನಿನಲ್ಲಿ ಫಸ್ಟ್ ಸಂಬಳ 750 ರೂಪಾಯಿ ಸಂಬಳಕ್ಕೆ ಅಲ್ಲಿ ಜಾಯ್ನ್ ಆದೆ. ಪರ್ ಮಂತ್ 750 ರೂಪಾಯಿ. ಆಮೇಲೆ ಅಲ್ಲಿಂದ HBL ಪವರ್ ಸಿಸ್ಟಮ್ಸ್ ಅನ್ನೋ ಕಂಪನಿಗೆ ಒಂದು 6-7 ತಿಂಗಳು ಕೆಲಸ ಮಾಡಿದಂಥ ಅಲ್ಲೊಂದು ಕೆಲಸ ಸಿಕ್ತು.
ಅಲ್ಲಿ 2,500 ಸಂಬಳ. ಆಮೇಲೆ 1.5-2 ವರ್ಷ ಕೆಲಸ ಮಾಡಿದ ನಂತರ ನಾನು ಅಲ್ಲಿಂದ ನನಗೆ ಟೊಯೋಟೋದಲ್ಲಿ ಇಂಟರ್ವ್ಯೂ ಬರುತ್ತೆ. ಸೊ ಆವಾಗ ಆ ಟೈಮಲ್ಲಿ ಕೂಡ ನಾವು ಎಷ್ಟೆಲ್ಲ ಆನೆಸ್ಟ್ ಅಂತ ಹೇಳಿದ್ರೆ, ಎಷ್ಟೆಲ್ಲ ಸಿನ್ಸಿಯರ್ ಅಂತ ಹೇಳಿದ್ರೆ, ಇಂಟರ್ವ್ಯೂ ಬರಬೇಕಾದ್ರೆ ನಮ್ಮ ಬಾಸ್ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ ನಾನು, ಸರ್ ಈ ಥರ ಇಂಟರ್ವ್ಯೂ ಬಂದಿದೆ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು. ಆವಾಗ ನಮ್ಮ ಬಾಸ್ ಅಜಯ್ ಎಸ್ ಅನಂತ್ ಅಂತ ಹೇಳಿದರು. ಅವ್ರು ಹೇಳಿದರು, ಯು ಆರ್ ಎ ಪರ್ಸನ್, ಯು ಆರ್ ಎ ಗೋಲ್ಡನ್ ಪೀಸ್ ಲೈಯಿಂಗ್ ಇನ್ ದ ಡಸ್ಟ್ಬಿನ್. ದಿಸ್ ಕಂಪನಿ ಇಸ್ ನಾಟ್ ಯುವರ್ ಪ್ಲೇಸ್. ಇಫ್ ಯು ಗೆಟ್ ದಟ್ ಜಾಬ್ ಇನ್ ಟೊಯೋಟಾ ಆ್ಯಂಡ್ ದಟ್ ವಿಲ್ ಬಿ ಯುವರ್ ಪ್ಲೇಸ್, ಪ್ಲೀಸ್ ಗೋ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು ಇಂಟರ್ವ್ಯೂ ಕಳಿಸ್ತಾರೆ. ಸೊ ಅಲ್ಲಿ 7 ರೌಂಡ್ ಇಂಟರ್ವ್ಯೂ ಆಗುತ್ತೆ. 7 ರೌಂಡ್ ಇಂಟರ್ವ್ಯೂನಲ್ಲೂ ನಾನು ಇಲ್ಲಿಂದ ಕೆಲಸ ಸಿಗಬೇಕಂತೇಳಿ ಹೋಗಿಲ್ಲ, ನಾನು ಇಲ್ಲಿ ಖುಷಿಯಾಗಿದ್ದೆ ಕೆಲಸ ಸಿಗಬೇಕಂತೇಳಿ. ಆದ್ರೂ ಒಂದು ಖುಷಿನಲ್ಲಿ ಇಂಟರ್ವ್ಯೂ ಹೋಗಿದ್ದೆ. 7 ರೌಂಡ್ ಇಂಟರ್ವ್ಯೂಸ್ನಲ್ಲಿ ಸಾಧಾರಣ 55 ಜನ ಇದ್ದರು. 55 ಜನರಲ್ಲಿ 4 ರಿಕ್ವೈರ್ಮೆಂಟ್ ಇತ್ತು. ಸೊ ಬಿಗಿನಿಂಗಿಂದ ಲಾಸ್ಟ್ ತನಕ ನಂಬರ್ 1 ಪೊಸಿಷನಲ್ಲಿ ಇದ್ದೆ ನಾನು. ಸೊ ಕೆಲಸ ಸಿಕ್ತು. 3,500 ಸಂಬಳದಿಂದ 3,500 ಸಂಬಳದಿಂದ 5,500 ಸಂಬಳ ಆಯಿತು. ಅಲ್ಲಿಂದ ಓಡ್ಕೊಂಡು ಹೋದ ರೀತಿ, ಜೀವನದಲ್ಲಿ ಓಡ್ಕೊಂಡು ಹೋದ ರೀತಿ ಇವತ್ತಿನ ತನಕ ಮುಂದೆ ಹೋಗ್ತಾ ಇದೆ. ರಿಯಲಿ ಅಮೇಸಿಂಗ್, ನೋ ಡೌಟ್. ಯಾಕಂದ್ರೆ 750 ಸಂಬಳ ಪ್ರಥಮ ಒಂದು ಸ್ಯಾಲ್ರಿ ಅನ್ನುವಂಥದ್ದು ಅಲ್ವಾ, ಪರ್ ಮಂತಿಗೆ 750. ಆ 750 ರೂಪಾಯಿ ಸಂಬಳ ಐತೊಟ್ಟಿಗೆ ಇತ್ತೆ ಅರ್ನ ಬಿಸ್ನೆಸ್ ಮಲ್ಪನಂಚಿನ ಟರ್ನ್ ಓವರ್ ಎತ್ತು ಪನ್ನಾಗ 100 ಕೋಟಿರ್ಲ ಜಾಸ್ತಿ. ಸೊ ನಿಜವಾದ್ಲ ಪೆರ್ಮೆ ಹಾಕೊಂಡು ಯಾನ ಇರ್ನ ಕನ್ನಡ ಸರ್ ಅದ್ಭುತ, ನೋ ಡೌಟ್ ಆ ಒಂದು ವಿಚಾರ ಐತೊಟ್ಟಿಗೆ ಇಂಕ್ಲೆಗ್ಲ ಪೆರ್ಮೆ ದವಣ ಇರ್ ನಮ್ಮ ತುಳುವೆ. ಸೊ ಐಕೆ ತುಳುಟ್ಲ ಬಾತ್ರಡು ಸರ್ ದೆಪಣಗ ಶಾಕ್ ಆಗ್ಬಿಡು. ದೆಪಣ ಇಂಕೆ ಗೊತ್ತಿತ್ತು ಜಿ ಲೆಕ್ಸಕ್ಕೆ ಎಂದ ಬ್ರ್ಯಾಂಡ್ ಲೈಟಿಂಗ್ ನೆಟ್ ಬ್ರ್ಯಾಂಡ್ ನೋ ಡೌಟ್, ಬಟ್ ನಮ್ಮ ತುಳುನಾಡದಾರಂದ್ರೆ ಮಸ್ತ್ ಚೆನ್ನಾಗಿ ಗೊತ್ತು ಜಿ. ಸೊ ದ್ಯಾಟ್ಸ್ ವೈ ಇರ್ನ ತುಳುಲ ಬಾರಿ ಪೊರ್ಲುಂಡು ಸರ್. ಯಾನೆಡಕ್ಕೇನು ಸರ್ ಈ ಒಂಜಿ ಪರಿಸ್ಥಿತಿ ಬರ್ಬಿಡು ಅವನಾಗ ಈ ಒಂಜಿ ಕಂಪನಿಡ್ ಒಂಜಿ ಸ್ಟೇಬಲ್ ಅದು ಉಂಟು ದುಪ್ಪಾರು, ಬಟ್ ವೈ ನೆಕ್ಸ್ಟ್ ಅವೇನು ರಿಸ್ಕ್ ದೆ ತೊಂದರೆ ಪೋಪಾರು ಮನ್ಮಂಚಿನ ವಿಚಾರ ಬರ್ಕೊಂಡು ಸರ್. ಬಿಫೋರ್ ದ್ಯಾಟ್ ಯಾನೊಂಜಿ ಇರ್ನ ಫ್ಯಾಮಿಲಿದ ಫೋಟೋ ಬರೋದು ದಾದ ಬಂದ್ಬಿಟ್ಟು ಸರ್. ಆ ಒಂಜಿ ಫ್ಯಾಮಿಲಿ ತುನಾಗ ಎಸ್ ಇತ್ತೆ ಎಂಚ ರಿಕಾಲ್ ಮಾಡ್ಬಿಡ ಐಟ್ ಹೀರೋ ಓಲರ್ ಆ್ಯಂಡ್ ಮಾತೇರ್ನ ಒಂಜಿ ಪರಿಚಯ ಮಲ್ತು ಕೊರ್ಲಿ ಸರ್. ಐಟ್ ಎಲ್ಲಿ ನಾಲ್ಪ ತೋಜುದಿಲ್ಲ ತಿರ್ತು ಅವು ಯಾನ್ ಅವು ಈರು ಅವು ಯಾನ್ ಓಕೆ ಎನ್ನ ಅಮ್ಮೇರಿ ತೋಜುದಿಲ್ಲ ರವಲು ಐದು ಬೊಕ್ಕ ಎನ್ನ ಅಮ್ಮ ಎನ್ನ ಎಲ್ಲಿಯ ಸಂಗಡಿ ಅಮ್ಮ ಆಲೇನು 11 ಅಮ್ಮ ಆರೇನು 11 ಬೊಕ್ಕ ಎನ್ನ ಅಕ್ಕಲ ನನಂಜಿ ಅಕ್ಕಲ ಅವಲೇರು ಬೊಕ್ಕ ಎನ್ನ ಮಲ್ಲಣ್ಣಿ ಆರು ಬರಿ ಅಮ್ಮೇರ್ನ ಬರಿಟ್ಟುಲ್ಲೇರು ನಮ್ಮ ಅಜ್ಜಿ ಒಂದು ಮಾತ್ರ ಒಂಜಿ ಪರಿಚಯ ಮಲ್ತು ಕೊರ್ಲೆ ಸರ್. ಪಪ್ಪ ಅಮ್ಮನ ಪುದಾರು ಆಕ್ಚುಲಿ ಎಂಕುಲು 7 ಜನ ಜೋಕುಲು 7 ಜನ ಜೋಕುಲು ಐಟ್ ಮಲ್ಲ ಅಕ್ಕ ಫಾದರ್ ಮುಲ್ಲರ್ ಸೈಡ್ ಪ್ರಿನ್ಸಿಪಾಲ್ ಆದಿತ್ತೇರು ಇತ್ತೆ ಆರು ಹಾಸನಡ್ ಉಲ್ಲೇರು ಐಡ್ದು ಬೊಕ್ಕ ರಿಚರ್ಡ್ ಡಿಸೋಜ ಪಂಡದ ಮಡಂತಿ ಅಡಿತ್ತೆಲ್ಲ ಉಲ್ಲೇರು ನಮ್ಮ ದುಂಬುದ ಇಲ್ಲಿ ಕಟ್ಟದ ನಾವು ಇತ್ತೆ ಇಲ್ಲ ಮತ್ತೆ ಎಡ್ಡ ಮಲ್ತ ಬಟ್ ಅತ್ತ 6 ಅಲ್ಪ ಉಲ್ಲೇರು ನಮ್ಮ ಪಂಡ ಎಲ್ಡರ್ಲಿ ಹೋಗ್ಬಿಟ್ಟು ಅಲ್ಪ 6 ಉಲ್ಲೇರು ಐಡ್ದು ಬೊಕ್ಕ ಫೆಲ್ಸಿ ಡಿಸೋಜ ಪಂಡದ 6 ಇತ್ತ ಬ್ಯಾಂಗ್ಳೂರು ಸೆಟ್ಲ್ ಆತೇರು ಮಧ್ಯ ಮೇಲೆ ಅವ್ರು ಸೆಟ್ಲ್ ಆತೇರು ಆರಾಮಡುಲ್ಲೇರು ಐಡ್ದು ಬೊಕ್ಕ ನನಂಜ ಅಕ್ಕ ಪುತ್ತೂರುಡುಲ್ಲೇರು 6 ಅವ್ಲು ಮಧ್ಯ ಮೇಲೆ ಅವ್ರು ಸೆಟ್ಲ್ ಆತೇರು ಐಡ್ದು ಬೊಕ್ಕ ಯಾನ್ ಐಡ್ದು ಬೊಕ್ಕ ಎನ್ನ ಸಂಗಡಿ ಸಿಲ್ವಿಯಾ ಪಂಡದ ಆಲ್ ನರ್ಸಿಂಗ್ ಮಾತ ಮಲ್ತದಿತ್ತೆ ಯುಕೆಡ್ ಅವ್ರು ಸೆಟ್ಲ್ ಆತೇರು ಐಡ್ದು ಬೊಕ್ಕ ನಡೆದು ಈ ಪಿಕ್ಚರ್ ಡಿಸೈನರ್ ನನ್ನೂರಿ ಎನ್ನ ಮೆಗ್ಗಿ ಎಲ್ಲ ಮೆಗ್ಗಿ ಒಳ್ಳೆ ರಾಜೇಶ್ ಡಿಸೋಜ ಪಂಡದ 6 ಇತ್ತೆ ದುಬೈ ಸೆಟ್ಲ್ ಆತೇರು. ಸೊ ಎವ್ರಿಬಡಿ ಇಸ್ ವೆಲ್ ಟು ಡೂ. ಅದೇ ಖುಷಿ ಉಂಟು ಸಾರ್ಥಕತೆ ನೋ ಡೌಟ್. ಸೊ ಪಪ್ಪದಂತಂದ್ರೆ ಸರ್ ಅಪ್ಪಗ ಆ ಟೈಮ್ ಪಪ್ಪ ಈ ಮುಲ್ಪ ಈ ಫೋಟೋ ತೋಜನಾಗ ಆಪಗ ಕೂಲಿ ಬೆಲೆ ಮಲ್ತದಿತ್ತಾರೆ ಒಂದು ನೆಟ್ಟಿ ಇರು ಓಲರ್ ನೆಟ್ಟಿ ಆನೆ ಈ ಕಾರ್ನರ್ ಕಾರ್ನರ್ ಈರ ಗುಡ್ತಾನೆ ಖುಷಿ ಮಾರೆ. ಓಕೆ ಫಸ್ಟ್ ಒನ್ ಅತ ನೆಟ್ಟದುಲೆ ರಾಜೇಶ್ ಆಡಾತಿರ್ದುಲೆ ಎಲ್ಲಾರ ಆಡಾತೆ ಎಲ್ಲಿ ಆಡಾತೆ ಮೇರೆ. ಓಕೆ 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 ಒಂದು ಪಪ್ಪ ಪಗ ಕೂಲಿ ಬೆಲೆ ಮಂತಂತಾರೆ ಕೂಲಿ ಬೆಲೆ ಮಲ್ತ ಅಂಡ್ ಅಮ್ಮ ಅಮ್ಮಲ ನೇಜಿದ ಭತ್ತದ ಕೆಲಸ ಆ ಥರ ಎಲ್ಲ ಅದನ್ನೆಲ್ಲ ಮಾಡ್ಕೊಂಡಿದ್ರು. ಕೂಲಿ ಕೆಲಸನೇ ಅನ್ಬೋದು. ಇದು ಎಕರೆಗಟ್ಟಲೆ ಜಾಗ ಇದ್ರು ಕೂಡ ಅದನ್ನು ಬಿಟ್ಬಿಟ್ರು ಆವಾಗ. ಹೌದು, ಅದೇನೆ ಡಿಕ್ಲರೇಷನ್ ಟೈಮಲ್ಲಿ ಅದು ನಮ್ದಲ್ಲ ಅಂತ ಹೇಳ್ಬಿಟ್ಟು ಅದು ಬೇರೆಯವ್ರಿಗೆ ಸೇರೋದು, ಅದನ್ನು ಗವರ್ಮೆಂಟ್ ಹೇಳಿದ್ರು ನಾವು ತಗೊಳ್ಳೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಬಿಟ್ಟಿದ್ರು. ಓಕೆ 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 ಗ್ರೇಟ್ ಸರ್. ಬಟ್ ಸ್ಟಿಲ್ ಹಾಗಿನ ಒಂದು ಬದುಕು ಸರ್ ಕಷ್ಟ ಇತ್ತು ಅಂದರೆ ಯಾವ ರೀತಿ ಇತ್ತು ಆ ಬದುಕು ತಮ್ಮದು? ಕಷ್ಟ ಇತ್ತು, ಬಟ್ ತುಂಬಾನೇ ನೆಮ್ಮದಿ ಇತ್ತು. ಏನಕ್ಕಂತ ಹೇಳಿದ್ರೆ ಒಂದು ಆದರ್ಶ ಫ್ಯಾಮಿಲಿನಲ್ಲಿ ಹುಟ್ಟಿ ಬರೋದೇನೆ ಒಂದು ಒಳ್ಳೆ ಅಲ್ಲ, ಸಂಸ್ಕಾರ ಸಿಗುತ್ತೆ, ಆ ಕಷ್ಟ ಗೊತ್ತಿರುತ್ತೆ. ಹೌದು, ಎಲ್ಲಾನು ಆ ಥರ ಇರಬೇಕಾದ್ರೆ ದಟ್ ಇಟ್ ಸೆಲ್ಫ್ ಇಸ್ ಎ ಗುಡ್ ಅಟ್ಮಾಸ್ಫಿಯರ್ ಟು ಲಿವ್, ಯುನೋ. ಈಗ ಇಲ್ಲಿ ಗುರುತ ಸಿಗುತ್ತೆ ಸರ್ ತಮ್ಮದು? ಇಲ್ಲಿ ಸ್ವಲ್ಪ ಗುರುತ ಸಿಗುತ್ತೆ, ಬಟ್ ಆವಾಗ ನೋಡಿ ಈ ಟೈಮಲ್ಲಿ ನಾನು ಕೂಲಿ ಕೆಲಸಕ್ಕೆ ಕಾಂಕ್ರೀಟ್ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೆ. ಈ ಟೈಮ್ ಅದಕ್ಕೋಸ್ಕರ ಇವು ನೋಡ್ಬೋದು ಆ ಟೈಮಲ್ಲಿ. ಇವಾಗ ಸ್ವಲ್ಪ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ, ಬಟ್ ಎಸ್ ಯಾರ್ಯಾರು ಕೊಟ್ಟ ಅಂಗಿ, ಯಾರ್ಯಾರು ಕೊಟ್ಟ ಪ್ಯಾಂಟ್ ಗೊತ್ತಾಗುತ್ತೆ ಇಲ್ಲಿ ನೋಡಿ. ಹೌದಾ? ಹೌದು. ಓಹೋ, ನಿಮ್ದಲ್ಲ ಅದು? ಅದು ಖಂಡಿತ ಅಲ್ಲ. ಓಕೆ.
ಬಟ್ ಒಂದು ಖುಷಿ ಒಂದು ಬಡತನದಲ್ಲೂ ಕೂಡ ನೆಮ್ಮದಿ ಅಲ್ವಾ ಸರ್ ಆಗಿನ ಬದುಕುಗಳು? ಇವಾಗ ನನಗೆ ತುಂಬಾನೇ ಯಾವುದು ಆವಾಗನೂ ನೆಮ್ಮದಿ ಇತ್ತು, ಇವಾಗನೂ ತುಂಬಾ ನೆಮ್ಮದಿ ಆಗ್ತಾ ಇದೆ. ಏನಕ್ಕಂತ ಹೇಳಿದ್ರೆ ಆ ಟೈಮಲ್ಲಿ 3 ಹೊತ್ತಿನ ಊಟ ಸಿಗೋದು ಕಷ್ಟ ಇತ್ತು. ಆದರೆ ಇವತ್ತು 350 ಜನಕ್ಕೆ ಊಟ ಅಂದರೆ ಸಾಧಾರಣ 1200 ಫ್ಯಾಮಿಲಿಗೆ ದೈನಂದಿನ ಊಟ ಕೊಡ್ತೀನಿ ಅನ್ನೋ ಒಂದು ಹೆಮ್ಮೆ ಇದೆ, ಸಾರ್ಥಕತೆ ಇದೆ ಅಲ್ವಾ ಸರ್? ಇಲ್ಲಿ ನೋಡಿ, ಇದರಲ್ಲಿ ಫುಲ್ ಫ್ಯಾಮಿಲಿ ಇದೆ, ಕಂಪ್ಲೀಟ್ ಫ್ಯಾಮಿಲಿ ಇದೆ. ಹೌದಾ? ಯಾರೆಲ್ಲ ಸರ್ ಹೇಳಿ, ಅಂದ್ರೆ ಕಂಪ್ಲೀಟ್ ಫ್ಯಾಮಿಲಿ? ನಮ್ಮ ದೊಡ್ಡ ಅಪ್ಪ ಅಮ್ಮ ಮೇಲ್ಗಡೆ ಹಿಂದ್ಗಡೆಯಿಂದ ಇದ್ದಾರೆ. ಆಮೇಲೆ ನಮ್ಮ ದೊಡ್ಡಕ್ಕ ಬದಿನಲ್ಲಿ ನಮ್ಮ ಅಣ್ಣ, ಆಮೇಲೆ ಅವ್ರಿಗಿಂತ ಕೆಳಗಡೆ ಇರೋರು ಇಲ್ಲಿ ಆ ಕಡೆ ಈ ಕಡೆ ಇನ್ನಿಬ್ರು ಸಿಸ್ಟರ್ಸ್, ಮತ್ತೆ ನಮ್ಮ ಅಕ್ಕ ನನ್ನ ಹೆಗಲ್ ಮೇಲೆ ಕೈ ಹಾಕಿದ್ದಾರೆ ನೋಡಿ, ಶಾರ್ಟ್ಸ್ ಹಾಕೊಂಡು. ಅದು ನೀವು ಇದ್ರಲ್ಲಿ? ಓಕೆ. ಇದು ಯಾವಾಗ ಇದ್ದದ್ದು? ಯಾವ ಸ್ಕೂಲಲ್ಲಿ ಇದ್ರಿ ತಾವು ಅವಾಗ? ಇಟ್ ಶುಡ್ ಬಿ ಇನ್ 8th or 7th or 8th. 7th or 8th. ಆ ಟೈಮಲ್ಲಿ ಇದ್ರಿ. ಓಕೆ. ಯಾವ್ದು ತಮ್ಮ ಸ್ಕೂಲಿಂಗ್ ಎಲ್ಲ ಹೇಗೆ ಸರ್? ಎಲ್ಲ ಮಡಂತ್ಯಾರೆ, ಫ್ರಮ್ 1ನೇ ತರಗತಿಯಿಂದ ಡಿಗ್ರಿ ತನಕ ಮಡಂತ್ಯಾರೆ. ತಾವು ಎಜುಕೇಶನ್ ಸರ್ ಎಲ್ಲಿ ತನಕ ಆಗಿದೆ? ಎಜುಕೇಶನ್ ಹೇಳಿದ್ರೆ ಸ್ವಲ್ಪ ನಾಚಿಕೆ ಆಗುತ್ತೆ, ಬಟ್ ಇವಾಗ ಮಾಡ್ತಾ ಇರೋದೇನು ಎಜುಕೇಶನ್ ಏನು ಅದು ಸ್ವಲ್ಪ ಗ್ಯಾಪ್ ಇದೆ. ಬಟ್ ಡೆಫಿನೆಟ್ಲಿ ನಾನು ಓದಿರೋದು BA ಮಾತ್ರ. ಯಾಕಂತೇಳಿ ಆ ನಂತರ ಓದಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಆಸೆ ಇದ್ರೂ ಒಂದು ಅವಕಾಶ ಸಿಕ್ಕಿಲ್ಲ. ಏನಕ್ಕಂತ ಹೇಳಿದ್ರೆ ಹಣದ್ದು ಪ್ರಾಬ್ಲಮ್ ಇತ್ತು, ಫ್ಯಾಮಿಲಿನಲ್ಲಿ ಕಮಿಟ್ಮೆಂಟ್ಸ್ ಇತ್ತು, ಅಕ್ಕ ತಂಗಿಯಂದಿರು ಇರಬೇಕಾದ್ರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇತ್ತು. ಸೊ ನಮ್ಗೆ ಏನಿದ್ರು ಸಾಧನೆ ಮಾಡಬೇಕಾದ್ರೆ ಅದು ಕೆಲಸದಲ್ಲೇ ಸಾಧನೆ ಮಾಡಿ ತೋರಿಸ್ಬೇಕಿತ್ತು. ಬಟ್ ನಾನು ಆವಾಗ ನಿಮ್ಗೆ ಹೇಳ್ದಂಗೆ ಅದೆಲ್ಲ ಏನು ಓದಬೇಕಿತ್ತ ನಾನು, ಅದು ಟೊಯೋಟದ 11 ವರ್ಷದ ನನ್ನ ಜೀವನ ಟೊಯೋಟದಲ್ಲಿ ಆಗಿರೋದು. ಅದರಲ್ಲಿ ನಾನು PhD ವಿದೌಟ್ ಸರ್ಟಿಫಿಕೇಟ್ ತಗೊಂಡಿದ್ದೀನಿ. ಬಟ್ ಸರ್ ಅವು ಅನ್ನುವಂಥ ಪ್ರಶ್ನೆ ಬರುತ್ತೆ, ಶಾಕ್ ಆಗುತ್ತೆ ಕೇಳುವಾಗ. ಯಾಕಂದರೆ ನಿಜವಾಗ್ಲೂ ಇವರ ಒಂದು ವೃತ್ತಿ ಜೀವನವೇ ಒಂದ್ಸಲ ಶಾಕ್ ಆಗುತ್ತೆ. ಒಂದು ಕಡೆ ಆ ಒಂದು ಬಡತನ ಇರುತ್ತೆ, ಇವೆಲ್ಲದರ ಜೊತೆಗೆ ಅವರು ಆಗಲೇ ಹೇಳಿದರು ಟೊಯೋಟೋ ಅನ್ನುವಂಥ ಕಂಪನಿ ಅವರ ಬದುಕಿಗೆ ದೊಡ್ಡ ತಿರುವನ್ನು ಕೊಡುತ್ತೆ ಸರ್. ಇಲ್ಲಿ ನಾನು ಕೇಳುವಂಥದ್ದು, ಇಲ್ಲಿ ಭಾಳಷ್ಟು ಏನು ಈ ಬಡತನಗಳ ನಡುವೆ ತಾವು ನೋಡಿದಂತಹ ಆ ಒಂದು ಬದುಕನ್ನು ನೋಡಿಕೊಂಡಾಗ ಒಂದು ಘಟನೆ ಇಲ್ಲೂ ಕೂಡ ನನಗೆ ನೆನಪಿಗೆ ಬರುತ್ತೆ ಅಂತ ಬಂದಾಗ, ಈಗಲೂ ಕೂಡ ಯಾವ ಒಂದು ಘಟನೆ ಈಗಲೂ ಕೂಡ ನೆನಪಿಗೆ ಬರುತ್ತೆ, ಭಾಳಷ್ಟು ನೋವು ತಂದಿದೆ ಅಂತ ಬಂದಾಗ? ನಾನು ಗ್ರ್ಯಾಜುಯೇಷನ್ ಮಾಡ್ತಾ ಇರಬೇಕಾದ್ರೆ, ಡಿಗ್ರಿನಲ್ಲಿ ಓದ್ತಾ ಇರಬೇಕಾದ್ರೆ ಸೀತಾಂಗೋಳಿ ಅನ್ನೋ ಊರಲ್ಲಿ ಹೋಗ್ಬಿಟ್ಟು ದಿನಕ್ಕೆ 300 ಕಲ್ಲನ್ನು ಎತ್ತಾ ಇದೆ. ಅದು ಮಿಷಿನ್ ಕಲ್ಲುಗಳು, ಒಂದೊಂದು ಕಲ್ಲು ಸಾಧಾರಣ 27-30 kg ಬರ್ತಾ ಇತ್ತು. ಆ ಟೈಮಲ್ಲಿ ಕಲ್ಲೆತ್ತಬೇಕಾದ್ರೆ ಕೈದು ಸಿಪ್ಪೆ ಹೋಗ್ತಾ ಇತ್ತು, ಇವನ್ ಎಲ್ಲಿದ್ದು ಹೆಗಲ್ದು ಚರ್ಮ ಹೋಗ್ತಾ ಇತ್ತು. ಮತ್ತು ರಾತ್ರಿ ನಾನಲ್ಲಿ ಒಬ್ಬರ ಮನೆಯಲ್ಲಿ ಇರ್ತಾ ಇದ್ದೆ ರಾತ್ರಿ. ಸೊ ಅವ್ರ ಜೊತೆ ಇರಬೇಕಾದ್ರೆ ಆ ಮನೆಗೆ ಕೂಡ ಸಾರಣೆ ಇರ್ತಾ ಇರಲಿಲ್ಲ, ಬರೀ ಮಣ್ಣಿದ ಮನೆ. ಅದು ಕೂಡ ಅಲ್ಲಿ ನಿಂತ್ಬಿಟ್ಟು ಕೆಲಸ ಮಾಡ್ತಾ ಇರಬೇಕಾದ್ರೆ ರಾತ್ರಿ ತಂಪು ಗಾಳಿ ಬರಬೇಕಾದ್ರೆ ಕೈಗೆ ಮತ್ತು ಹೆಗಲಿಗೆಲ್ಲ ಬಂದು ಆ ಗಾಳಿ ತಾಗಬೇಕಾದ್ರೆ ಮೈ ಉರಿ ಬರ್ತಾ ಇತ್ತು. ಆವಾಗ ನಾನು ಅಳ್ತಾ ಇದ್ದೆ, ದೇವರೇ ನನಗೆ ಏನಕ್ಕೆ ಈ ಗತಿ, ನಾನು ಯಾವ ತಪ್ಪು ಮಾಡಿದ್ದೀನಿ, ನನಗೆ ಏನಕ್ಕೆ ಈ ಬಡತನ, ನಾನು ಏನಕ್ಕೆ ಈ ಥರ ಸಫರ್ ಆಗಬೇಕು ಅಂತ ಹೇಳ್ಬೇಕು. ಸೊ ಆ ಒಂದು ನೆನಪು ಇವತ್ತು ಯಾವುದೇ ದೊಡ್ಡದು ಕಷ್ಟ ಬಂದ್ರು, ಯಾವುದೇ ದೊಡ್ಡ ಪ್ರಾಬ್ಲಮ್ ಬಂದ್ರು ನಾನು ಆ ಘಟನೆಯನ್ನು ಯೋಚನೆ ಮಾಡ್ತೇನೆ. ಅದಕ್ಕಿಂತ ಕೆಳಗಡೆ ಹೋಗೋದಕ್ಕೆ ಯಾವುದು ಸಾಧ್ಯ ಇಲ್ಲ. ಅದನ್ನು ಯೋಚನೆ, ಅದು ನನ್ನ ಹತ್ರ ಯಾವತ್ತೂ ನನ್ನ ನೆನಪಲ್ಲಿ ಇರುತ್ತೆ ಅಲ್ವಾ? ನಿಜ. ಜೊತೆಗೆ ಸರ್ ತಾವು BA ಮಾಡಿದ್ರಿ, BA ಆದರೆ ಈಗ ನೀವು ಮಾಡುವಂಥ ಈಗ ಕಂಪ್ಲೀಟ್ ಡಿಫ್ರೆಂಟ್ ಫ್ರಮ್ BA, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್. ಹೌದು, ಹೇಗೆ ಅನ್ನೋದು ಪ್ರಶ್ನೆ ಬರುತ್ತೆ. ಅಂದರೆ ಅದನ್ನು ನೀವು ಕಲ್ತಿರುವಂಥದ್ದು ನಿಮಗೆ ಬೇಸ್ ಟೊಯೋಟಾ ಬಹುಶಃ ಅನ್ಕೊಳ್ತೀನಿ. ಇಲ್ಲ, ಟೊಯೋಟಾದಲ್ಲಿ ನೋಡಿ, ಯಾವತ್ತು ನೀವು ಜಪನೀಸ್ ಜೊತೆ ಕೆಲಸ ಮಾಡ್ತೀರಾ, ಜಪನೀಸ್ ಜೊತೆ ಕೆಲಸ ಮಾಡಿದವಾಗ ನೀವು ನಿಜವಾಗ್ಲೂ ಅವ್ರ ಜೊತೆ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿಬಿಟ್ಟು ಕೆಲಸ ಮಾಡಿದ್ರೆ ಇಡೀ ಜೀವನದ ಅರ್ಥ ಮತ್ತು ನೀವು ಎಲ್ಲಿಂದ ಏನು ಸಾಧನೆ ಮಾಡ್ಬೋದು ಅದರ ಅರ್ಥ ನಿಮಗೆ ಗೊತ್ತಾಗುತ್ತೆ. ಓಕೆ. ಸೊ ಆ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ. ಸೊ ನಾನು ಟೊಯೋಟಾಗೆ ಸೇರಿ ಬರೀ 6 ತಿಂಗಳಲ್ಲೇ ನನಗೆ ಜಪನೀಸ್ ಜೊತೆ ಡೈರೆಕ್ಟ್ಲಿ ರಿಪೋರ್ಟಿಂಗ್ ಮಾಡೋ ಒಂದು ಅವಕಾಶ ಸಿಕ್ತು. ಓಕೆ. ಅಲ್ಲಿಂದ ಈವನ್ ನಮ್ಮ ಸೀನಿಯರ್ಸ್ ಕೂಡ ತುಂಬ ಚೆನ್ನಾಗಿದ್ದರು, ನನ್ನ ಜೊತೆ ನನ್ನನ್ನು ತುಂಬ ಹುರಿದುಂಬಿಸ್ತಾ ಇದ್ರು, ಕೆಲಸದಲ್ಲೇ ಆಗಲಿ ಯಾವುದೇ ರೀತಿಯಲ್ಲಿ ನನಗೆ ಸಹಾಯ ಮಾಡ್ತಾಯಿದ್ರು. ಸೊ ಈ ಥರ ಮುಂದೆ ಹೋಗಬೇಕಾದ್ರೆ ಅವ್ರ ಕಡೆಯಿಂದ ತುಂಬಾ ವಿಚಾರಗಳು, ಲೈಕ್ ಕಷ್ಟ ಬಂದವಾಗ ಏನು ಮಾಡಬೇಕು, ಪ್ರಾಬ್ಲಮ್ಸ್ ಬಂದಾಗ ಏನು ಮಾಡಬೇಕು, ಪ್ರಾಬ್ಲಮ್ಸ್ಗಳನ್ನು ಹೇಗೆ ಸಾಲ್ವ್ ಮಾಡಬೇಕು, ಟೀಮ್ ವರ್ಕ್ ಅನ್ನೋದು ಹೇಗೆ, ರೆಸ್ಪೆಕ್ಟ್ ಫಾರ್ ಪೀಪಲ್ ಅನ್ನೋದು ಹೇಗೆ, ಇದೆಲ್ಲ ವಿಚಾರಗಳನ್ನು ಈವನ್ ಪ್ರಾಕ್ಟಿಕಲ್ ಆಗಿ ನಾವು ಅಲ್ಲಿ ಕಲ್ತಿದ್ದೀವಿ. ಓಕೆ. ಸೊ ಅದು ನಿಜವಾಗಿಯೂ ದೊಡ್ಡ ಒಂದು ಯಾವುದೇ ಸರ್ಟಿಫಿಕೇಟ್ಸ್ಗಿಂತ ಅದು ಮಿಗಿಲಾಗಿದೆ. ಸೊ ಅಲ್ಲಿಂದ ನನಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಬಂತು. ಏನಕ್ಕಂತ ಹೇಳಿದ್ರೆ ತುಂಬ ಸಿವಿಯರ್ ಕಂಡೀಷನ್, ಲೈಕ್ ಈವನ್ ಕರ್ನಾಟಕ ಕಾವೇರಿ ಗಲಾಟೆ ಆಗಬೇಕಾದ್ರೂ ಕೂಡ
ನಾವು ಕಂಪನಿಗೋಸ್ಕರ ಜೀವ ಕೊಟ್ಟ ಕೆಲವರಲ್ಲಿ ನಾವಿಬ್ರು ಕೆಲವರು ಏನಕ್ಕಂತ ಹೇಳಿದ್ರೆ ಇವನ್ ರೋಡಲ್ಲಿ ಟೈರ್ಗಳು ಕಲ್ಲುಗಳು ಬೀಳ್ತಾ ಇರಬೇಕಾದ್ರೆ ಬೆಂಕಿ ಹೊತ್ತಿಸ್ಬೇಕಾದ್ರೆ ನಾವು ಕಂಟೈನರ್ಗಳನ್ನ ನಾವು ಹತ್ತಿಬೆಲೆ ಕ್ರಾಸಿಂದ ಹೊಸೂರು ಹತ್ತಿಬೆಲೆ ಕ್ರಾಸಿಂದ ಕ್ರಾಸ್ ಮಾಡಿದೀವಿ ಕಂಪನಿಗೋಸ್ಕರ. ಆ ಲೆವೆಲಲ್ಲಿ ನಾವು ವರ್ಕ್ ಮಾಡಿದೀವಿ. ಅದೇ ತರ ಕಂಪನಿ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದೆ. ಸೊ ಅಲ್ಲಿ ಜಪನೀಸ್ ನಾವ್ ಹತ್ರ ಕಲ್ತಿರೋದು ನಿಜವಾಗ್ಲೂ ನನಗೆ ಇವಾಗ ಈವನ್ ಇನ್ನು ಮುಂದಕ್ಕೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇನು ನೋಡ್ತಾ ಇದ್ದೀರಾ, ಈ ಒಂದು ಫೋಟೋ ನಾನು ಮನೆಯಲ್ಲಿ ತರಕಾರಿ ಬೀಜ ಹಾಕೋದಕ್ಕೆ ಏನೋ ಮಾಡ್ತಾ ಇರೋ ಕೆಲಸ, ಇದು ನಾನು ಜಪನೀಸಿಂದ ಕಲ್ತಿರೋದು. ಏನಂತ ಹೇಳಿದ್ರೆ ನೀವು ಜೀವನದಲ್ಲಿ ಸೋತಾವಾಗ ಇದು ನಾನು ಒನ್ ಟೈಮ್ ದೊಡ್ಡದು ಫೇಲ್ಯೂರ್ ಇದು ನಂದು. ಈ ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮುಖದಲ್ಲಿ ನಗು ಇದೆ, ಆದರೆ ಆ ಹಾರ್ಟಲ್ಲಿ ಪೇಯ್ನ್ ಸಿಕ್ಕಾಪಟ್ಟೆ ಇತ್ತು. ನಾನು ಇದು ನನ್ನ ಜೀವನದ ಮೂರನೇ ಸೋಲು. ಆ ಟೈಮಲ್ಲಿ ಜಪನೀಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮಗೆ ಎಷ್ಟೆಲ್ಲೂ ಟೆನ್ಷನ್ ಆಗುತ್ತೆ, ಎಷ್ಟೆಲ್ಲ ಪ್ರೆಷರ್ ಆಗುತ್ತೆ, ಅದನ್ನೆಲ್ಲ ಭೂಮಿ ಮೇಲೆ ಹಾಕಿ ಅಂತ ಹೇಳ್ಬಿಟ್ಟು ಭೂಮಿ ಮೇಲೆ ಹಾಕಿ ಅಂತ ಹೇಳಿದ್ರೆ ನಿಮ್ಗೆ ಕೋಪ ಬಂದವಾಗ ಆ ಫ್ರಸ್ಟ್ರೇಷನನ್ನು ಭೂಮಿ ಮೇಲೆ ತೋರಿಸಿ. ಭೂಮಿ ಮೇಲೆ ತೋರಿಸ್ಬಿಟ್ಟು ನೋಡಿ ಈ ಥರದ್ದು 3-4 ಲೈನ್ಗಳನ್ನು ಹಾಕಿಬಿಟ್ಟು ಬೆಂಡೆ ಬೀಜಗಳನ್ನು ಹಾಕಿಬಿಟ್ಟು ಸಾಧಾರಣ 3 ಗೋಣಿ ತನಕ ಬೆಂಡೆ ಬೆಳೆಸಿದ್ದೀನಿ ನಾನು. ಬಟ್ ಅಲ್ಲಿಗೆ ನಂದು ಫ್ರಸ್ಟ್ರೇಷನ್ ಖಾಲಿ ಆಯಿತು, ಕೆಲಸನೇ ಆಯಿತು, ಭೂಮಿಯಿಂದ ಫಲವತ್ತತೆನೂ ಬಂತು. ಸೊ ಹೌ ಯು ಹ್ಯಾವ್ ಟು ಟೇಕ್ ಔಟ್ ದ ಫ್ರಸ್ಟ್ರೇಷನ್ ಆ್ಯಂಡ್ ಮೇಕ್ ಯೂಸ್ ಆಫ್ ಇಟ್. ನಿಮ್ದು ಎನರ್ಜಿ ಅನ್ನೋದು ಅದು ತುಂಬ ಯೂಸ್ಫುಲ್ ಇರುತ್ತೆ. ಎನರ್ಜಿ ಅದು ತುಂಬ ಯೂಸ್ಫುಲ್ ಇರುತ್ತೆ. ಆ ಎನರ್ಜಿನ ರೈಟ್ ಡೈರೆಕ್ಷನಲ್ಲಿ ಹಾಕಬೇಕು. ನಾವು ಕೆಟ್ಟ ಡೈರೆಕ್ಷನಲ್ಲಿ ಹಾಕಿದ್ರೆ ಯಾರಿಗೂ ಹೋಗ್ಬಿಟ್ಟು ಕಲ್ಲು ಹೊಡಿತೀವಿ ಅಥವಾ ಏನಾದರೂ ಮಾಡ್ತೀವಿ. ಅದರ ಬದಲಿಗೆ ಆ ಎನರ್ಜಿನ ನೀವು ಭೂಮಿ ಮೇಲೆ ಹಾಕಿ, ದಿಸ್ ಇಸ್ ದ ರಿಸಲ್ಟ್. ಓಹ್ ಗ್ರೇಟ್ ಸರ್. ಇಲ್ಲ ಏನಂದರೆ ನಾಟ್ ಓನ್ಲಿ ಬಿಸ್ನೆಸ್, ಲೈಕ್ ನಿಮ್ಮಿಂದ ಬದುಕಲಿಕ್ಕೂ ಕೂಡ ಕಲಿಯುವಂಥ ಭಾಳಷ್ಟಿದೆ ಸರ್, ಭಾಳಷ್ಟು ಖುಷಿ ಇದೆ. ಏನು ಗೊತ್ತಾ ಸರ್, ಈಗ 3 ಸೋಲು ಅಂತ ಹೇಳಿದ್ರಿ, ಇದು 3ನೇ ಸೋಲು ಅಂತ ಹೇಳಿದ್ರಿ ಅಲ್ವಾ? ಹೌದು. ಏನು ಸೋಲು ಸರ್, ಏನು ಸೋಲು ಅಂತ ಹೇಳಿದ್ರೆ ಯಾವ ರೀತಿ ಬಂದಿತ್ತು ಅದು ತಮಗೆ? ಲೈಕ್ ಒಂದು ನಾನು ಗ್ರ್ಯಾಜುಯೇಷನ್ ಆಗಬೇಕಾದ್ರೆ ನನಗೆ ಗುರು ಆಗಬೇಕಂತೇಳಿ ಭಾರಿ ಆಸೆ ಇತ್ತು. ಆವಾಗ ಅಲ್ಲೇನೋ ಹೆಚ್ಚು ಕಮ್ಮಿ ಆಗಿಬಿಟ್ಟು ಅಲ್ಲಿಂದ ನಾನು ಸ್ಟೆಪ್ ಬ್ಯಾಕ್ ಮಾಡಬೇಕಾಯಿತು. ಆವಾಗ ತುಂಬಾ ಫ್ರಸ್ಟ್ರೇಷನ್ ಆಗಿದ್ದೆ ಜೀವನದಲ್ಲಿ. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ನಾನು ಟೊಯೋಟಾ ಬಿಟ್ಟಿರುವುದು, ನನಗೆ ಟೊಯೋಟಾ ಬಿಟ್ಟು 3-4 ತಿಂಗಳಾಗಬೇಕಾದ್ರೆ ನನಗೆ ಅನಿಸಿತ್ತು ನಾನು ಜೀವನದಲ್ಲಿ ಏನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಅದೊಂದು ದೊಡ್ಡ ಸೋಲು ನನಗೆ. ಏನಕ್ಕಂತ ಹೇಳಿದ್ರೆ ಆ ಒಂದು ಪ್ರೊಫೆಷನಲ್ ಕಲ್ಚರಿಂದ ನಾರ್ಮಲ್ ಕಲ್ಚರಿಗೆ ಬಂದುಬಿಟ್ಟು ಕೆಲಸ ಮಾಡೋದು, ಜನರನ್ನು ಒಟ್ಟಿಗೆ ಹಾಕೋದು, ಅವರದ್ದು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು ಭಾರಿ ಕಷ್ಟ. ಆವಾಗಲೂ ಜನರು ನಮ್ಮನ್ನು ಅಪಾರ್ಥ ಮಾಡ್ಕೊಂಡು. ಕರೆಕ್ಟ್. ಆ ನಂತರ ಎಲ್ಲರೂ ಹತ್ತಿರ ಬಂದರು. ಅದು 2ನೇ ಸೋಲು. 3ನೇ ಸೋಲು ನನ್ನ ಕಂಪನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿದ್ದು ಸೋಲು. ಸೊ ಒಂದು ಸಾರಿ ನಾವು ಜೀವನದಲ್ಲಿ ನಿಷ್ಠೆಯಿಂದ ಕಾರ್ಯ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಕಾರ್ಯನಿಷ್ಠೆ ಅಷ್ಟು ಇರುತ್ತೆ ಅಂತ ಹೇಳಿದ್ರೆ ತುಂಬ ಸ್ವಾಭಿಮಾನ ಇರುತ್ತೆ. ಆ ಲೆವೆಲಲ್ಲಿ ನಾವು ಕೆಲಸ ಮಾಡ್ತೀವಿ. ಅಲ್ಲಿಂದ ಏನೋ ಅನ್ಯಾಯ ಆದವಾಗ ತಿರ್ಗಾ ಇನ್ನೂ ಸರಿ. ಸೊ ಅದು ಸರ್ಕಾರಿ ಬೆಳೆಸ್ತಾ ಇರೋದು ಆ ಟೈಮಲ್ಲಿ ಥರ್ಡ್ ಸೋಲ್. ಅವಾಗ ಕಂಪನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮತ್ತೆ ನೀವು ತಿರುಗಿ ನೋಡಿಲ್ಲ ಬಹುಶಃ ಅನ್ಕೊಳ್ತೀನಿ ಅಲ್ವಾ? ಆಮೇಲೆ ಏನಾಗಿದೆ ಎಲ್ಲ ಒಳ್ಳೇದು ಅಲ್ವಾ? ಗ್ರೇಟ್. ಹಾಗಾದ್ರೆ ನಾವು ಸೋತಾಗ ಆ ಒಂದು ಸಂಸ್ಕೃತಿ, ಆ ಒಂದು ಏನು ಫೈಟ್ ಬ್ಯಾಕ್ ಮಾಡಬೇಕು ಅನ್ನೋದು ಜಪಾನೀಸಿಂದ ಬಹುಶಃ ತಾವು ಕಲ್ತಿರುವ ಅದು ಆ್ಯಕ್ಚುಲಿ ನನ್ನ ರಕ್ತದಲ್ಲಿದೆ. ಫೈಟ್ ಬ್ಯಾಕ್ ಮಾಡಬೇಕನ್ನೋದು ರಕ್ತದಲ್ಲಿದೆ. ಏನಕ್ಕಂತ ಹೇಳಿದ್ರೆ ನಾನು ಮುಂಚೆಯಿಂದಲೂ ಮೇ ಬಿ ನಮ್ಮಮ್ಮ ಅದೇ ಥರ ಇದ್ರು. ಅಂದರೆ ತುಂಬ ಹಾರ್ಡ್ ವರ್ಕಿಂಗ್. ಅಪ್ಪ ಕೂಡ ಹಾರ್ಡ್ ವರ್ಕಿಂಗ್, ಬಟ್ ಅಪ್ಪನಿಗಿಂತ ಅಮ್ಮ 4 to 5 ಟೈಮ್ಸ್ ಯಾವುದೇ ಟೈಮಲ್ಲಿ ಅವರ ಬೇಜಾರು ತೋರಿಸದೆ ಮಕ್ಕಳನ್ನು ದೊಡ್ಡ ಮಾಡೋದಕ್ಕೆ ಆ ಒಂದು ಕಷ್ಟಪಟ್ಟಿದ್ದು ನಾವೆಲ್ಲ ಕಣ್ಣಲ್ಲಿ ನೋಡಿದ್ದೀವಿ. ಅಂದರೆ ಅದು ಆ ಒಂದು ರಕ್ತ ನನ್ನಲ್ಲಿದೆ ಅಂತೇಳಿ ನನಗೆ ಸೀರಿಯಸ್ಲಿ ಅನಿಸ್ತಾ ಇದೆ. ಯಾವುದೇ ವಿಚಾರದಲ್ಲಾಗಲಿ, ಈವನ್ ಕಾಲೇಜಲ್ಲಿ ಇರಬೇಕಾದ್ರೆ ಮ್ಯಾರಥಾನ್ ಓಡಬೇಕಾದ್ರೂ ಬೇಡ ಬಿಟ್ಬೇಡ, ನಾನು 4 ಕಿಲೋಮೀಟರ್ ಓಡಿದ ನಂತರ 5ನೇ ಕಿಲೋಮೀಟರ್ ಸಾಕು ಬೇಡ, ಇದೆಲ್ಲ ಲೈಕ್ ಇಲ್ಲ ಬಿದ್ದರೂ ಮಾರ್ಗದಲ್ಲೇ ಬೇಡಬೇಕಿಲ್ಲ, ಬಿಟ್ಕೊಡೋದಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಸೊ ಓಕೆ, ಅಮ್ಮನಿಂದ ಬಂದಿರುವಂಥದ್ದು ಅಲ್ವಾ? ಗ್ರೇಟ್. ಸೊ ಆವಾಗ ಸರ್ ಏನು ಕಲಿಬೇಕಂತ ಆಸೆ ಇತ್ತು ತಮಗೆ? ಏನು ಆಸೆ ಇಟ್ಕೊಂಡಿಲ್ಲ ಆನೆಸ್ಟ್ಲಿ ಹೇಳ್ಬೇಕಾದ್ರೆ. ಆಸೆ ಪಡೋದಕ್ಕೂ ಒಂದು ಅವಕಾಶ ಇರಬೇಕು. ಓಕೆ, ಅದಿಲ್ಲ. ಸೊ ಆಸೆನೇ ಇರಲಿಲ್ಲ. ಓಕೆ, ಅದು ವೆರಿ ಕ್ಲಿಯರ್. BA ಸಾಕು, ಕೆಲಸಕ್ಕೆ ನೋಡೋಣ. ಅದಿಲ್ಲ ಅಂತ ಹೇಳಿದ್ರು ಮಾಡಿರೋ ಕೆಲಸ ಗೊತ್ತಿತ್ತು, ಸರಣೆ ಕೆಲಸ ಗೊತ್ತಿತ್ತು, ನನಗೆ ಸಿಮೆಂಟ್ ಕೆಲಸ ಗೊತ್ತಿತ್ತು, ಕಲ್ಲೆತ್ತದ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಬಟ್ ಏನೋ ಅಲ್ಲ, ಕಾರ್ಪೊರೇಟ್ ಕಲ್ಚರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗಿದ್ದು. ಆಮೇಲೆ ಶಾಕಿಂಗ್, ರಿಯಲಿ ಶಾಕಿಂಗ್. ಯಾಕಂದರೆ ಇವರು ಮಾಡಿದ ಗಾರೆ ಕೆಲಸ ಆಗಿರ್ಬೋದು, ಆ ಸಾರಣೆ ಕೆಲಸ ಆಗಿರ್ಬೋದು, ಮೇಸ್ತ್ರಿ ಕೆಲಸ, ಕಲ್ಲೆತ್ತುವಂಥ ಕೆಲಸ, ಇವೆಲ್ಲದರ ನಡುವೆ ಈಗ 100 ಕೋಟಿ ವಹಿವಾಟನ್ನು ಮಾಡ್ತಾ ಇರುವಂತಹ ದಿ ಬ್ರ್ಯಾಂಡ್ ನೇಮ್, ಎಸ್, ನಮ್ಮದು ಲೆಕ್ಸಾ. ಸೊ ಅದರ ಫೌಂಡರ್ ಆ್ಯಂಡ್ CEO ಎಸ್ ರೊನಾಲ್ಡ್ ಸರ್. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಇವೆಲ್ಲ ಜೊತೆಗೆ ಸರ್ ಆ ಒಂದು ಸೋಲಿಂದ ನೀವು ಈ ಕಡೆ ಬರ್ತೀರಿ ಅಂತ ಬಂದಾಗ ನಿಮಗೆ ಬದುಕಿಗೆ ತಿರುವು ಕೊಟ್ಟಿರುವಂಥದ್ದು ಟೊಯೋಟಾ.
ಭಾಳ ಜನರು ಹೇಳಿರ್ಬೋದು. ಅಂದರೆ ಟೊಯೋಟಾ ಅನ್ನುವಂಥದ್ದು ವಿಶ್ವದ ಅತಿ ದೊಡ್ಡ ಕಾರು ಕಂಪನಿ, ವೆಲ್ ಸ್ಟ್ಯಾಂಡರ್ಡ್ ಒನ್. ಸೊ ಹಾಗಿದ್ದಾಗ ಅಂಥ ಒಂದು ಕಂಪನಿಯಲ್ಲಿ ತಾವು ಒಳ್ಳೆಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತೀರಿ. ಭಾಳಷ್ಟು ಜನರು ಮಾಡದಂಥ ಕೆಲಸವನ್ನು ತಮಗೆ ಸಿಗುತ್ತೆ, ಪ್ರಮೋಟ್ ಕೂಡ ಆಗುತ್ತೆ, ಪ್ರಮೋಷನ್ ಕೂಡ ಸಿಗುತ್ತೆ. ಬಟ್ ಸ್ಟಿಲ್ ತಾವು ಆ ಕಂಪನಿಯನ್ನು ಬಿಡ್ತೀರಿ ಅನ್ನುವಂಥದ್ದು ಇದು ಶಾಕಿಂಗ್. ಯಾಕಂದರೆ ಭಾಳಷ್ಟು ಜನರು ಈಗ ನೋಡುವಂಥದ್ದು ಏನು, ಒಂದು ಕಂಫರ್ಟ್ ಝೋನ್, ಒಂದು ಕಂಫರ್ಟ್ನೆಸ್, ಒಂದು ಒಳ್ಳೆ ವೆಲ್ ಸೆಟಲ್ಡ್ ಅನ್ನುವಂಥದ್ದು. ಬಟ್ ನೀವು ಅಂಥ ಕಂಪನಿಯನ್ನು ಬಿಟ್ಟು ಅದರಲ್ಲೂ ಕೂಡ ಒಳ್ಳೆ ಪೊಸಿಷನಲ್ಲಿದ್ದು ಕೂಡ ಬಿಟ್ಟು ಹೊರಗೆ ಬರ್ತೀರಿ ಅಂತ ಬಂದಾಗ ಬಹುಶಃ ರಿಸ್ಕ್ ಅಲ್ವಾ ಅಂತ ಹೇಳ್ತೀನಿ. ಹೌದು, ಈ ನಿರ್ಧಾರ ತಗೊಳ್ಳೋದಕ್ಕೆ ಸಾಧಾರಣ ನಾನು 1 ತಿಂಗಳು ನಾನು ನಿದ್ದೆಗೆಡಿಸಿದ್ದೀನಿ. ಈ ನಿರ್ಧಾರ ತಗೊಳ್ಳೋದಕ್ಕೆ ಸಾಧಾರಣ 1 ತಿಂಗಳು ನಾನು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ. ನನಗೆ ಜನರಲಿ ನಿದ್ದೆ ಚೆನ್ನಾಗಿ ಬರುತ್ತೆ, ಇವಾಗಲೂ ನಿದ್ದೆ ಚೆನ್ನಾಗಿ ಬರುತ್ತೆ. ಬಟ್ ಈ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಜೀವನದಲ್ಲಿ ತುಂಬ ಕಷ್ಟ ಆಗಿದೆ ನನಗೆ. ಐ ವಾಸ್ ಒನ್ ಅಮಾಂಗ್ ದ ಫಾಸ್ಟೆಸ್ಟ್ ಪ್ರಮೋಟೆಡ್ ಎಂಪ್ಲಾಯಿ ಇನ್ ಟೊಯೋಟಾ. 4,000-4,500 ಜನರಲ್ಲಿ ನನಗೆ ಪ್ರಮೋಷನ್ ಭಾರಿ ಅತಿ ವೇಗದಲ್ಲಿ ಆಗಿತ್ತು. ಒಳ್ಳೆ ಅಪರ್ಚುನಿಟೀಸ್ ಇತ್ತು, ಫ್ಯೂಚರು ಕ್ಲಿಯರ್ ಆಗಿ ಕಾಣ್ತಾ ಇತ್ತು, ಏನು ತೊಂದರೆ ಇರಲಿಲ್ಲ. ನಿಜವಾಗ್ಲೂ ಎಲ್ಲರೂ ಯೋಚನೆ ಮಾಡ್ತಾಯಿದ್ರು, ರೊನಾಲ್ಡ್ ಈ ಕಂಪನಿಯಿಂದ ಶಾಲು ಮತ್ತು ಫ್ರೂಟ್ಸ್ ಬುಟ್ಟಿ ತಗೊಂಡೇನೆ ಇಲ್ಲಿಂದ ರಿಟೈರ್ ಆಗ್ತಾರೆ ಅನ್ನೋ ಒಂದು ಕನ್ಫರ್ಮ್ಡ್ ಖಾತ್ರಿ ಇತ್ತು. ಯಾರು ಯೋಚನೆ ಮಾಡಿಲ್ಲ ನಾನು, ಯಾಕಂದರೆ ಐ ವಾಸ್ ಲೈಕ್ ಹಾಫ್ ಜಪನೀಸ್ ಅಲ್ಲಿ ತನಕ, ಆ ಥರ ಇತ್ತು. ಸೊ ಬಟ್ ಹೌದು, ಒಂದು ಕಡೆಯಿಂದ ಇನ್ನೊಂದು ಯೋಚನೆ ಬರ್ತಾ ಇತ್ತು. ನೀವು ಜಪನೀಸನ್ನು ಒಬ್ಸರ್ವ್ ಮಾಡಿದ್ರೆ, ಜಪನೀಸ್ ಕಂಪ್ನಿ ಜೊತೆಗೆ ಟೊಯೋಟಾ ಜೊತೆಗೆ ಅವರ ಸಿಸ್ಟರ್ ಕಂಪನೀಸ್ಗಳೆಲ್ಲ ಇಂಡಿಯಾಗೆ ಬರ್ತವೆ ಅವ್ರ ಜೊತೆಗೆ. ಮತ್ತು ಅಟ್ ದ ಎಂಡ್ ಆಫ್ ದ ಡೇ ನೀವು ಅಂಥ ದೊಡ್ಡ ಕಂಪನಿಗಳಿಗೆ ಕೆಲಸ ಮಾಡಿದ ನಂತರ ರಾಯಲ್ಟಿ ಅನ್ನೋದು ಡೆಫಿನೆಟ್ಲಿ ಇಂಡಿಯಾದಿಂದ ಹೊರಗಡೆ ಹೋಗಲೇಬೇಕು. ಅದೊಂದು ಎಲ್ಲೋ ಮನಸ್ಸಲ್ಲಿ ಅನಿಸ್ತಾ ಇತ್ತು ನನಗೆ. ನಾವು ನಮ್ಮ ದೇಶಕ್ಕೋಸ್ಕರ, ನಮ್ಮ ಸಮುದಾಯಕ್ಕೋಸ್ಕರ, ನಮ್ಮ ಜನರಿಗೋಸ್ಕರ ನಾವು ಕೆಲಸ ಮಾಡಿದ್ರೆ ಏನೋ ಒಳ್ಳೇದು ಅನಿಸುತ್ತೆ ಅಂತ ಹೇಳಿ ಆ ಒಂದು ಥಾಟ್ ಪ್ರೊಸೆಸ್ ಮನಸ್ಸಲ್ಲಿ ಬರ್ತಾ ಇತ್ತು. ಇನ್ನೊಂದು ಥಾಟ್ ಪ್ರೊಸೆಸ್ ಏನಪ್ಪ ಅಂತ ಹೇಳಿದ್ರೆ, ಅಷ್ಟೆಲ್ಲ ಚೆನ್ನಾಗಿ ಇಷ್ಟು ದೊಡ್ಡ ಕಂಪನಿನಲ್ಲಿ ಅಷ್ಟೆಲ್ಲ ಚೆನ್ನಾಗಿ ಮಾಡಿದವನಿಗೆ ನನಗೆ ಹೊರಗಡೆ ಹೋದ್ರೂ ಐ ವಿಲ್ ಗೆಟ್ ಎ ಚಾನ್ಸ್ ಟು ಪ್ರೂವ್ ಮೈ ಸೆಲ್ಫ್ ಒನ್ಸ್ ಅಗೇನ್ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ತಿರ್ಗಾ ಮಂಗಳೂರಿಗೆ ವಾಪಸ್ ಬಂದಿರೋ. ಅಲ್ಲ, ಶಾಕ್ ಅಲ್ವಾ? ಅಂದರೆ ಮನೆಯವರು ಏನು ಹೇಳಿಲ್ವಾ? ಯಾಕಂದರೆ ಇಷ್ಟು ಒಳ್ಳೆ ಜಾಬ್ ಇದೆ, ಇಷ್ಟು ಒಳ್ಳೆ ಕೆಲಸ, ವೆಲ್ ಸೆಟಲ್ಡ್, ಅಥವಾ ಸೊಸೈಟಿ ಹೇಳುತ್ತೆ ಇವನಿಗೇನು ಹುಚ್ಚು ಅನ್ನುವಂಥದ್ದು, ಸೊ ಅಂಥದ್ದೆಲ್ಲ ಇರುತ್ತೆ ಅಂತ ನನಗೆ ಸೀರಿಯಸ್ಲಿ ಫ್ಯಾಮಿಲಿಯವರಾಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ತುಂಬಾ ಜನ ಇವಾಗ ಮಂಡ್ಯ ಸರೀಜಿ ಹೇಳಿದ್ದಾರೆ. ಆವಾಗ ಮಾತ್ರ ಅಲ್ಲ, ಈವನ್ ನಂದು ಮಂಗಳೂರು ಬಂದುಬಿಟ್ಟು 6 ವರ್ಷ ಕೆಲಸ ಮಾಡಿದ ನಂತರ ಆ ಕಂಪನಿಯಿಂದ ನಾನು ಹೊರಗಡೆ ಬಂದವಾಗ ಕೂಡ ಆವಾಗಲೂ ಕೂಡ ಮುಂದ್ಗಡೆ ಹೇಳೋದಕ್ಕೆ ಯಾರಿಗೂ ಧೈರ್ಯ ಬರೋದಿಲ್ಲ. ಬಟ್ ಹಿಂದ್ಗಡೆಯಿಂದ ತುಂಬಾ ಜನ ಹೇಳಿದ್ದಾರೆ, ಇವಾಗ ಮಂಡ್ಯ ಸರೀಜಿ ಅಂತ ಹೇಳ್ಬಿಟ್ಟು, ಇವನು ತಲೆ ಕೆಟ್ಟಿದೆ ಇವನಿಗೆ ಅಂತ ಹೇಳ್ಬಿಟ್ಟು. ಓಕೆ, ವೈ ಸರ್, ಏನು ಒಂದು ರೀಸನ್ ತಾವು ಟೊಯೋಟಾ ಬಿಡಬೇಕು ಅನ್ನುವಂಥ ಹೇಳಿದ್ರಿ? ಯಾವುದೇ ಪ್ರಾಬ್ಲಮ್ ಇಲ್ಲ, ಬಟ್ ವೈ ಅನ್ನುವಂಥ ಪ್ರಶ್ನೆ ಕಾಡುತ್ತೆ, ಪ್ರತಿಯೊಬ್ಬರಲ್ಲೂ ಕೂಡ ಕಾಡುತ್ತೆ. ನನಗೂ ಕೂಡ ಅದೇ ಪ್ರಶ್ನೆಗಳು, ವೈ ಟೊಯೋಟಾ ಬಿಟ್ರಿ ಅನ್ನುವಂಥದ್ದು, ಯಾವ ಉದ್ದೇಶಕ್ಕೋಸ್ಕರ, ಅಂದರೆ ಏನೊಂದು ಮಾಡಲೇಬೇಕು ಅನ್ನುವಂಥದ್ದು. ಆ್ಯಕ್ಚುಲಿ ಟೊಯೋಟಾ ಬಿಟ್ಟಿದ್ದು ನಾನು ನಮ್ಮ ಮಂಗಳೂರಿನ ಕಂಪನಿಗೆ ಜಾಯಿನ್ ಮಾಡ್ಬೇಕಂತ ಹೇಳ್ಬಿಟ್ಟು. ಒಂದು ನಮ್ಮ ಊರು, ನಾವು ಸಾಧಾರಣ ಊರಿಂದ ಹೊರಗಡೆ ಹೋಗಿ 15 ವರ್ಷ ಆಗಿತ್ತು ಬೆಂಗಳೂರಿಗೆ ಹೋಗ್ಬಿಟ್ಟು. ಸೊ ಒಂದು ನಮ್ಮ ಊರಿಗೆ ವಾಪಸ್ ಬರ್ಬೇಕನ್ನೋ ಒಂದು ಆಸೆ ಇತ್ತು. ಆಮೇಲೆ ನಮ್ಮ ಊರಿಗೆ ಬಂದ್ಬಿಟ್ಟು ಏನಾದರೂ ನಾವು ಏನೆಲ್ಲ ವಿದ್ಯೆ ಪಡ್ಕೊಂಡಿದ್ದೀವಿ, ಏನೆಲ್ಲ ಈ ಜಪನೀಸ್ಗಳಿಂದ ಕಲ್ತಿದ್ದೀವಿ, ಅದು ನಾವು ನಮ್ಮ ಸಮಾಜಕ್ಕೆ ತೋರಿಸ್ಕೊಡ್ಬೇಕು ಅನ್ನೋ ಒಂದು, ಅದರಿಂದ ಒಂದು 10 ಹಲವಾರು ಜನರಿಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಆಶೆಯಿಂದ ಟೊಯೋಟಾ ಬಿಟ್ಬಿಟ್ಟು ನಾನು ಮಂಗಳೂರಿಗೆ ಬಂದ್ರಿ. ಓಕೆ, ಇದು ಟೊಯೋಟಾ ಬಿಟ್ಟು ಮಂಗಳೂರಿಗೆ ಬಂದಂಥ ಕತೆ. ದೆನ್ ಆಫ್ಟರ್ ದಟ್ ನಡೆದಿರುವಂಥದ್ದು ದೊಡ್ಡ ಒಂದು ಇತಿಹಾಸ, ದೊಡ್ಡ ಒಂದು ಸಾಧಕನ ಒಂದು ಯಶೋಗಾಥೆ, ಲೆಕ್ಸಾ ಅನ್ನುವಂಥದ್ದು. ಲೆಕ್ಸಾ ಸುಲಭವಾಗಿ ಹುಟ್ಟಿಲ್ಲ ಬಹುಶಃ, ಅಲ್ವಾ? ಖಂಡಿತ ಇಲ್ಲ. ಯಾಕೆ ಸರ್ ಲೆಕ್ಸಾ ಅಥವಾ ಲೈಟಿಂಗ್ಸ್ ಈ ಕ್ಷೇತ್ರ? ನನಗೆ ಇದೊಂದು ಶಾಕ್ ಆಗೋದು. ಯಾಕೆಂದರೆ ತಾವು ಕಲ್ತಿರುವಂಥದ್ದು BA, ಮಾಡಿರುವಂಥ ಕೆಲಸಗಳು ಬೇರೆ ಬೇರೆ, ಆಟೋಮೊಬೈಲ್ಗಳು. ನೀವು ತದನಂತರ ನೀವು ಬ್ರ್ಯಾಂಡ್ ಆಗಿರುವಂಥದ್ದು ಬಿಕಾಸ್ ಆಫ್ ಲೈಟಿಂಗ್ಸ್. ಈ ಒಂದು ಯುನಿಕ್ನೆಸ್ ಹೇಗೆ ಬಂತು ಅನ್ನೋದು ತಮಗೆ? ಯಾಕೆಂದರೆ ತಾವು ಬೇರೆಯವ್ರು ನಡೆದಂಥ ದಾರಿಯಲ್ಲಿ ಹೋದವರಲ್ಲ, ತಾವೇ ಒಂದು ದಾರಿಯನ್ನು ಕ್ರಿಯೇಟ್ ಮಾಡಿ ನಡ್ಕೊಂಡು ಹೋದವರು, ಬೇರೆಯವರಿಗೆ ಆ ದಾರಿಯಲ್ಲಿ ಹೋಗುವಂತೆ ಮಾಡಿದವರು. ಸೊ ಹೌ ಅನ್ನುವಂಥದ್ದು ಪ್ರಶ್ನೆ. ಆ್ಯಕ್ಚುಲಿ ಜಪನೀಸ್ ವೇ ಆಫ್ ವರ್ಕಿಂಗ್ ನಿಮಗೆ ಆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನೋದಿಲ್ಲ. ಆ ಒಂದು ಯೋಚನೆ ಮನಸ್ಸಲ್ಲಿ ಬರುತ್ತೆ. ನನಗೆ ಆ ಯೋಚನೆ ಬಂದಿತ್ತು. ಇವತ್ತು ತುಂಬ ಜನ ನನ್ನ ಫ್ರೆಂಡ್ಸ್ ಟೊಯೋಟಾದಲ್ಲಿ ಇದ್ದಾರೆ. ದೇ ಮೇ ಬಿ ಥಿಂಕಿಂಗ್ ದಟ್ ಟೊಯೋಟಾದಿಂದ ಹೊರಗಡೆ ಹೋದರೆ ದೇ ವಿಲ್ ಫಿಶ್ ಔಟ್ ಆಫ್ ವಾಟರ್ ಅಂತ ಹೇಳ್ಬಿಟ್ಟು. ಹೌದು, ಕಷ್ಟ ಆಗುತ್ತೆ ಹೊರಗಡೆ ಬಂದಾವಾಗ. ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸಿಂದ ಹೊರಗಡೆ ಬಂದುಬಿಟ್ಟು ಈ ಜನರಲ್ ವೇ ಆಫ್ ವರ್ಕಿಂಗಲ್ಲಿ ತುಂಬಾ ಕಷ್ಟ ಆಗುತ್ತೆ. ಬಟ್ ನೀವು ಇನ್ನೊಂದು ಡೈರೆಕ್ಷನಲ್ಲಿ ನೋಡಿದ್ರೆ, ನೀವು ಸ್ವಲ್ಪ ನಿಮ್ಮನ್ನೇ ನೀವು ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡು ನಿಮ್ಮ ಆ ಲೆವೆಲಿಂದ ಸ್ವಲ್ಪ ಕೆಳಗಡೆ ಹೇಳ್ಕೊಂಡು ಇರೋ ಜನರನ್ನು ಜೊತೆಗೆ ಸೇರಿಕೊಂಡು ಮುಂದೆ ತಗೊಂಡು ಹೋಗೋದಕ್ಕೆ ಆಗುತ್ತೆ ಅನ್ನೋ ಯೋಚನೆ ಮಾಡಿದ್ರೆ ಒಳ್ಳೆ ಒಂದು ಅವಕಾಶ ಅದು ಇದೆ. ಸೊ ಆವಾಗಲೇ ನನಗೆ ಗೊತ್ತಿತ್ತು,
ಯಾವುದೇ ಫೀಲ್ಡ್ ಆಗಲಿ, ಅದು ಎಲೆಕ್ಟ್ರಾನಿಕ್ಸ್ ಆಗಲಿ, ಎಲೆಕ್ಟ್ರಿಕಲ್ ಆಗಲಿ, ಮೆಕ್ಯಾನಿಕಲ್ ಆಗಲಿ, ಸಿವಿಲ್ ಆಗಲಿ, ಆ ಒಂದು ಟೊಯೋಟಾ ವೇನ ಇಂಪ್ಲಿಮೆಂಟ್ ಮಾಡಿದರೆ ಸಕ್ಸಸ್ ಅನ್ನೋದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತ ಹೇಳಿದ್ರೆ, ನಾವು MBA ನಲ್ಲಿ ಏನೆಲ್ಲ ಕಲಿಸ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಆಗಲಿ, PDCA ಆಗಲಿ, ದೊಡ್ಡ ದೊಡ್ಡ ಜಾರ್ಗನ್ಸ್ ಏನೆಲ್ಲ ಕಲಿಸ್ತಾರೆ, ಅದೆಲ್ಲ ಪ್ರಾಕ್ಟಿಕಲಿ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ಕೊಂಡು ಬಂದಿರೋರು ನಾವು. ಓಕೆ. ಸೊ ಅದೊಂದು ಕಾನ್ಫಿಡೆನ್ಸ್ ಇತ್ತು. ಸೊ ಟೊಯೋಟಾದಿಂದ ಬಿಟ್ಟ ನಂತರ ನಾನು ಇಲ್ಲಿ ಮಂಗಳೂರಲ್ಲಿ ಇರೋ ಒಂದು ಕೆನರಾ ಲೈಟಿಂಗ್ ಅಂತೇಳಿ ಕಂಪನಿ ಇದೆ, ಆ ಕಂಪನಿಗೆ ಬಂದ್ಬಿಟ್ಟು ಜಾಯಿನ್ ಮಾಡಿದೆ. ಆ ಕಂಪನಿನ ನಾನು ಸಾಧಾರಣ ಲಾಸ್ ಮೇಕಿಂಗ್ ಇಂದ ಒಳ್ಳೆ ಒಂದು ಪೊಸಿಷನ್ಗೆ 6 ವರ್ಷದಲ್ಲಿ ತಂದು ನಿಲ್ಲಿಸ್ತೀನಿ. ಅದು ಲೈಟಿಂಗ್ ಅಲ್ಲಿ ಇತ್ತು. ಸೊ ಅಲ್ಲಿ ಆಲ್ರೆಡಿ ಪ್ರೂವ್ ಮಾಡಿರೋದ್ರಿಂದ ಕೆಲಸ ಬಿಟ್ಟ ನಂತರ ಸಾಧಾರಣ ಒಂದು 3 ತಿಂಗಳು ಏನು ಮಾಡೋದು, ಈ ಬೇರೆ ಕಂಪನಿಗೆ ಜಾಯಿನ್ ಮಾಡೋದಾ ಅಥವಾ ನಂದೇ ಕಂಪನಿ ಸ್ಟಾರ್ಟ್ ಮಾಡೋದಾ, ಕನ್ಫ್ಯೂಷನ್ ಇತ್ತು, ಡೈಲಮಾ ಇತ್ತು, ತುಂಬಾನೇ ಡೈಲಮಾ ಇತ್ತು. ಆವಾಗ ಮಾರ್ಕೆಟಲ್ಲಿ ತುಂಬ ಫ್ರೆಂಡ್ಸ್ ಜೊತೆ ಮಾತಾಡಿದವಾಗ ತುಂಬಾ ಕೆಲಸ ಸಿಕ್ತು ನನಗೆ. ಆಲ್ರೆಡಿ ವಿದಿನ್ 3 ಡೇಸಲ್ಲಿ ನನಗೆ 4-5 ಒಳ್ಳೆ ಆಫರ್ಗಳು ಬಂದು, ಕೆಲಸ ಬಿಟ್ಟ ಮೇಲೆ ತುಂಬ ಒಳ್ಳೆ ಆಫರ್ಗಳು ಬಂತು. ಆದರೆ ಅಟ್ ದ ಅನದರ್ ಸ್ಟೇಜ್ ನಾವು ಅನಾಲಿಸಿಸ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿಬಿಟ್ಟು ಅನಾಲಿಸಿಸ್ ಮಾಡ್ತೀವಿ. ಆವಾಗ ನಾನು ಕೇಳಿದೆ, ನೀನು ನನ್ನ ಜಾಗದಲ್ಲಿದ್ದರೆ ನೀನೇನು ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಆವಾಗ ನನಗೆ ಸಾಧಾರಣ ಒಂದು 80 to 90% ಪೀಪಲ್ ಟೋಲ್ಡ್ ಮೀ ಲೈಕ್, ರಾನಿ, ಯು ಹ್ಯಾವ್ ದ ಕೆಪಬಿಲಿಟಿ, ಸೊ ಯು ಶುಡ್ ಸ್ಟಾರ್ಟ್ ಆನ್ ಯುವರ್ ಓನ್. ಓಕೆ. ಯು ವಿಲ್ ಬಿ ವಾಟ್ ಎವರ್ ಸಪೋರ್ಟ್ ರಿಕ್ವೈರ್ಡ್ ವಿಲ್ ಗಿವ್. ಓಕೆ. ಸೊ ಅಲ್ಲಿಂದ ನಾನು ನನ್ನ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾನು ಟೊಯೋಟಾದಲ್ಲಿ ಮೇಯ್ನ್ ಆಗಿ ಪ್ಲಾನಿಂಗಲ್ಲೇ ಜಾಸ್ತಿ ಇರೋದ್ರಿಂದ ಪ್ಲಾನಿಂಗಲ್ಲಿ ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ. ಸೊ ಯಾವುದೇ ಪ್ಲಾನ್ ಮಾಡಿದವಾಗ ಯು ವಿಲ್ ಪ್ಲಾನ್ ಓನ್ಲಿ ಫಾರ್ ವಿನ್ನಿಂಗ್, ಅದರಲ್ಲಿ ಲೂಸಿಂಗ್ ಅನ್ನೋದು ಇಲ್ವೇ ಇಲ್ಲ. ಸೊ ಪ್ಲಾನಿಂಗ್ ಮೀನ್ಸ್ ವಿನ್ನಿಂಗ್ ಓನ್ಲಿ, ವಿತ್ ದ್ಯಾಟ್ ಮೆಟಿಕ್ಯುಲಸ್ ಪ್ಲಾನಿಂಗ್ ವಿ ಡು. ಸೊ ಆ ಧೈರ್ಯದಲ್ಲಿ ಪ್ಲಾನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಾರ್ಟ್ ಮಾಡೋದಾದ್ರೆ ಸರಿ ಏನಿದೆ, ಫೈನಲ್ ಏನಿಲ್ಲ. ಕೆಲಸ ಮಾಡ್ತಾ ಇರಬೇಕಾದ್ರೆ ನೀವು ಸಂಬಳದಿಂದ ಒಂದು ಕಂಪನಿ ಸ್ಟಾರ್ಟ್ ಮಾಡೋಕ್ಕಾಗತ್ತೆ? ಸೊ ಸಾಧ್ಯ ಇಲ್ಲ. ಸೊ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಹತ್ರ ಹಣ ಇರಲಿಲ್ಲ, ಪವರ್ ಇರಲಿಲ್ಲ, ಪೊಸಿಷನ್ ಇರಲಿಲ್ಲ, ಬ್ರ್ಯಾಂಡ್ ಇರಲಿಲ್ಲ, ಪ್ರಾಡಕ್ಟ್ ಇರಲಿಲ್ಲ, ಗಾಡ್ ಫಾದರ್ ಇರಲಿಲ್ಲ, ಆಮೇಲೆ ಫ್ಯಾಕ್ಟ್ರಿ ಇರಲಿಲ್ಲ, ಜನ ಇರಲಿಲ್ಲ. ಸೊ ಯೋಚನೆ ಮಾಡೋದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು, ಸೊ ಒಂದು 60 ಪೇಜ್ ಥೀಸಿಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಪ್ಲಾನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಎಲ್ಲಾನ ಜೊತೆಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕಂಪ್ನಿ ಹೆಸರು ಏನು, ಜನ ಎಲ್ಲಿಂದ ಬರ್ತಾರೆ, ಪ್ರಾಡಕ್ಟ್ ಎಲ್ಲಿಂದ ಬರುತ್ತೆ, ಹಣ ಎಲ್ಲಿಂದ ಬರುತ್ತೆ, ವಾಟ್ ಆಲ್ ಸಾರ್ಟ್ ಅನಾಲಿಸಿಸ್ ಆಗಲಿ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬುಕ್ ಬರೀಬೇಕಾದ್ರೆ ನನಗೆ ತುಂಬ ಐಡಿಯಾಗಳು ಸಿಕ್ಕಿದ್ವು. ಸೊ ಅಲ್ಲಿಂದ ಡೆಫಿನೆಟ್ಲಿ ಹಣ ಮೇಯ್ನ್ ಫಿನಾನ್ಷಿಯಲ್ ಸಪೋರ್ಟ್ ಬೇಕಾದಂತ ಹೇಳಿದಾಗ ನಾನು ಹೋಗ್ಬಿಟ್ಟು ಯಾರೆಲ್ಲ ನನ್ನ ಜೊತೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟರ್ಸ್ ಯಾರು ಬರಲಿಕ್ಕೆ ರೆಡಿ ಇದ್ದಾರೆ ಅಂತೇಳಿ ಯೋಚನೆ ಮಾಡಿಬಿಟ್ಟು ಹೊರಗಡೆ ಹೋದವಾಗ ನನಗೊಂದು 10 ಜನ ಫಂಡಿಂಗ್ ಮಾಡೋದಕ್ಕೆ, ನನ್ನ ಕೆಪಬಿಲಿಟಿ ಮೇಲೆ, ನನ್ನ ಮೇಲೆ ವಿಶ್ವಾಸ ಇಟ್ಬಿಟ್ಟು ಫಂಡಿಂಗ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅವರಿಂದ ನಾನು 3 ಜನರನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಒಬ್ಬರು ಅದರಲ್ಲಿ ಬಾಂಬೆನವರು, 2 ಕಲ್ಕತ್ತಾದವರು. ಓಕೆ. ಆಮೇಲೆ ನಾನು ಬೆಂಗಳೂರಲ್ಲಿ ಇರಬೇಕಾದ್ರೆ ಭಾರಿ ಕಷ್ಟದಲ್ಲಿ ಸಾಲ ಮೂಲ ಮಾಡಿಕೊಂಡು ಟೊಯೋಟಾದಲ್ಲಿ ಇರಬೇಕಾದ್ರೆ ಒಂದು ಚಿಕ್ಕ ಮನೆ ಮಾಡಿದ್ದೆ. ಆ ಮನೇನ ನಾನು ಟೋಟಲಿ ಸೇಲ್ ಮಾಡ್ತೀನಿ. ಸೇಲ್ ಮಾಡಿಬಿಟ್ಟು ನನ್ನ ಹತ್ರ ಇರೋ PF, ಗ್ರ್ಯಾಚ್ಯುಯಿಟಿ, ESI ಏನೆಲ್ಲ ಇದೆ ಬರೋ ಎಲ್ಲ ಹಣ ಬಂಗಾರ ಅದೆಲ್ಲ ಹಾಕ್ಬಿಟ್ಟು ಸಾಧಾರಣ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಬಿಗಿನಿಂಗ್ ಆಗಿ 1 ಕೋಟಿ ಕಲೆಕ್ಟ್ ಮಾಡಿಬಿಟ್ಟು ಈ ಕಂಪನಿಗೆ ಸುರಿತೀನಿ. ಸೊ ಕಂಪನಿ ಸ್ಟಾರ್ಟ್ ಮಾಡಿ ಆ ದಿನ ನಮ್ದು 2018 ಸ್ಟಾರ್ಟ್ ಮಾಡಿದವಾಗ ನನ್ನ ಅಕೌಂಟಲ್ಲಿ 257 ರೂಪೀಸ್ ಇತ್ತು. ಹೌದಾ? ಹೌದು, 257 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು. ಈ ಕಡೆಯಿಂದ ಫ್ಯಾಮಿಲಿ ಇತ್ತು, ಜವಾಬ್ದಾರಿಗಳಿತ್ತು. ಈ ಥರದ್ದೊಂದು ರಿಸ್ಕ್ ನಾನು ತಗೋತೀನಿ. ಓಕೆ. ನಿಜವಾಗ್ಲೂ ಸಾಮಾನ್ಯ ರಿಸ್ಕ್ ಅಲ್ಲ ಸರ್, ಅಮೇಝಿಂಗ್. ನಿಜವಾಗ್ಲೂ ಕೇಳುವಾಗ ಶಾಕ್ ಆಗುತ್ತೆ. ಬಟ್ ಇದು ರಿಸ್ಕ್ ಅಂತ ಅನ್ಸಲ್ವಾ ಸರ್? ಯಾಕಂದರೆ ಒಂದು ಕಡೆಯಲ್ಲಿ ಲೈಫ್ ಹೋಗ್ತಾ ಇತ್ತು, ಒಂದು ಸ್ಟೆಬಿಲಿಟಿ ಎಲ್ಲವೂ ಕೂಡ ಇದೆ. ಬಟ್ ವೈ ಈ ರಿಸ್ಕ್ಗಳು ತೆಗೆದುಕೊಳ್ಳುವಂಥದ್ದು? ನಾನು ಒಂದು ವೇಳೆ ಸೋತ್ರೆ ಅನ್ನುವಂಥದ್ದು, ಎಸ್ ಗೆಲ್ತೀರಿ, ಅದು ನಿಮ್ಮ ಮೈಂಡ್ ಸೆಟ್. ಬಟ್ ಒಂದು ಕಡೆ ಅದು ಕೂಡ ಇರುತ್ತಲ್ಲ, ಸೋತ್ರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಏನು ಹೇಳ್ತೀರಿ? ಒಂದು ಟೈಮಲ್ಲಿ ನಮ್ಮ ಹತ್ರ ಏನೂ ಇರಲಿಲ್ಲ. ನಾನು ನನ್ನ ಬ್ಯಾಕ್ಗ್ರೌಂಡ್ ಹೇಳಿದೆ. ಒಂದು ಕಡೆಯಿಂದ ಇವನ್ ನಾನು ಕೆಲಸ ಬಿಟ್ಟವಾಗ ನನ್ನ ವೈಫ್ಗೂ ನಾನು ಹೇಳಿದ್ದು ಇಷ್ಟೇ, ನನಗೆ ದಿನಕ್ಕೆ 300ರಿಂದ 500 ರೂಪಾಯಿ ದುಡಿಯೋದಕ್ಕೆ ಏನು ಕಷ್ಟನೇ ಇಲ್ಲ. ದೇವ್ರು ಒಳ್ಳೆ ಕೈಕಾಲು ಕೊಟ್ಟಿದ್ದಾರೆ, ಸರಿಯಾಗಿದೆ. ಕೂಲಿ ಕೆಲಸ ಮಾಡ್ಬೋದು, ಕಲ್ಲು ಎತ್ಬೋದು, ಕಾಂಕ್ರೀಟ್ ಕೆಲಸ ಮಾಡ್ಬೋದು, ಸಿಮೆಂಟ್ ಕೆಲಸ ಮಾಡ್ಬೋದು. 10 ಜನರನ್ನ ಜೊತೆಗೆ ಇಟ್ಬಿಟ್ಟು ಕಾಂಕ್ರೀಟ್ ಕೆಲಸ ಅಂತೂ ಆರಾಮಾಗಿ ಮಾಡ್ಬೋದು. ಅದರಲ್ಲಿ ನಾಲೆಜ್ ಇವಾಗಲೂ ಇದೆ ನನಗೆ. ಸೊ ಅದನ್ನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಸೊ ಸೋತ್ರೆ ಎಲ್ಲಿ ತನಕ ಸೋಲ್ಬೋದು. ಕರೆಕ್ಟ್ ಅಲ್ವಾ? ಸೊ ರಿಸ್ಕ್ ತಗೊಳ್ಳೋದಲ್ಲಿ ಏನು ಇಲ್ಲ. ಬಹುಶಃ ಇದು ತಮ್ಮ ರಿಸರ್ಚ್ ಮಾಡೋದ ಟೈಮಲ್ಲಿ, ಬೇಸ್ ಟೈಮಲ್ಲಿ, ಬಹುಶಃ ಸ್ಕ್ರ್ಯಾಚಲ್ಲಿ ತಾವು ಸ್ಟಾರ್ಟ್ ಮಾಡಿದಂತಹ ಲೆಕ್ಸಾ ಅನ್ನುವಂತಹ ಲೋಗೋ ಅಂತ ಕಾಣುತ್ತೆ. ಏನು ಹೇಳ್ತೀರಿ ಅಲ್ವಾ? ಹೌದು. ಕಂಪನಿಗೆ ಏನು ಹೆಸರು ಕೊಡೋದು, ಕಂಪನಿ ಲೋಗೋ ಹೇಗೆ ತಯಾರು ಮಾಡೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ತುಂಬಾನೇ ಬ್ರೈನ್ ಸ್ಟಾರ್ಮಿಂಗ್ ಮಾಡ್ತಾ ಇದ್ದೆ ನಾನು. ಇದು ನಂದು ಫಸ್ಟ್ ಪೇಜ್
ಫಸ್ಟ್ ಲೋಗೋ ರೆಡಿ ಮಾಡಿದ್ದು ಲೆಕ್ಸಾ LEKSA. ಹಾ LE ನಡುವೆ ಕಿರಣಗಳು, ಬೆಳಕಿನ ಕಿರಣಗಳು. ಅದೇ ಥರ ಎಲ್ ಅನ್ನೋದು ಇವಾಗ ನೀವು ನಮ್ಮದು ಬ್ರ್ಯಾಂಡ್ ನೋಡಿದ್ರೆ ಅದು ಟೋಟಲ್ ಎಲ್ ಎಂಡ್ ತನಕ ಹೋಗ್ತಾ ಇದೆ. ಸೊ ಆ ಹೆಸರು ಕೂಡ ನಾನಾಗಲಿ ಅಥವಾ ನನ್ನ ಫ್ಯಾಮಿಲಿ ಹೆಸರಾಗಲಿ, ನನ್ನ ಪಾರ್ಟ್ನರ್ ಹೆಸರಾಗಲಿ, ಊರದ್ದು ದೇವರದ್ದು ಹೆಸರು ಅದೆಲ್ಲ ಏನು ಇಡಕ್ಕೆ ಹೋಗಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಲೆಕ್ಸಾ ಅನ್ನೋ ಕಂಪನಿ ನನಗಿಂತ, ನಾನು ಸತ್ತ ಮೇಲೂ ನನಗಿಂತ ಮುಂದೆ ಹೋಗಬೇಕು, ಅದು ಯಾವತ್ತೂ ಜೀವಂತ ಆಗಿರಬೇಕು. ಅದಕ್ಕೋಸ್ಕರ ನಾವು ಲೆಕ್ಸಾ ಅಂತೇಳಿ ಹೆಸರು ಕೊಟ್ವಿ. ಲೆಕ್ಸಾ ಅನ್ನೋ ಫುಲ್ ಫಾರ್ಮ್ ಏನಪ್ಪ ಅಂತ ಹೇಳಿದ್ರೆ ಲೈಟಿಂಗ್ ಎಕ್ಸಲೆನ್ಸ್. LE ಸ್ಟ್ಯಾಂಡ್ಸ್ ಫಾರ್ ಲೈಟಿಂಗ್ ಎಕ್ಸಲೆನ್ಸ್. ಇವತ್ತಿನ ದಿನ ನಾವು ಟೆಕ್ನಾಲಜಿನಲ್ಲಿ ಆಲ್ರೆಡಿ ನಂಬರ್ 1 ಇದ್ದೀವಿ ಇಂಡಿಯಾದಲ್ಲಿ. ಲೈಟಿಂಗ್ ಎಕ್ಸಲೆನ್ಸ್ ಅನ್ನೋದು ಅದೇ ನಂದು ಮುಂಚೆಯಿಂದ ಏಮ್ ಆಗಿತ್ತು. ಒನ್ ಟೈಮಲ್ಲಿ ನನಗೆ ಲೈಟಿಂಗಲ್ಲಿ ಇಂಡಿಯಾದಲ್ಲಿ ನಂಬರ್ 1 ಆಗಬೇಕಂತೇಳಿ. ಮೊನ್ನೆನೇ ಪಾಮ್ ಎಕ್ಸ್ಪೋದಲ್ಲಿ ಲೆಕ್ಸಾ ಲೈಟಿಂಗ್ಗೆ ಬೆಸ್ಟ್ ಇನೋವೇಷನ್ ಕಂಪನಿ ಅನ್ನೋ ಅವಾರ್ಡ್ ಬಂತು ಇನ್ ಲೈಟಿಂಗ್ ಟೆಕ್ನಾಲಜೀಸ್. ಸೊ ಆ ಡ್ರೀಮ್ ನಂದು ಫುಲ್ಫಿಲ್ ಆಗಿದೆ ಆಲ್ರೆಡಿ. ಸೊ ಲೈಟಿಂಗ್ ಎಕ್ಸಲೆನ್ಸ್ ಅನ್ನೋದು ಮೇನ್ ಆಗಿ ನಮ್ಮ ಹತ್ರ ಇರೋ ಆ ಒಂದು ಎಕ್ಸಲೆಂಟ್ ನಾಲೆಜ್ ಆನ್ ಲೈಟಿಂಗ್ ಫಾರ್ ಬಿಸ್ನೆಸ್ ಪರ್ಪಸ್. ನೆಕ್ಸ್ಟ್ KSA ಸ್ಟ್ಯಾಂಡ್ಸ್ ಫಾರ್ ನಾಲೆಜ್ ಶೇರ್ಡ್ ಅಡಕ್ವೆಟ್ಲಿ ಅಂತ ಹೇಳ್ಬಿಟ್ಟು. ನಾಲೆಜ್ ಶೇರ್ಡ್ ಅಡಕ್ವೆಟ್ಲಿ ಅಂತ ಹೇಳಿದ್ರೆ ಇವತ್ತಿನ ದಿನ ಇಂಡಿಯಾದಲ್ಲಿ ಒಂದು ಲೈಟಿಂಗ್ ಸಬ್ಜೆಕ್ಟ್ ಬಂದಾವಾಗ ಅದ್ರ ಮೇಲೆ ನಿಮಗೆ ಗ್ರ್ಯಾಜುಯೇಷನ್ ಮಾಡೋದಕ್ಕೆ ಅಥವಾ PhD ಮಾಡೋದಕ್ಕೆ ಜಾಸ್ತಿ ಯೂನಿವರ್ಸಿಟೀಸ್ಗಳು, ಕಾಲೇಜ್ಗಳಿಲ್ಲ. ಒಂದಿರೋದು ನಮ್ಮದು ಮಣಿಪಾಲ್ ಯೂನಿವರ್ಸಿಟಿನಲ್ಲಿ ಒಂದು ಸಬ್ಜೆಕ್ಟ್ ಇರ್ತಾಯಿತ್ತು, ಇನ್ನೊಂದು ಜಾದವ್ಪುರ್ ಯೂನಿವರ್ಸಿಟಿನಲ್ಲಿ. ಬಿಟ್ಟರೆ ಯಾವುದೇ ಕಾಲೇಜಲ್ಲಿ ಲೈಟಿಂಗ್ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಎಜುಕೇಷನ್ ಸಿಗೋದಿಲ್ಲ. ಅಲ್ಲೂ ಏನು ಕಲಿಸ್ತಾ ಇದ್ದಾರೆ ಅದೊಂದು 20 to 30% ಮಾತ್ರ. 70% ದೊಡ್ಡ ಗ್ಯಾಪ್ ಇದೆ ಇವತ್ತು. ಅದರ ನಡುವೆ LED ಅನ್ನೋ ಸಬ್ಜೆಕ್ಟ್ ಬಂತು. LED ಫುಲ್ ಪ್ರಪಂಚನೇ ಬೆಳಕಿನ ಇದರಲ್ಲಿ ವಹಿವಾಟಿನಲ್ಲಿ ಫುಲ್ ಅಂದರೆ ರಿವಲ್ಯೂಷನ್ ಆಗಿಬಿಟ್ಟಿದೆ. ಸೊ ಆ ನಾಲೆಜ್ ಕೂಡ ತುಂಬ ಕಮ್ಮಿ ಇದೆ. ಸೊ KSA ಅಂದರೆ ನಾಲೆಜ್ ಶೇರ್ಡ್ ಅಡಕ್ವೆಟ್ಲಿ ಅಂದರೆ ಇದು ನಾನು ಸಮಾಜಕ್ಕೋಸ್ಕರ ನಾವು ಕೊಡ್ತಾ ಇರೋ ಒಂದು ಕೊಡುಗೆ ಫಾರ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಇವತ್ತಿನ ದಿನ ನಾವು ತುಂಬ ಕಾಲೇಜ್ಗಳಿಗೆ, ಯೂನಿವರ್ಸಿಟೀಸ್ಗಳಿಗೆ, ಸಿವಿಲ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆಲ್ಲ ಹೋಗಿಬಿಟ್ಟು ನಾವು ಲೈಟಿಂಗ್ ಬಗ್ಗೆ ಎಜುಕೇಷನ್ ಕೊಡ್ತೀವಿ. ಅಷ್ಟು ಮಾತ್ರ ಅಲ್ಲ, ತುಂಬ ಕಾಲೇಜ್ ಮಕ್ಕಳಿಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಕಂಪನಿನಲ್ಲಿ ಕರೆದುಬಿಟ್ಟು ನಾವು ಅವ್ರಿಗೆ ಕಂಪನಿನ ತೋರಿಸ್ತೀವಿ. ನೋಡಿ ಈ ಥರ ನಡೀತಾ ಇದೆ, ಈ ಥರ ಇದೆ. ಒಂದು ಲೈಟ್ ಮಾಡಿದರೆ ಒಂದು ಲೈಟಿಂದ ನಿಮಗೆ ಮಿಲಿಯನ್ ಗಟ್ಟಲೆ ಕಲರ್ಗಳನ್ನು ಒಂದೇ ಲೈಟಿಂದ ನಿಮಗೆ ತೆಗೆಯೋಕ್ಕೆ ಸಾಧ್ಯ. ಈ ಥರದ್ದೆಲ್ಲ ವಿಚಾರಗಳನ್ನು, ಪ್ಯೂರಿಟಿ ಪ್ಯಾರಾಮೀಟರ್ಸ್ ಆಗಲಿ ಅದೆಲ್ಲ ನಾವು ತೋರಿಸ್ಕೊಡ್ತೀವಿ. ಸೊ ಫಸ್ಟ್ ಪಾರ್ಟ್ ಈಸ್ ಫಾರ್ ಬಿಸ್ನೆಸ್ ಪರ್ಪಸ್, ಸೆಕೆಂಡ್ ಪಾರ್ಟ್ ಈಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ದಟ್ ಈಸ್ ವಾಟ್ ಲೆಕ್ಸಾ. ಓಕೆ, ಇದು ನೀವೇ ಮಾಡಿರುವಂಥ ಲೋಗೋ ಸರ್? ಹೇಗೆ? ಅಬ್ಸಲ್ಯೂಟ್ಲಿ, ಇದು ನಂದೇ ಹ್ಯಾಂಡ್ ರೈಟಿಂಗ್. ನಾನೇ ಫಸ್ಟ್ ಟೈಮಲ್ಲಿ ಕಂಪನಿನ ಯಾವ ಥರ ಲೋಗೋ ಮಾಡಬೇಕಂತ ಹೇಳ್ಬಿಟ್ಟು ಕೂತ್ಕೊಂಡು ಸ್ಕ್ರಾಚ್ ಮಾಡಿರೋ ಪೇಪರ್. ಓಕೆ, ಒಂದು 2018 ಅಲ್ಲ? 2017 ಇಯರ್ ಎಂಡಲ್ಲಿ, ಡಿಸೆಂಬರ್ ಜನವರಿನಲ್ಲಿ, 2018 ಜನವರಿನಲ್ಲಿ ಅಪ್ರಾಕ್ಸಿಮೇಟ್ಲಿ. ವಿತ್ ಲೋಗೋ ರೊನಾಲ್ಡ್ ಸರೇ ಮಾಡಿರುವಂಥದ್ದು. ಬಹುಶಃ ಸರ್ ತಮ್ಮ ಜೊತೆ ಈಗ ಮಾತಾಡಿದಾಗ ನನಗೂ ಕೂಡ ಒಂದು ಆಸೆ ಆಗ್ತಾ ಇದೆ. ಏನಂತ ಹೇಳಿದ್ರೆ ಜಪಾನೀಸ್ ಜೊತೆ ನಾನು ಕೂಡ ಕೆಲಸ ಮಾಡಬೇಕು. ಖಂಡಿತ ಮಾಡಬೇಕು. 2 3 ವರ್ಷ ಅಂತೂ ಖಂಡಿತ ಮಾಡಬೇಕು. ಬಟ್ ನಿಮ್ದು ಲಕ್ ಚೆನ್ನಾಗಿದೆ, ನೀವು ಡೈರೆಕ್ಟ್ಲಿ ರಿಪೋರ್ಟಿಂಗ್ ಜಪಾನೀಸ್ ಜೊತೆ ಸಿಗಬೇಕು, ಆವಾಗ ಮಾತ್ರ. ಅಲ್ಲ, ಅಮೇಝಿಂಗ್. ಎಸ್ ಸರ್, ಡೂ ಬಿಗ್ಗರ್ ಥಿಂಗ್ಸ್ ಅಂತೇಳಿ ಅದರಲ್ಲಿ ತಮ್ಮ ಕನಸುಗಳು, ಅಲ್ಲಿಂದ ತಮ್ಮ ಕನಸುಗಳು ಸಾಕಾರವಾಗಿರುವಂಥದ್ದು ಏನು ಹೇಳ್ತೀರಿ? ಇದು ಪಿಕ್ಚರ್ ಒಂದು ಒಳ್ಳೆ ಮೀನಿಂಗ್ಫುಲ್ ಪಿಕ್ಚರ್. ನಾನು ಫಸ್ಟ್ ನಮ್ಮ ಇನ್ವೆಸ್ಟರ್ಸನ್ನು ಫೈಂಡ್ ಔಟ್ ಮಾಡಿದವಾಗ ಕಲ್ಕತ್ತಾಗೆ ಹೋಗೋ ದಾರಿನಲ್ಲಿ ಏರ್ಪೋರ್ಟಲ್ಲಿ ಹೋಗಬೇಕಾದ್ರೆ ನನ್ನ ಫ್ರೆಂಡ್, ನನ್ನ ಇನ್ನೊಬ್ಬ ಕೊಲೀಗ್ ಅಂದರೆ ಇನ್ನೊಬ್ಬ ಇನ್ವೆಸ್ಟರ್ ಸುದೇಶ್ ಕೋಟ್ಯಾನ್ ಅಂತ ಹೇಳ್ಬಿಟ್ಟು ಅವರು ಈ ಪಿಕ್ಚರನ್ನು ಒಬ್ಸರ್ವ್ ಮಾಡಿಬಿಟ್ಟು ತೆಗೆದಿರೋಂಥದ್ದು. ಹೌದಾ? ಕಂಪನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡೂ ಬಿಗರ್ ಥಿಂಗ್ಸ್ ಅಂತ ಹೇಳಿ ಇದರ ಜೊತೆ ನಿಂತ್ಬಿಟ್ಟು ನಾನು ಫೋಟೋ ತೆಗೆದಿರೋ. ಅದಂದ್ರೆ ಫೋಟೋ ಶಾಪ್ ಅಲ್ಲಿ ಎಡಿಟ್ ಮಾಡಿದಲ್ಲ? ಕಲ್ಕತ್ತಾ ಏರ್ಪೋರ್ಟ್ ಅಲ್ಲಿ ಇದು ಫೋಟೋ ತೆಗೆದಿರೋಂಥ. ಕರೆಕ್ಟ್ ಅಲ್ವಾ? ನಿಜವಾಗ್ಲೂ ಕೂಡ ಡೂ ಬಿಗ್ಗರ್ ಥಿಂಗ್ಸ್ ಅಂತಹ ಬಿಗ್ಗರ್ ಥಿಂಗ್ಸ್ ಅನ್ನು ಮಾಡ್ತಾ ಇದ್ದಾರೆ ಸರ್. ಈಗ ತಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ತಾವು ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ತೀರಿ ಅಂತ ಬಂದಾಗ ಒಂದ್ ಕಡೆ ತಮ್ಮ ಒಂದು ಬಾಲ್ಯದ ಲೈಫ್ ಇರುತ್ತೆ, ಇನ್ನೊಂದು ಕಡೆ ತಾವು ಸ್ಟೇಬಲ್ ಆಗಿ ಟೊಯೋಟೋದಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಗಿ ಬದುಕನ್ನ ನಾವು ಬದುಕ್ತಾ ಇದ್ದೀರಿ ಅಂತ ಆವಾಗ ಮದುವೆ ಆಗಿತ್ತು ಬಹುಶಃ, ಅಲ್ವಾ ಸರ್? ಸೊ ಏನ್ ಹೇಳ್ತೀರಾ ಸರ್ ತಮ್ಮ ಒಂದು ಫ್ಯಾಮಿಲಿ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ ಸರ್. ಮೇಡಮ್ ರೆನ್ನಿ ಪೆರೇರಾ ಅಂತ ಹೇಳ್ಬಿಟ್ಟು, ಆಮೇಲೆ ಅವರು ಬೆಳ್ತಂಗಡಿ ಊರಿನವರು. ನನ್ನ ದೊಡ್ಡ ಮಗಳು ಡೆಫಿನೆಟ್ಲಿ ಅವಳದು ಜನ್ಮ ಆಗಿರೋದು ಬೆಂಗಳೂರಲ್ಲೇನೆ. ದೆನ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವಿಲ್ಲಿ ಮಂಗಳೂರಿಗೆ ಅವಳನ್ನ ಕರ್ಕೊಬಂದ್ವಿ. ಆಮೇಲೆ ಚಿಕ್ಕವಳು ರಿಯೋಲಿನ್ ಸಲೋಮಿ ಡಿಸೋಜಾ ಅಂತ ಹೇಳ್ಬಿಟ್ಟು, ದೊಡ್ಡವಳು ಆಲ್ರೆಡಿ ಅವ್ರದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆಲ್ಮೋಸ್ಟ್ 90+% ಪಾಸ್ ಮಾಡ್ಕೊಂಡಿದ್ದಾಳೆ. 9+ CGPA ಇದೆ. ಆಮೇಲೆ ಚಿಕ್ಕವಳು ಕೂಡ ಆಲ್ಮೋಸ್ಟ್ 97.27% 10th ಪಾಸ್ ಮಾಡ್ಕೊಂಡಿದ್ದಾಳೆ ಆಲ್ರೆಡಿ. ಸೊ ಫ್ಯೂಚರ್ ನೋಡ್ಬೇಕು ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಮೇಡಮ್, ಅವರ ಒಂದು ಸಪೋರ್ಟ್ ಸರ್. ಯಾಕಂದರೆ ತಾವು
ರಿಸ್ಕನ್ನು ತೆಗೆದುಕೊಳ್ತೀರಿ ಅಂತ ಬಂದಾಗ ಒಂದು ಕಂಫರ್ಟ್ ಲೈಫ್ ಇರುತ್ತೆ. ಸೊ ಅದರಲ್ಲಿ ಮೇನ್ ಪಾರ್ಟ್ ಬಿಕಾಸ್ ಆಫ್ ಎಸ್ ಮೇಡಮ್ ಅವರು, ಯಾಕಂದರೆ ಬಿಕಾಸ್ ಅವರು ಅಲ್ಲಿ ಸಪೋರ್ಟ್ ಕೊಡ್ತಾರೆ ಅಂತ ಬಂದಾಗ ಮಾತ್ರ ತಮ್ಮಗಳಿಗೆ ಏನೊಂದು ಸಾಧನೆ ಮಾಡಲಿಕ್ಕಾಗುತ್ತೆ. ಇಲ್ಲ ಅವರುಗಳು ಬೇಡ ಕಷ್ಟ ರಿಸ್ಕ್ ಯಾಕಂತ ಬಂದಾಗ ಭಾಳಷ್ಟು ಕಷ್ಟ. ಏನು ಹೇಳಿದ್ರು ಆವಾಗ ತಾವು ಜಾಬ್ ಬಿಟ್ಟಾಗ ರಿಸ್ಕ್ ತಗೊಂಡ ಟೈಮಲ್ಲಿ ಮೇಡಮ್ ಅವರ ಸಪೋರ್ಟ್ ಯಾವ ರೀತಿ ಇತ್ತು, ಹೇಗೆ? ನಾನು ಒಂದು ದಿನ ಸೆಪ್ಟೆಂಬರಲ್ಲಿ ಕೆಲಸ ಬಿಟ್ಬಿಟ್ಟು ಮನೆಗೆ ಬಂದವಾಗ ಸಾಧಾರಣ 12 ಗಂಟೆ ಮಧ್ಯಾಹ್ನಕ್ಕೆ ಬಂದಿದ್ದೀನಿ. ಆ ಟೈಮಲ್ಲಿ ಬಂದಿದ್ದೀನಿ. ಯಾವತ್ತು ನಾನು ಮನೆಗೆ 12 ಟೈಮ್ ಮಧ್ಯಾಹ್ನ ಎಲ್ಲ ಬರೋವನಲ್ಲ. ಹೇಗೆ ಆವತ್ತು ಬರಬೇಕಾದ್ರೆ ನಮ್ಮ ಮಿಸ್ಸಸ್ ನನ್ನನ್ನು ನೋಡಿಕೊಂಡು, ನಾನು ಹೇಳಿದೆ ಕೆಲಸ ಬಿಟ್ಬಿಟ್ಟು ಬಂದೆ ಅಂತ ಹೇಳ್ಬಿಟ್ಟು. ಆವಾಗ ದೇರ್ ವಾಸ್ ಎ ಗುಡ್ ಸ್ಮೈಲ್ ಆನ್ ಅವರ್ ಫೇಸ್. ಎಲ್ಲ ಬಿಕಾಸ್ ಐ ವಾಸ್ ಲಿಟಲ್ ಫ್ರಸ್ಟ್ರೇಟೆಡ್ ಇನ್ ಮೈ ಬ್ಯುಸಿ ಶೆಡ್ಯೂಲ್ಸ್ ಆ್ಯಂಡ್ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಫ್ಯಾಮಿಲಿಗೆ, ಅದೆಲ್ಲ ಇತ್ತು. ಆವಾಗ ಶಿ ವಾಸ್ ಸ್ಮೈಲಿಂಗ್ ಫೇಸಲ್ಲಿ ಹೇಳಿದ್ಲು, ಡೋಂಟ್ ವರಿ, ನೋ ಪ್ರಾಬ್ಲಮ್, ಎಲ್ಲ ಸರಿ ಹೋಗುತ್ತೆ. ಹೌದಾ? ಎಸ್. ಆ್ಯಂಡ್ ನಮ್ಮ ತಮ್ಮನೂ ಆ ಟೈಮಲ್ಲಿ ಮನೆಯಲ್ಲಿದ್ದರು. ಸೊ ಶಿ ವಾಸ್ ಅ ಒನ್ ಗೈ ನೆವರ್ ಗಾಟ್ ವರೀಡ್ ಬಿಕಾಸ್ ಶಿ ಹ್ಯಾಡ್ ಎ ವೆರಿ ಬಿಗ್ ಟ್ರಸ್ಟ್ ಆನ್ ಮೀ. ನಾನು ಏನು ಮಾಡ್ಬೋದು, ನಾನು ಯಾವ ಥರ ಮನುಷ್ಯ, ಏನೇನು ಮಾಡ್ಬೋದು, ನಾನು ನನ್ನ ಕೆಪಬಿಲಿಟೀಸ್ ಏನು, ನಾವು ಯಾವ ಥರ ಯೋಚನೆ ಮಾಡ್ತೀನಿ, ಅದೆಲ್ಲ ಅವ್ರಿಗೆ ಗೊತ್ತಿತ್ತು. ಕರೆಕ್ಟ್. ಸೊ ನಾನು ಪ್ರತಿಯೊಂದು ಸ್ಟೆಪ್ ಇಟ್ಟವಾಗಲೂ ಯಾವತ್ತೂ ನನಗೆ ಯಾವುದೇ ರೀತಿಯ ನೆಗೆಟಿವ್ ಅದರಿಂದ ಏನು ಆಗ್ಬೋದು, ಏನು ಇಲ್ಲ, ಆ ಥರ ಏನೂ ಇಲ್ಲ. ಈವನ್ ಮನೆ ಸೇಲ್ ಮಾಡಬೇಕಂತವಾಗ ಯು ನೋ ಬೆಟರ್, ಯು ಮೂವ್ ಫಾರ್ವರ್ಡ್. No, no, no. She was totally backing me up completely. Okay. That is why I am here today because of her support. Correct. ಸೊ ಮನೆಯಲ್ಲಿ ಆ ಥರ ಇಶ್ಯೂಸ್ಗಳಿದ್ರೆ ನಿಮಗೆ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಬಿಕಾಸ್ ಆಫ್ ಹರ್ ಮೋಟಿವೇಶನಲ್ ಆರ್ ಸಪೋರ್ಟ್, ಈ ಥರದ್ದು ಸಪೋರ್ಟ್ ಸಿಕ್ಕಿದ್ದು ಸಾಕಾಗುತ್ತೆ ನಮಗೆ. ಮನೆಯಲ್ಲಿ ಏನೇ ಕಿರಿಕಿರಿ ಇಲ್ಲ ಅಂತ ಹೇಳಿ ಯು ಕ್ಯಾನ್ ಡೂ ವಂಡರ್ಸ್ ಇನ್ ಲೈಫ್. ಸೊ ಅದು ಯು ಕ್ಯಾನ್ ಸಿ ದಟ್ ಫ್ರಮ್ ದ ಪಿಕ್ಚರ್ ಇಟ್ ಸೆಲ್ಫ್. 100%. ಹೇಗೆ ಸರ್, ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್, ಹೇಗೆ? ಡೆಫಿನೆಟ್ಲಿ ಲವ್ ಮ್ಯಾರೇಜ್ ಕಮ್ ಅರೇಂಜ್ ಮ್ಯಾರೇಜ್. ಓಕೆ, ನೈಸ್. ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ದಟ್ಸ್ ವೈ ತಾವು ಒಂದು ಸಕ್ಸಸ್ ರೀಚ್ ಆಗಿದ್ರಿ ಅಲ್ವಾ ಸರ್? ಜೊತೆಗೆ ಈ ಲೈಟಿಂಗ್ಸ್, ನಮ್ಮ ಲೆಕ್ಸ್ದ ಬಗ್ಗೆ ಮಾತಾಡಿದಾಗ ನೀವು ಲೈಟಿಂಗಲ್ಲೇ ಅಂದರೆ ಇದರಲ್ಲೇ ನಾನು ಬದುಕು ಕಟ್ಕೊಳ್ಬೇಕು, ಇದರಲ್ಲೇ ನಾನು ಸಾಧನೆ ಮಾಡಬೇಕು ಅನ್ನೋಂಥದ್ದು ಕಾನ್ಸೆಪ್ಟ್ ಹೇಗೆ ಬಂತು ಅನ್ನೋದು ಸರ್? ನಾನು ಯಾವಾಗ ಟೊಯೋಟಾ ಬಿಟ್ಟು ಇಂಡಿಯಾಗೆ ಇಲ್ಲಿ ಮಂಗಳೂರಿಗೆ ಬಂದ ಆ ಟೈಮಲ್ಲಿ LED ಅನ್ನೋ ಕಾನ್ಸೆಪ್ಟ್ ಬರೀ ಸ್ಟಾರ್ಟ್ ಆಗಿದ್ದು ಮಾತ್ರ. ಓಕೆ. ಇಡೀ ಪ್ರಪಂಚ ಆ ಟೈಮಲ್ಲಿ ಹ್ಯಾಲೋಜನ್, ಫ್ಲೋರಸೆಂಟ್ ಮತ್ತೆ HMI ನಲ್ಲಿತ್ತು. ಹೌದು. ನನಗೇನ ಯಾರು ಎಲ್ಲರೂ ಮಾಡ್ತಾರೆ ಅದೇ ಥರ ಮಾಡೋದಕ್ಕೆ ಇಷ್ಟ ಇಲ್ಲ. ನನಗೆ ಯಾವತ್ತೂ ಡಿಫ್ರೆಂಟ್ ಆಗಿ ಒಂದು ಕ್ರಿಯೇಷನ್ ಮಾಡೋದ್ರಲ್ಲೇ ತುಂಬ ಇಷ್ಟ. ಸೊ ಡಿಫ್ರೆಂಟ್ ಆಗಿ ಥಿಂಕ್ ಮಾಡೋದು ಇಷ್ಟ. ಆವಾಗಲೂ ಕೂಡ ನಾನು ಮೊದಲನೇ ಕಂಪನಿನಲ್ಲಿ ನಾನು ಫಸ್ಟ್ ಟೈಮ್ LED ಅನ್ನೋ ಸಬ್ಜೆಕ್ಟನ್ನು ಇಂಡಿಯಾಗೆ ತೊಗೊಂಬಂದ್ಬಿಟ್ಟು ಫಸ್ಟ್ ಪ್ರಾಡಕ್ಟ್ LED-ನಲ್ಲಿ ಸ್ಟಾರ್ಟ್ ಮಾಡಿದೆ. ಓಕೆ. ಸೊ ದ್ಯಾಟ್ ವಾಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಇವನ್ ಇವತ್ತಿನ ದಿನ ಎಲ್ಲ ಸ್ಟುಡಿಯೋಸ್ಗಳಲ್ಲಿ LED ಇದೆ ಅಂತ ಹೇಳಿದ್ರೆ, ಆ ಟೈಮಲ್ಲಿ ಸಾಧಾರಣ ಒಂದು 14 ವರ್ಷ ಮುಂಚೆ ಹೊರಗಡೆ ದೇಶಕ್ಕೆಲ್ಲ ಹೋಗ್ಬಿಟ್ಟು ಟೆಕ್ನಾಲಜಿನ ಕಲಿತು ಅದನ್ನ ಇಂಟ್ರೊಡ್ಯೂಸ್ ನಾನು ಮಾಡಿದೆ. ಸೊ ಎನಿ ಡೇ ಎವ್ರಿ ಡೇ ಸಮಥಿಂಗ್ ನ್ಯೂ ಮಾಡೋದು ನನಗೆ ಖುಷಿ. ಆ ರೀತಿನಲ್ಲಿ ಯೋಚನೆ ಮಾಡಿದವಾಗ ಈ ಹೊಸ ಸಬ್ಜೆಕ್ಟ್ ಮೇಲೆ ನಾವು ಮುಂದೆ ಹೋದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ಬಿಗ್ ಸಕ್ಸಸ್ ಅಂತೇಳಿ ನನಗೆ ಅನಿಸ್ತು. ಓಕೆ ಓಕೆ. ನೀವು ಸಮಥಿಂಗ್ ನ್ಯೂ ಬರಬೇಕು ಅನ್ನೋದು. ಎಸ್ ಎನಿ ಟೈಮ್. ಲೈಕ್ ಆ ಟೈಮಲ್ಲೇ ಗೊತ್ತಿತ್ತು. ಈವನ್ ಇವಾಗ ಕೂಡ ನನಗೆ ಗೊತ್ತಿದೆ, ಇನ್ನೊಂದು 10 ವರ್ಷ ಬಿಟ್ಟರೆ ಲೈಟಿಂಗಲ್ಲಿ ಏನು ಟೆಕ್ನಾಲಜಿ ಬರುತ್ತಾ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಗೆಸ್ ಮಾಡಿದ್ದೀನಿ. ಓ ಹೌದಾ? ವೆರಿ ಕ್ಲಿಯರ್. ಗ್ರೇಟ್. ಈ ಲೈಟಿಂಗ್ಸ್ ಅನ್ನೋದು ಅಂದರೆ ಹೊಸದಲ್ಲ ಸರ್, ಆವಾಗ ಆ ಸಂದರ್ಭದಲ್ಲಿ ತಾವು ಬರುವಾಗ ಹೊಸತಾಗಿತ್ತು. ಅದು ರಿಸ್ಕ್ ಅನ್ನುವಂಥದ್ದು ಏನೂ ಅನಿಸ್ಲಿಲ್ಲ ತಮಗೆ ಆ ಹೊಸತ್ತು ನಾನು ಇನ್ವೆಂಟ್ ಮಾಡಿದಾಗ ಲೈಟಿಂಗ್ಸಲ್ಲಿ? ಏನಕ್ಕಂತೇಳಿ ದಟ್ ಈಸ್ ಅ ಫ್ಯೂಚರ್. ಆಲ್ರೆಡಿ ವರ್ಲ್ಡ್ ಈಸ್ ಮೂವಿಂಗ್ ವಿತ್ ದ್ಯಾಟ್ ಫಾರ್ ಆಲ್ರೆಡಿ 2-3 ಇಯರ್ಸ್ ಅಲ್ಲಿ ವರ್ಲ್ಡ್ ಅಲ್ಲಿ ಹೋಗ್ಬಿಟ್ಟು ಅದು ಪ್ರೂವ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿತ್ತು ಲೈಟಿಂಗ್ಸ್ ಬಿಸ್ನೆಸ್? ನೋ ಡೌಟ್. ಬಿಗಿನಿಂಗ್ ಅಲ್ಲಿ ಆಬ್ಸ್ಟಕಲ್ಸ್ ಇತ್ತು. ಅವಾಗ ಎಲ್ಲರೂ ಹೇಳ್ತಾ ಇದ್ರು ಕಣ್ಣಿಗೆ ಅದು ಆಗುತ್ತೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಇಟ್ ವಾಸ್ ಆಲ್ ಇನ್ ಥಿಯರಿ, ನಥಿಂಗ್ ಪ್ರಾಕ್ಟಿಕಲ್ ಇರಲಿಲ್ಲ ಅದು. ಅದಕ್ಕೋಸ್ಕರ ಐ ವಾಸ್ ವೆರಿ ಕ್ಲಿಯರ್. ಓನ್ಲಿ ಆ ಟೈಮಲ್ಲಿ ಏನಪ್ಪಾ ಅಂತ ಹೇಳಿದ್ರೆ LED-ಗೆ ಡೈರೆಕ್ಷನ್ ಕೊಡೋದು ಭಾರಿ ಕಷ್ಟ ಇತ್ತು. LED ಇಸ್ ಆಲ್ವೇಸ್ ಎ ಸ್ಪ್ರೆಡ್ ಲೈಟ್, ಅದನ್ನು ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ ಆಯಿತು. ಅದಕ್ಕೋಸ್ಕರ ಆನಂತರ ಬೆಳವಣಿಗೆ ಆಗದ ರೀತಿಯಲ್ಲಿ ಇವತ್ತಿನ ದಿನ ನೋಡಿದಿರಿ ನೀವು, ಪ್ರೊಫೈಲ್ ಲೈಟ್ಸ್ ಆಗಲಿ, ಯಾವುದೇ ಥರದ ಶೇಪ್, ಯಾವುದೇ ಥರದ ಕಲರ್ಸ್ ಸಿಗುತ್ತೆ, ಎಲ್ಲಾನು LED-ನಲ್ಲಿ ಬರ್ತಾ ಇದೆ. ಸೊ ಪ್ರಪಂಚ ಆ ಮಟ್ಟಕ್ಕೆ ಬೆಳೆದಿದೆ. ಇನ್ನು ಮುಂದಕ್ಕೂ ಕೂಡ ಲೈಟಿಂಗ್ ತುಂಬಾನೇ ಬೆಳೆಯುತ್ತೆ ಅಲ್ವಾ ಸರ್? ಜೊತೆಗೆ ರಿಸರ್ಚ್ ಯಾವ ರೀತಿ ಇರುತ್ತೆ ತಮ್ಮದು ಈ ರೀತಿ ಮಾಡಿದಾಗ? ಯಾಕಂದರೆ ದೇಶವೇ ತಿರುಗಿ ನೋಡುತ್ತೆ, ಜಾಗತಿಕ ಮಟ್ಟದಲ್ಲೂ ಕೂಡ ತಿರುಗಿ ನೋಡುತ್ತೆ ಅಂತ ಬಂದಾಗ ರಿಸರ್ಚ್ ಯಾವ ರೀತಿ ಇರುತ್ತೆ ತಮ್ಮದು ಅನ್ನೋದು? ಲೈಕ್ ಅದರಲ್ಲಿ ತುಂಬಾ ಪಾರ್ಟ್ಗಳಿವೆ. ಒಂದು ರಿಸರ್ಚ್ ಅನ್ನೋವಾಗ ಡೆಫಿನೆಟ್ಲಿ ಅದಕ್ಕೆ R&D ಅನ್ನೋ ಟೀಮ್ ಇರುತ್ತೆ. R&D ಅನ್ನೋ ಟೀಮ್ ಬಂದವಾಗ ಅವರಿಗೆ ನಾವು ಪ್ರಪಂಚದಾಂತ್ಯ ಸುತ್ತಾಡಿದವಾಗ ಏನೆಲ್ಲ ಟೆಕ್ನಾಲಜಿಗಳು ವರ್ಲ್ಡ್ ವೈಡ್ ನಡೀತಾ ಇದೆ ಅದನ್ನು ನೋಡಿದವಾಗ
ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಯಾವ ಥರ ಮಾಡೋ ಅಂಥದ್ದು, ಅದನ್ನು ಕಂಬೈನ್ ಆಗಿ ಟುಗೆದರ್ ಹಾಕ್ಬಿಟ್ಟು ಏನು ಪ್ರಾಡಕ್ಟ್ಗಳನ್ನು ಮಾಡ್ಬೋದು ಅದನ್ನು ಯೋಚನೆ ಮಾಡಿಬಿಟ್ಟು ನಮ್ಮ ಹುಡುಗರಿಗೆ ಆ ಚಾಲೆಂಜನ್ನು ಕೊಟ್ಟಾಗ ಡೆಫಿನೆಟ್ಲಿ ಅವರು ಅದಕ್ಕೆ ತಕ್ಕಂತೆ ಸಿನಾಪ್ಸಿಸನ್ನು ರೆಡಿ ಮಾಡಿಬಿಟ್ಟು ಆ ಪ್ರಾಡಕ್ಟನ್ನು ರೆಡಿ ಮಾಡೋದ್ರಲ್ಲಿ ಸಶಕ್ತರಾಗ್ತಾರೆ. ಕರೆಕ್ಟ್. ಸೊ ಆ ಕೆಲಸನ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ. ಓಕೆ ಓಕೆ, ಎಸ್ ಸರ್. ಜೊತೆಗೆ 2018 ಲೆಕ್ಸಾ ಕಂಪನಿ ಸ್ಟಾರ್ಟ್ ಆಗಿರುವಂಥದ್ದು ಅಧಿಕೃತವಾಗಿ. ಎಲ್ಲಿ ತನಕ ಅಂತ ಬಂದಾಗ ಅಂದ್ಕೊಂಡಿರ್ಬೋದು ಅವುಗಳು ಈಗ ನಮ್ಮ ದೇಶದ ಪ್ರತಿಷ್ಠಿತ ಲೈಟಿಂಗ್ ಬ್ರ್ಯಾಂಡ್ ಆಗಿ ಲೆಕ್ಸಾ ಸದ್ದು ಮಾಡ್ತಾ ಇದೆ, ಸುದ್ದಿ ಮಾಡ್ತಾ ಇದೆ. ಇವೆಲ್ಲ ಜೊತೆಗೆ ಇದು ದೊಡ್ಡ ಒಂದು ಲಾಂಗ್ ಜರ್ನಿ ಅಂತ ಬಂದಾಗಿಲ್ಲ, ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಬಟ್ ಸ್ಟಿಲ್ ಆ ಒಂದು ಸಕ್ಸಸ್ ಹೇಗೆ ಅನ್ನೋದು ಭಾಳಷ್ಟು ಶಾಕ್ ಸರ್. 2018 ಆ 2018 ಶುರುವಾಯಿತು, ಈಗ 2026 ಇದ್ದೀವಿ. ಹಾರ್ಡ್ಲಿ ಒಂದು 8 ವರ್ಷಗಳು 9 ವರ್ಷಗಳು ಆಗಿರ್ಬೋದು. ಬಟ್ ದೇಶದ ನಂಬರ್ 1 ಬ್ರ್ಯಾಂಡ್ ಆಗಿ ಬೆಳೆದಿದೆ ಅಂತ ಬಂದಾಗ ಹೌ ಪಾಸಿಬಲ್ ಅನ್ನುವಂಥದ್ದು. ಸ್ಪೆಷಲೈಸ್ ಲೈಟಿಂಗಲ್ಲಿ ಬಂದವಾಗ, ಹೈ ಆ್ಯಂಡ್ ಸ್ಪೆಷಲೈಸ್ ಲೈಟಿಂಗಲ್ಲಿ ಬಂದವಾಗ, ಅದು ಮ್ಯಾನುಫ್ಯಾಕ್ಚರಿಂಗ್ ಬಂದವಾಗ ಆಲ್ರೆಡಿ ವಿ ಆರ್ ಇನ್ ನಂಬರ್ 1 ಕಂಡೀಷನ್ ಡೆಫಿನೆಟ್ಲಿ. ಬಟ್ ವೆನ್ ಇಟ್ ಕಮ್ಸ್ ಟು ಹೌಸ್ ಹೋಲ್ಡ್ ಲೈಟಿಂಗ್ ವಿ ಆರ್ ನಾಟ್ ದೇರ್ ಎಟ್ ದ ಮೂಮೆಂಟ್. ಅದರಲ್ಲಿ ಫಿಲಿಪ್ಸ್ ಆಗಲಿ ಅಥವಾ ಕ್ರಾಂಪ್ಟನ್ ಆಗಲಿ ಹ್ಯಾವೆಲ್ಸ್ ಆಗಲಿ ಅವರಿದ್ದಾರೆ. ಬಟ್ ಹೈ ಆ್ಯಂಡ್ ಟೆಕ್ನಾಲಜಿ ಬೇಸ್ಡ್ ಲೈಟಿಂಗ್ ಬಂದಾಗ ನಾವು ನಂಬರ್ 1 ಅಲ್ಲಿ ಇದ್ದೀವಿ. ಸೊ ದಿಸ್ ಈಸ್ ಒನ್ ಥಿಂಗ್. ಇದಕ್ಕೆ ಈ ಥರದ ಕೆಲಸ ಮಾಡಬೇಕಾದ್ರೆ ಇದರಲ್ಲಿ ನಾಲೆಜ್ ಬೇಸ್ಡ್ ತುಂಬಾ ಇದೆ. ಇದು ಓವರ್ನೈಟ್ ಆಗೋದು ಕೆಲಸ ಅಲ್ಲ. ಸೊ ಅದರಲ್ಲಿ ನಿಮ್ಮನ್ನೇ ನೀವು ಟೆಕ್ನಾಲಜಿನಲ್ಲಿ ಆಗಲಿ ಅಥವಾ ಒಂದು ಆರ್ಗನೈಸೇಷನ್ ಬಿಲ್ಡ್ ಮಾಡೋದ್ರಲ್ಲಾಗಲಿ, ಟೀಮನ್ನು ಕನ್ಸ್ಟ್ರಕ್ಟ್ ಮಾಡೋದ್ರಾಗಲಿ, ಎಲ್ಲ ಕಾಂಪೊನೆಂಟ್ಸ್ಗಳು ಅಂತ ಹೇಳಿದ್ರೆ ಇಲ್ಲಿ ಎಲೆಕ್ಟ್ರಿಕಲ್ ಬರುತ್ತೆ, ಎಲೆಕ್ಟ್ರಾನಿಕ್ಸ್ ಬರುತ್ತೆ, ಮೆಕ್ಯಾನಿಕಲ್ ಬರುತ್ತೆ, ಕೆಲವೊಂದು ಸಿವಿಲ್ ಆಸ್ಪೆಕ್ಟ್ಸ್ಗಳು ಬರ್ತವೆ. ಅದನ್ನೆಲ್ಲ ಜೊತೆಗೆ ಹಾಕಿಬಿಟ್ಟು ಟೀಮನ್ನು ಜೊತೆಗೆ ಹಾಕ್ಕೊಂಡು ಇಂಥದ್ದು ಪ್ರಾಜೆಕ್ಟ್ಸ್ ಮಾಡಬೇಕಂತ ಹೇಳಿದ್ರೆ ಇಟ್ ಈಸ್ ರಿಯಲಿ ಹರ್ಕ್ಯುಲಿಯನ್ ಟಾಸ್ಕ್. ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅದು. ಇವತ್ತಿನ ದಿನ ತುಂಬ ಕಂಪನಿಗಳು ಬರ್ತವೆ, 1, 2, 3, 4 ಪ್ರಾಡಕ್ಟ್ಗಳನ್ನು ಮಾಡಿಬಿಟ್ಟು ಅದನ್ನೇ ಮಾಸ್ ಪ್ರೊಡಕ್ಷನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಸೇಲ್ ಮಾಡ್ತವೆ. ಆದರೆ ಲೆಕ್ಸಾ ಆ ಥರ ಅಲ್ಲ. ಲೆಕ್ಸಾ ಟೋಟಲ್ ಒಂದು ಸೊಲ್ಯೂಷನನ್ನು ಕಸ್ಟಮರಿಗೆ ಕೊಡುತ್ತೆ. ಕರೆಕ್ಟ್. ಡಿಸೈನಿಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗಿಂದ ಹಿಡಿದು ಕಸ್ಟಮ್ ಮ್ಯಾನುಫ್ಯಾಕ್ಚರಿಂಗಿಂದ ಹಿಡಿದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಿಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಬಿಟ್ಟು ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಕಸ್ಟಮರಿಗೆ ಪ್ರಾಜೆಕ್ಟನ್ನು ಹ್ಯಾಂಡ್ ಓವರ್ ಮಾಡುತ್ತೆ. ಓಕೆ. ಸೊ ಈ ಥರ ಬಂದವಾಗ ಈ ಥರದ ಕಂಪನಿಗಳು ಪ್ರಪಂಚದಲ್ಲೇ ಬೆರಳೆಣಿಕೆ ಕಂಪನಿಗಳು, ಇಡೀ ಸೊಲ್ಯೂಷನನ್ನು ಕೊಡೋರು. ಇವತ್ತು ಕಸ್ಟಮರ್ಗೆ ಏನು ಬೇಕು, ಕಸ್ಟಮರ್ಗೆ ಇವತ್ತು ಜಾಸ್ತಿ ಕಷ್ಟಪಡೋದಕ್ಕೆ ಬೇಡ, ಹಣ ಇದೆ. ಆ ಥರ ಇದ್ದಾಗ ಟೋಟಲ್ ಸೊಲ್ಯೂಷನ್. ಮದುವೆ ದೊಡ್ಡ ಎಕ್ಸಾಂಪಲ್ ತಗೊಂಡ್ರೇನೆ ಇವತ್ತು ಬಿಟ್ರೆ ಎಲ್ಲಾನು ಒಬ್ಬರೇ ಮಾಡಬೇಕು. ಇವೆಂಟ್ ಎಲ್ಲ ಅಡಿಗೆಯಿಂದ ಹಿಡಿದು ಈ ಕಡೆ ಇದು ಡೆಕೋರೇಷನ್ ಇಂದ ಹಿಡಿದು ಪ್ರತಿಯೊಂದು ಒಬ್ಬರೇನೆ ಮಾಡಿದ್ರೆ ಅವ್ರಿಗೆ ಸಮಾಧಾನ. ಸೊ ಅದೇ ಥರ ಲೈಟಿಂಗ್ ಈ ಥರ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಕೂಡ ವಿ ಆರ್ ಮೂವಿಂಗ್ ಅಪ್ ಇನ್ ದ್ಯಾಟ್ ಪೊಸಿಷನ್. ಹೈ ಎಂಡ್ ಪ್ರಾಜೆಕ್ಟ್ಸ್ಗಳನ್ನ ತಗೊಂಡು ನಾವು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತಾ ಇದ್ದೀವಿ. ಓಕೆ. ಈಗ ಸರ್ ಒಂದು ಸಣ್ಣ ಕೋಣೆ ಅಲ್ವಾ, 2-3 ಜನ, ಸೊ ಅಲ್ಲಿಂದ ಪ್ರಾರಂಭವಾಗಿರುವಂತಹ ಈ ಒಂದು ಕಂಪನಿದೀಗ ದೊಡ್ಡ ಸಾಮ್ರಾಜ್ಯ ಲೆಕ್ಸಾ ಅನ್ನುವಂಥ ಅದರೊಂದು ವಿಹಂಗಮ ನೋಟ ಬರ್ತಾ ಇದೆ. ಒಂದು ಸಲ ನೋಡ್ಕೊಂಡು ಬನ್ನಿ. ಇದು ಸಂಪೂರ್ಣವಾಗಿರುವಂಥ ಚಿತ್ರಣ. ಲೆಕ್ಸಾ ಲೈಟಿಂಗ್ಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಯಾವ ರೀತಿ ಇದೆ ಅನ್ನುವಂಥದ್ದು. ಒಬ್ಬ ಮನುಷ್ಯ ಒಂದು ಕನಸನ್ನು ಕಂಡು ಸಾಧನೆ ಮಾಡಿದರೆ, ಕಷ್ಟಪಟ್ಟು ದುಡಿದರೆ ಯಾವ ರೀತಿ ಆತ ಸಾಧನೆಯನ್ನು ಮಾಡ್ಬೋದು ಅನ್ನೋದಕ್ಕೆ ಈ ವ್ಯಕ್ತಿ ಉದಾಹರಣೆ ನೋಡೋಟ ಒಂದು ವಿಚಾರಗಳಲ್ಲಿ. ಇಲ್ಲಿ ಲೊಕೇಟ್ ಆಗಿದೆ ಇದು. ಈ ಕಂಪನಿ ಬಗ್ಗೆ ಫಸ್ಟ್ ನಾವು ಕಂಪನಿ ಸ್ಟಾರ್ಟ್ ಮಾಡಿದವಾಗ ನಮ್ಮ ಮನೆಯಲ್ಲಿರೋ ಚಿಕ್ಕ ರೂಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಮನೆಯಲ್ಲಿ? ಹೌದು, ಬರೀ 10x10 ರೂಮಲ್ಲಿ 2-3 ಎಂಪ್ಲಾಯೀಸನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಆ ನಂತರ ನಾವು ಒಂದು 10,000 ಸ್ಕ್ವೇರ್ ಫೀಟ್ ಫ್ಯಾಕ್ಟ್ರಿನಲ್ಲಿ 2 ವರ್ಷ ಬಾಡಿಗೆ ಫ್ಯಾಕ್ಟ್ರಿನಲ್ಲಿ ನಮ್ಮ ಕಂಪನಿನ ನಡೆಸಿದ್ವಿ. ಆ ನಂತರ ನಾವು ಈ ಹೊಸ ಫೆಸಿಲಿಟಿಗೆ ಮೂವ್ ಮಾಡಿರೋದು. ಇದು ಇವಾಗ ಸಾಧಾರಣ 1,40,000 ಸ್ಕ್ವೇರ್ ಫೀಟಲ್ಲಿ ಈ ಫ್ಯಾಕ್ಟ್ರಿ ಇದೆ ಇವತ್ತು. ಆಮೇಲೆ ಇದರಲ್ಲಿ ಸಾಧಾರಣ 357 ಜನ ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಲೊಕೇಟ್ ಆಗಿದೆ? ಇದು ಬಂದ್ಬಿಟ್ಟು ಅಶ್ವತ್ಪುರ, ಮೂಡುಬಿದ್ರಿಯ ಅಶ್ವತ್ಪುರ ಅನ್ನೋ ಗ್ರಾಮದಲ್ಲಿ ಚಿಕ್ಕ ಒಂದು ವಿಲೇಜಲ್ಲಿ ಇದೆ. ಮತ್ತೆ ಒಳ್ಳೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಕಂಪನಿನಲ್ಲಿ ಕೆಲಸ ಮಾಡೋರು ಸಾಧಾರಣ 90%, ನಮ್ಮ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರು ಸಾಧಾರಣ 99.9% ಸೆಕ್ಯೂರಿಟಿ ಒಂದು ಬಿಟ್ಬಿಟ್ಟು ಎಲ್ಲರೂ ನಮ್ಮ ಊರಿನವ್ರು ಮಾತೆಲ್ಲ ತುಳುವೇರು ಮಾತೆಲ್ಲ ನಮ್ಮ ಊರ್ದಕ್ಕಲೇನೆ ಅಂಕಲು ಎಂಪ್ಲಾಯೀಸ್ ಆದಿತ್ತೊಂದ ಅಂಡ್ ಮಾತೆಲ್ಲ ಆಯಿನ ಫ್ರೆಷರ್ಸ್ ದೆತ್ತೊಂದು ಅಕ್ಲೇನ್ ನಮ್ಮ ಅಕ್ಲೆಗ್ ಟ್ರೈನಿಂಗ್ ಮಲ್ತದ್ದು ಅಕ್ಲೆಗ್ ನಮ್ಮ ಗ್ರೋ ಮಲ್ತೊಂದಿಲ್ಲ. ಓಕೆ, ಗ್ರೇಟ್. ನಮ್ಮ ತುಳುವೇರಿಗೂ ಜಾಬ್ ಕೊಡ್ತಾರೆ, ಉದ್ಯೋಗ ಕೊಡ್ತಾರೆ 100%. ಅದೇ ನೋ ಡೌಟ್. ಮುಲ್ಪ ಮೂಡಬಿದ್ರೆಡೆ ಅಂತ. ಓಕೆ, ದಿಸ್ ಈಸ್ ಒನ್ ಆಫ್ ಮೈ ಡ್ರೀಮ್. ಲೈಕ್ ಟುಡೇ ಎಂಕಲ್ನ ಏನಿತ್ತು ದಿನಕ್ಕೆ ಎಂಕಲ್ನ ಜವಣಿಯರು ಮಾತ ಬೆಂಗಳೂರು, ಬಾಂಬೆ, ಪಿದಾಯಿವರೆಗೂ ಓಡೆ ಪೋಂದಿಲ್ಲ. ಈತ್ ಮಾತ ಟ್ಯಾಲೆಂಟ್ ಉಂಡು, ಈತ್ ಮಾತ ನಾಲೆಜ್ ಉಂಡು.
ಮೂಲು ಆಸ್ಪಾಸ್ ಈತ್ ಮಾತ ಮಲ್ಲ ಮಲ್ಲ ಇನ್ಸ್ಟಿಟ್ಯೂಷನ್ಸ್ ಇಲ್ಲ ಆಂಡ ಒಂಜಿ ಬೇಲೆ ಮಲ್ಪರ ಕರೆಕ್ಟ್ ಆದ ಕಂಪನಿ ಕರೆಕ್ಟ್ ನಿಜ ಅಂಚನೆ ಹೇಳಿದಾರ ಮಹಾತ್ಮ ಗಾಂಧಿಯರ್ನ ಒಂಜಿ ಕನಸಿತ್ತು ದ ಇಂಡಿಯಾ ವಿಲ್ ಬಿ ಅ ಪ್ರಾಸ್ಪರಸ್ ಕಂಟ್ರಿ ವೆನ್ ಎವ್ರಿ ವಿಲೇಜ್ ವಿಲ್ ಹ್ಯಾವ್ ಒನ್ ಇಂಡಸ್ಟ್ರಿ. ಎಸ್ So inspired by that thinking way, I started a factory in a village ಓಕೆ wherein gave the employment to the nearest people. ಓಕೆ And ಅಂಚ ಏನು ಹೇಳಿದಾರ ಏನಿತ್ತು ದಿನಕ್ಕೆ even my team is excellent. Our team is very excellent. ಓಕೆ And we work as one team. And ಮೂಲ ಈ ವಿಚಾರ ಬಂದಾಗ ನಮ್ಮ ಕಂಪನಿಡ್ಲ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ ಟೀಮ್ ವರ್ಕ್ ಅಂಚ ಮಲ್ತು ಕಂಪನಿ ಮಸ್ತ್ ಎದುರು ಬಂದಿಲ್ಲ. ಓಕೆ ಓಕೆ ಎಸ್ ಸರ್ ಇದು ಇತ್ತೆ ಆಲ್ಮೋಸ್ಟ್ ಲೈಟಿಂಗ್ಸ್ LED ಲೈಟಿಂಗ್ಸಲ್ಲಿ ಈಗ ಭಾಳಷ್ಟು ಪರಿಣಿತಿಯನ್ನು ಪಡೆದುಕೊಂಡಿದೆ. ಮೊದಲು ನನಗೊಂದು ಸಣ್ಣ ಒಂದು ಕುತೂಹಲ, ಅಂದರೆ ಮೊದಲು 3-4 ಜನ ಕೆಲಸ ಮಾಡ್ತಾ ಇದ್ರಿ. ಸೊ ಅವಾಗ ಫಸ್ಟ್ ಲೈಟ್ ಅಂದರೆ ಏನನ್ನ ತಾವು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿದ್ರಿ ಅನ್ನೋಂಥದ್ದೊಂದು ಕುತೂಹಲ. ಬಿಗಿನಿಂಗ್ ಅಲ್ಲಿ ಫಸ್ಟ್ ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ಆವಾಗ ಸಾಧಾರಣ ಒಂದು 80 to 90% ಆಫ್ ದ ಐಟಮ್ಸ್ ಅನ್ನ ನಾವು ಬೈ ಮಾಡಿ ಸೇಲ್ ಮಾಡ್ತಾ ಇದ್ವಿ ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ. ಓಕೆ ಬಟ್ ನಂದು ಮೈಲ್ ಸ್ಟೋನ್ ವೆರಿ ಕ್ಲಿಯರ್ ಇತ್ತು. 6 ತಿಂಗಳ ನಂತರ ಎಷ್ಟು ನಾವು ಲೋಕಲೈಸ್ ಮಾಡಬೇಕು, 8 ತಿಂಗಳ ನಂತರ 1 ವರ್ಷದಿಂದ ನಂದು ಟೈಮ್ ಲೈನ್ ಇತ್ತು. 2 ವರ್ಷ ಬರಬೇಕಾದ್ರೆ ಸಾಧಾರಣ ಒಂದು 80% ನಮ್ಮದು ಲೋಕಲೈಸ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಆಗಬೇಕನ್ನೋ ಒಂದು ಡೈರೆಕ್ಷನ್ ನನ್ನಲ್ಲಿ ವೆರಿ ಕ್ಲಿಯರ್ ಇತ್ತು. ಬಟ್ ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಾವು ಹೊಸ ಕಂಪನಿಗೆ ಹೊಸ ಫ್ಯಾಕ್ಟ್ರಿಗೆ ಶಿಫ್ಟ್ ಮಾಡಿದ್ದೀವಿ ಅಷ್ಟೇ ಕೋವಿಡ್ ಸ್ಟಾರ್ಟ್ ಆಯಿತು. ಕೋವಿಡ್ ಸ್ಟಾರ್ಟ್ ಆದವಾಗ ಎಲ್ಲರಿಗೂ ಕೆಲಸ ಇಲ್ಲ, ಎಲ್ಲರೂ ಮನೆಯಲ್ಲಿ ಇದ್ದಾರೆ. ಆವಾಗ ಒನ್ಸಗೆ ನಾನು ಜಪನೀಸ್ ಥಿಂಕಿಂಗ್ ಮೇಲೆ ಅಲ್ಲಿ ಅಡಾಪ್ಟ್ ಮಾಡ್ತೀನಿ. ಆ ಟೈಮಲ್ಲಿ ಎಲ್ಲ ಇಂಜಿನಿಯರ್ಸ್ಗಳಿಗೆ ನಾನು ಕಂಪನಿ ಕರ್ಕೊಂಡು ಬಂದುಬಿಟ್ಟು ಎಲ್ಲರೂ ಸೇಲ್ಸ್ ಅವರು ಪ್ರೊಡಕ್ಷನ್ ಅವರು ಎಲ್ಲರೂ ಸೇರಿಬಿಟ್ಟು R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕೊರೋನಾ ಟೈಮಲ್ಲಿ. ಅದು ನಮಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಸೊ ಆಲ್ಮೋಸ್ಟ್ 85% ಮ್ಯಾನುಫ್ಯಾಕ್ಚರಿಂಗ್ ಲೋಕಲ್ ಮಾಡೋದಕ್ಕೆ ಆ ಟೈಮಲ್ಲಿ ನಮಗೆ ತುಂಬಾ ಹೆಲ್ಪ್ ಆಯಿತು. ಕೋವಿಡ್ ಟೈಮಲ್ಲಿ ಸತ್ರೆ ಹೋಯಿತು, ಬದುಕುಳಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸಲೆಂಟ್ ಅನ್ನೋ ಒಂದು ಮನಸ್ಸಲ್ಲಿ ದೃಢ ನಿರ್ಧಾರ ಇತ್ತು. ಅದರಿಂದ ನಾವು ಆ ಟೈಮಲ್ಲಿ ಕಷ್ಟದ ಟೈಮ್ ಆದ್ರೂ ಆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಮ್ಮದೇ ಹೋದ ಡೈಸ್ಗಳನ್ನು ನಮ್ಮದೇ ಆದ ಮೋಲ್ಡ್ಗಳನ್ನ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಮೇಕ್ ಇನ್ ಇಂಡಿಯಾ ಅನ್ನೋದಕ್ಕಿಂತ ಮೇಡ್ ಇನ್ ಇಂಡಿಯಾ, ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ. ಇವಾಗ ಮೇಕ್ ಇನ್ ಇಂಡಿಯಾ ಅಂದವಾಗ ಎಲ್ಲ ಕಡೆ ಫೇರ್ ಪಾರ್ಟ್ಸ್ ತಗೊಂಡ್ಬಿಟ್ಟು ಅಸೆಂಬ್ಲಿ ಮಾಡಿಬಿಟ್ಟು ಸೇಲ್ ಮಾಡ್ತಾರೆ. ಆದರೆ ಲೆಕ್ಸಾದಲ್ಲಿ ಆ ಥರ ಅಲ್ಲ. ನಮ್ಮ ಪ್ರತಿ ಲೈಟಲ್ಲಿ ನಮ್ಮ ಲೆಕ್ಸಾದ ಬ್ರಾಂಡ್ ಎಂಬೋಸ್ ಆಗಿದೆ, ಇವನ್ ಕಾಂಪೋನೆಂಟ್ ಲೆವೆಲಲ್ಲಿ ಎಂಬೋಸ್ ಆಗಿದೆ. ಸೊ ಇದು ಪ್ಯೂರ್ಲಿ ಮೇಡ್ ಇನ್ ಇಂಡಿಯಾ ಕಂಪನಿ. ಸೊ ಇದೆಲ್ಲ ನಮಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ ಒಂದು ಪ್ರಾಡಕ್ಟ್, ಈಗ ಲೈಟಿಂಗ್ ಪ್ರಾಡಕ್ಟ್ ನಮ್ಮ ಸ್ಟುಡಿಯೋದಲ್ಲೂ ಕೂಡ ಇದೆ ಲೆಕ್ಸ್ ಇದೆ. ಸೊ ಲೈಟಿಂಗ್ ಪ್ರಾಡಕ್ಟ್ ಎಲ್ಲವೂ ಕೂಡ ಅದರಲ್ಲಿ ಮೇಡ್ ಇನ್ ಇಂಡಿಯಾ, ಅಂದರೆ ತಾವುಗಳೇ ಮಾಡಿರುವ. ಹೌದು, ಇದರಲ್ಲಿ ನೀವು ಈವನ್ ನಾವು ಎಲ್ಲಿ ತನಕ ಅಂತ ಹೇಳಿದ್ರೆ LED ಚಿಪ್ ಅನ್ನುವಂಥದ್ದು ಇಂಡಿಯಾದಲ್ಲಿ ಮಾಡೋದಕ್ಕೆ ಆ ಪ್ರೊಫಿಷಿಯನ್ಸಿ ಗೊತ್ತಿಲ್ಲ. ಪ್ರೊಫಿಷಿಯನ್ಸಿ ಇದ್ರೂ ಅದು ಇನ್ವೆಸ್ಟ್ಮೆಂಟ್ ಮಾಡಿದವಾಗ ಅದರಲ್ಲಿ ತುಂಬಾ ಖರ್ಚಾಗುತ್ತೆ. ಇರೋ ಮಾರ್ಕೆಟಿಗೆ ಆ ರಾ ಮೆಟೀರಿಯಲ್ ತಂದುಬಿಟ್ಟು ಸೇಲ್ ಮಾಡಿದ್ರೆ ನಿಮಗೆ ರೆವೆನ್ಯೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು LED ಚಿಪ್ ಆ ಸೆಮಿ ಕಂಡಕ್ಟರನ್ನು ನಾವು ಐದರ್ ಫ್ರಮ್ ಜಪಾನ್ ಆರ್ ಫ್ರಮ್ ಕೊರಿಯಾ ಆರ್ ಫ್ರಮ್ ತೈವಾನ್ ಆರ್ ಫ್ರಮ್ ಚೈನಾ ವಿ ಗೆಟ್ ಇಟ್ ಬೇಸ್ಡ್ ಆನ್ ದ ಪ್ರಾಡಕ್ಟ್ ಬೇಸ್ ಮೇಲೆ ನಮ್ಮ ಸಿನಾಪ್ಸಿಸ್ನ ಬರ್ಕೊಂಡು ಅದ್ರ ಪ್ರಕಾರ ಕಸ್ಟಮ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ತರ್ತೀವಿ. ಮಿಕ್ಕಿದ್ದು ಕೆಲವೊಂದು ಡ್ರೈವರ್ಸ್ಗಳನ್ನು ನಾವು ಹೊರಗಡೆಯಿಂದ ತರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕೆಲವೊಂದು ಸರಿ 5 ವರ್ಷ 8 ವರ್ಷ ನಾವು ವಾರಂಟಿ ಕೊಡಬೇಕಾದ್ರೆ ಆ ಒಂದು ಟೆಕ್ನಾಲಜಿ ಕೂಡ ಇಂಡಿಯಾದಲ್ಲಿ ಅಷ್ಟು ಚೆನ್ನಾಗಿ ಬೆಳೆದಿಲ್ಲ ಇವತ್ತು. ಅದು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಐಟಮ್ಸ್ಗಳನ್ನು ಈವನ್ LED ತಂದಾಗ PCB ಮೇಲೆ PCB ಮಾಡೋದಾಗಲಿ, PCB ಮೇಲೆ LED ಪೊಸಿಷನ್ ಮಾಡೋದಾಗಲಿ, ಎಲ್ಲ ಕೆಲಸಗಳು ಕೂಡ ಕಂಪನಿಯಲ್ಲಿ ನಡೀತಾ ಇದೆ. ಓಕೆ ಸರ್, ಈಗ 2016 18 ಸ್ಟಾರ್ಟ್ ಮಾಡಿದ್ರಿ. ಸೊ ಆಗಿದ್ದಾಗ ಅಂದರೆ 8 years ಸಮಥಿಂಗ್ 8 or 9 years. ಸೊ ಆ ಟೈಮಲ್ಲಿ ಇಷ್ಟು ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತ ಬಂದಾಗ ಇದು ನೀವು ಹೇಳ್ತೀರಿ, ಅಂದರೆ ನಾನು ಏನು ಅನ್ಕೊಂಡಿದ್ದೆ, ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೆ, ಇದು ಆಗ್ತಾ ಹೋಗುತ್ತೆ ಅನ್ನುವಂಥದ್ದು, ಅದು ಆಗ್ತಾ ಹೋಯ್ತು ಅನ್ನುವಂಥದ್ದು. ಅದು ಇದು ಹೇಗೆ ಅಂದರೆ ಇದು ಒಂದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಈಗಿನ ಕಾಲಘಟ್ಟದಲ್ಲಿ. ಸೊ ದಟ್ ಕೈಂಡ್ ಆಫ್ ಥಿಂಗ್ ವರ್ಕೌಟ್ ಆಗುವಂಥದ್ದು. ಬಟ್ ಇದು ಹೇಗೆ ಅಂತ ಇಲ್ಲ, ಒನ್ಸ್ ಅಗೇನ್ ದ ಥಿಂಕಿಂಗ್ ವೇ ಇಸ್ ವೆರಿ ಕ್ಲಿಯರ್. ದಟ್ ಈಸ್ ವೇರ್ ಮೈ ಪ್ಲಾನಿಂಗ್ ಎಬಿಲಿಟಿ ಕಮ್ಸ್ ಇನ್ ಟು ಪಿಕ್ಚರ್. ಪ್ಲಾನಿಂಗ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ನನಗೆ ಕ್ಲಿಯರ್ ಆಗಿ ಗೊತ್ತು ನೆಕ್ಸ್ಟ್ 3 ವರ್ಷದಲ್ಲಿ ನಾನು ಎಲ್ಲಿರ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಸ್ವಲ್ಪ ಪ್ಲಾನ್ ಕ್ರ್ಯಾಕ್ ಆಗುತ್ತಲ್ಲ? ಇಲ್ಲ, ಆಗೋ ಚಾನ್ಸೇ ಇಲ್ಲ. ಏನಕ್ಕಂತ ಹೇಳಿದ್ರೆ ನೀವು ಅಷ್ಟು ಮೆಟಿಕ್ಯುಲಸ್ ಆಗಿ ನೀವು ಪ್ಲಾನ್ ಮಾಡಬೇಕಾಗುತ್ತೆ. ಅಷ್ಟು ಮೆಟಿಕ್ಯುಲಸ್ ಆಗಿ ಪ್ಲಾನ್ ಮಾಡಿದವಾಗ ನಿಮ್ಮ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ತುಂಬಾ ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ. ಅದನ್ನೆಲ್ಲ ನೀವು ಅನಲೈಸ್ ಮಾಡಬೇಕಾಗತ್ತೆ. ಅದನ್ನೆಲ್ಲ ಕರೆಕ್ಟಾಗಿ ಬರೀ ಯೋಚನೆ ಮಾಡೋದು ಮಾತ್ರ ಅಲ್ಲ, ಯು ಹ್ಯಾವ್ ಟು ಪುಟ್ ಇಟ್ ಇನ್ ದ ಪೇಪರ್, ಯು ಹ್ಯಾವ್ ಟು ಪುಟ್ ಇಟ್ ಇನ್ ದ ರೋಡ್ ಮ್ಯಾಪ್. ಯಾವ ಥರ ಹೋಗುತ್ತೆ ಜರ್ನಿ, ಯಾವ ಥರ ಆಗುತ್ತೆ, ಅದನ್ನು ನೀವು ಹಾಕಿದವಾಗ ನಿಮಗೆ ಫೇಲ್ಯೂರ್ ಅನ್ನೋ ಸಿಗೋದಿಲ್ಲ. ಸೊ ಇವತ್ತಿನ ದಿನಕ್ಕೂ ಕೂಡ ನೆಕ್ಸ್ಟ್ 3 ವರ್ಷದಲ್ಲಿ ನಾನೇನು ಮಾಡಬೇಕು, ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಥರ ಕಾನ್ಸೆಪ್ಟ್ಸ್ಗಳಾಗಲಿ ಇಂಡಸ್ಟ್ರಿನಲ್ಲಿ ಯಾವ್ಯಾವ ಥರ ಬರಬೇಕಾದ್ರೆ ಏನೇನು ಪ್ರಾಡಕ್ಟ್ಗಳನ್ನು ನಾವು ಮಾಡಬೇಕು, ಅದು ಕ್ಲಾರಿಟಿ ಇದೆ ನನಗೆ. ಸೊ ಅದು ಮಾಡಿದ ಅದೇ ಪ್ರಕಾರ ಮುಂದೆ ಹೋಗ್ತಾ ಗೇಮ್ ಚೇಂಜರ್ ಎಲಿಮೆಂಟ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದವಾಗ ಡೆಫಿನೆಟ್ಲಿ ಇಲ್ಲ ಸರ್, ಅಂದರೆ ಕೆಲವರು ಹೇಳ್ತಾರೆ ಅಂದರೆ ನಾವು ಏನು ಅನ್ಕೊಳ್ತೀವಿ ಅದು ಆಗುತ್ತೆ ಅನ್ನುವಂಥದ್ದು. ಹೌದು, ಅದು ಆಗುತ್ತೆ ಖಂಡಿತ. ಏನಕ್ಕಂತ ಹೇಳಿದ್ರೆ ಮ್ಯಾನಿಫೆಸ್ಟೇಷನ್ ಯಾವ ಥರ ಆಗುತ್ತೆ ಅಂತ ಹೇಳ್ತೀನಿ ನಾನು. ತುಂಬ ಸರಿ ಹೇಳ್ತಾ ಇರ್ತೀನಿ ರೀಸೆಂಟ್ಲಿ.
ನಾನು ಇವಾಗ ಲಾಸ್ಟ್ ಹುಷಾರಿಲ್ಲದೆ ಮಲಗಿರೋದು ಯಾವಾಗ ಅಂತೇಳಿ ನನಗೆ ಗೊತ್ತಿಲ್ಲ. ನಾನು ನನ್ನಷ್ಟಕ್ಕೆ ನಾನೇ ಹೇಳ್ತಾ ಇರ್ತೀನಿ, ರಾನಿ ಯು ಆರ್ ನಾಟ್ ಎಫರ್ಟ್ ಟು ಫಾಲ್ ಸಿಕ್, ಯು ಕೆನಾಟ್ ಫಾಲ್ ಸಿಕ್. ನಾನು ನನಗೇನು ಹೇಳ್ತಾ ಇರ್ತೀನಿ. ಸೊ ನಾನು ನನ್ನ ವೈಫ್ ಹತ್ರ ಆಗಲಿ ಅಥವಾ ನನ್ನ ಎಂಪ್ಲಾಯೀಸ್ ಹತ್ರ ಕೇಳಿದೆ ಯಾವಾಗ ನಾನು ಲಾಸ್ಟ್ ಹುಷಾರಿಲ್ಲದೆ ಮಲಗಿದ್ದು ಅಂತ ಹೇಳಿದ್ರೆ 12-14 ವರ್ಷ ಆಯಿತು, ನನಗೇನೂ ಗೊತ್ತಿಲ್ಲ, ನನಗೂ ನೆನಪಿಲ್ಲ. ಸೊ ದಟ್ ಈಸ್ ಕರೆಕ್ಟ್ ವಾಟ್ ಯು ಸೇ. ಇಫ್ ಯು ಕಮಾಂಡ್ ಯುವರ್ ಸೆಲ್ಫ್ ದಟ್ ಈ ಥರ ಆಗಬೇಕಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ತಾ ಇದ್ರೆ ಆ ಥರ ಆಗುತ್ತೆ, ಡೌಟ್ ಇಲ್ಲ ಆದರೆ. ಓಕೆ, ಎಸ್, ಲೆಕ್ಸಾ ಲೈಟಿಂಗ್ಸ್ ಅನ್ನೋದು ನಾಟ್ ಓನ್ಲಿ ನಮ್ಮ ದೇಶ, ಜಗತ್ತಿನಾದ್ಯಂತವೂ ಕೂಡ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಲೈಟಿಂಗ್ ಬ್ರ್ಯಾಂಡ್ಸು. ಹಾಗಿದ್ದಾಗ ಬಹಳಷ್ಟು ಕಡೆಗಳಲ್ಲಿ ನಾನು ಆಗಲೇ ಹೇಳಿದಾಗೆ ಅಯೋಧ್ಯ ಧಾಮಿಂದ ಹಿಡಿದು 77 ಫೀಟ್ ರಾಮನ ವಿಗ್ರಹ ಗೋವಾದಿಂದ ಹಿಡಿದು ಮುರುಡೇಶ್ವರ ಟೆಂಪಲ್, ಜೊತೆಗೆ ಬಹಳಷ್ಟು ನಮ್ಮ ವಿಧಾನಸೌಧ, ಜೊತೆಗೆ ನಮ್ಮ ಬೆಳಗಾವಿಯಲ್ಲಿರುವಂತಹ ಸೌಧ, ಎಲ್ಲದಕ್ಕೂ ಕೂಡ ನಮ್ಮ ಲೆಕ್ಸಾ ಲೈಟಿಂಗ್ಸ್ ದೊಡ್ಡ ಮಟ್ಟದ ಬ್ರ್ಯಾಂಡ್ ಆಗಿದೆ. ಸೊ ಹಾಗಿದ್ದಾಗ ಶಾಶ್ವತವಾಗಿರುವಂಥ ಲೈಟಿಂಗ್ಸ್ ಇದು ವಿಧಾನಸೌಧದಲ್ಲೂ ಕೂಡ ಆ ಒಂದು ಉದ್ಘಾಟನೆಯ ಒಂದು ದೃಶ್ಯಾವಳಿ ಬರ್ತಾ ಇದೆ ಬೆಂಗಳೂರು. ಅಂದ್ಕೊಂಡಿದ್ರೆ ಸರ್ ಇಷ್ಟು ಬೇಗ ಇಷ್ಟು ದೊಡ್ಡ ಮಟ್ಟಕ್ಕೆ ನಾನು ರೀಚ್ ಆಗ್ತೀನಿ ಅನ್ನುವಂಥದ್ದು ವಿಚಾರಗಳನ್ನು ನೋಡಿದಾಗ, ಈ ದೃಶ್ಯಾವಳಿಯನ್ನು ನೋಡಿದಾಗ ಎಷ್ಟು ಖುಷಿ ಇದೆ ಸರ್. ಏನು ನೆನಪು ಮಾಡ್ಕೊಳ್ತೀರಿ ಸರ್? ಇದು ನಿಮ್ಮೆಲ್ಲ ಆಶೀರ್ವಾದ, ಮತ್ತೇನು ಹೇಳೋದು ನಾನು ಅಲ್ವಾ? ಇದೇಗೆ ಸರ್ ವಿಧಾನಸೌಧದಲ್ಲಿ ಇದು ಪರ್ಮನೆಂಟ್ ಹಾಗಿದ್ರೆ? ಹೌದು, ಇಲ್ಲಿ ಸಾಧಾರಣ ನನ್ನ ಪ್ರಕಾರ 1,000ಕ್ಕಿಂತ ಜಾಸ್ತಿ ಹೈ ಆ್ಯಂಡ್ ಲೈಟ್ಸ್ಗಳನ್ನು ನಾವು ಹಾಕಿದ್ದೀವಿ. ಅದು ಬರೀ 45 ದಿನದಲ್ಲಿ ಈ ಕೆಲಸನ ನಾವು ಮುಗಿಸ್ಕೊಟ್ಟಿದ್ದೀವಿ. ಎಲ್ಲಾನು ಹೈ ಆ್ಯಂಡ್ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಈ ಪ್ರಾಪರ್ಟಿನ ನಾವು ಸಾಧಾರಣ 5 ವರ್ಷ ನಾವೇನೇ ಡೈಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಇದನ್ನ ಹೌದೌದು. ನಮ್ಮ ಪ್ರಾಡಕ್ಟ್ ರಿಯಲಿ ಕ್ವಾಲಿಟಿನಲ್ಲಿ ತಗೊಂಡಾಗ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ವಿದೌಟ್ ಎನಿ ಕಾಂಪ್ರಮೈಸ್ ನಾವು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಅದೇ ಥರ ಇಲ್ಲಿ ಮಾತ್ರ ಅಲ್ಲ, ಸಾಧಾರಣ ಆಲ್ರೆಡಿ 800ಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇವನ್ ಕೆನ್ಯಾ, ತಂಜಾನಿಯಾ, ನೈಜೀರಿಯಾ, ಕೆನಡಾ ಮತ್ತು ಆಲ್ ಓವರ್ ಇಂಡಿಯಾ. ಈವನ್ ಇವಾಗ ಜಮ್ಮು ಕಾಶ್ಮೀರದಲ್ಲಿ ಕೆಲವೊಂದು ಪ್ರಾಜೆಕ್ಟ್ಸ್ಗಳಾಗ್ತವೆ. ಈಗ ಇದು ಸುವರ್ಣಸೌಧ ಬೆಳಗಾವಿಯಲ್ಲಿ ಅಲ್ವಾ ಸರ್? ಎಸ್, ಇದು ಕೂಡ ಪರ್ಮನೆಂಟಾ? ಇದು ಕೂಡ ಪರ್ಮನೆಂಟ್. ಓಕೆ. ನಾವು ಯಾವ್ದು ಟೆಂಪರರಿ ಪ್ರಾಜೆಕ್ಟ್ಸ್ ಮಾಡ್ತಾ ಇಲ್ಲ, ಎಲ್ಲಾನು ಪರ್ಮನೆಂಟ್. ಇದು ಬಿರ್ಲಾ ಮಂದಿರ್, ಕುಮಾರಮಂಗಲಂ ಅವರು ಪರ್ಸನಲಿ ನೋಡ್ಬಿಟ್ಟು ಇದನ್ನು ಅಪ್ರಿಷಿಯೇಟ್ ಮಾಡಿದ್ರು. ಹೌದು, ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂಥ, ಜೊತೆಗೆ ನಮಗೆಲ್ಲರೂ ಕೂಡ ಹೆಮ್ಮೆ ಇದು. ನಮ್ಮ ಅಯೋಧ್ಯ ಧಾಮ್ ಜಂಕ್ಷನ್ಗೆ ನಮ್ಮ ತುಳುವಾರ ಈ ಲೈಟಿಂಗ್ಸ್ ಇದೆ ಅನ್ನುವಂಥದ್ದು ಬಂದಾಗ, ಇದು ಅಟಲ್ ಗಾರ್ಡನ್. ಎಸ್, ಇಲ್ಲಿನೂ ಸಾಧಾರಣ 3,000ಕ್ಕಿಂತ ಜಾಸ್ತಿ ಲೈಟ್ಸ್ಗಳು ಅಟಲ್ ಬಿಹಾರಿ ವಾಜಪೇಯಿ ಗಾರ್ಡನ್ ಪುಣೆನಲ್ಲಿದೆ. ಸಾಧಾರಣ ಡೈಲಿ 6,000ಕ್ಕಿಂತ ಜಾಸ್ತಿ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಜಿನ್ ಮಂದಿರ್ ಧರಂಪುರ್ನಲ್ಲಿದೆ. ಇಲ್ಲೂ 2,000ಕ್ಕಿಂತ ಜಾಸ್ತಿ ಲೈಟ್ಸ್ಗಳು ಕಂಟ್ರೋಲಿಂಗ್ ಫ್ರಮ್ ಒನ್ ಪ್ಲೇಸ್, ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀವು ಇಡೀ ದೇವಸ್ಥಾನದ ಲೈಟ್ಗಳನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಎಸ್ ಸರ್, ಇದು ಚೆನ್ನೈ ಮೆಟ್ರೋ ರೈಲ್ ಲಿಮಿಟೆಡ್. ಎಸ್, ಇಲ್ಲಿ ಪಿಕ್ಸೆಲ್ ಮೆಶ್ ಅನ್ನು ನಾವು ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಅದೇ ಥರದ ಥೀಮನ್ನು ನಾವು ಹಾಕ್ಬಿಟ್ಟು ಅದನ್ನು ನಾವು ಲೈಕ್ ವರ್ಡ್ಸ್ ಆಗಲಿ ಅಥವಾ ಇಮೇಜ್ ಆಗಲಿ ಹಾಕ್ಬಿಟ್ಟು ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಎಲ್ಲಾನು ಒಂದೇ ಜಾಗದಿಂದ ಕಂಟ್ರೋಲ್ ಮಾಡ್ಬೋದು. ತುಂಬ ಮೆಟ್ರೋಗಳನ್ನು ಮಾಡಿದ್ದೀವಿ. ಅದೇ ಥರ ಮುಂಬೈನಲ್ಲಿರೋ ತುಂಬ ಸ್ಕೈವಾಕ್ಗಳನ್ನು 13ಕ್ಕಿಂತ ಜಾಸ್ತಿ ಸ್ಕೈವಾಕ್ಸ್ಗಳನ್ನು ಲೆಕ್ಸಾ ಲೈಟಿಂಗ್ ಕೆಲಸ ಮಾಡಿಬಿಟ್ಟು ಹ್ಯಾಂಡ್ ಓವರ್ ಮಾಡಿದ್ವಿ. ಓಕೆ. ಸೊ ಈ ಥರ ತುಂಬಾ ಪ್ರಾಜೆಕ್ಟ್ಸ್ಗಳನ್ನು ಸರ್ ಈಗ ಬೇರೆ ಬೇರೆ ಜಾಗಗಳಲ್ಲಿ, ಅಂದರೆ ಈಗ ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು ಇಲ್ಲಿ ನಮ್ಮ ಮೂಡುಬಿದ್ರೆ ಮೂಲೆ ಕುಡ್ಲಡೆ. ಸೊ ಬಟ್ ಅಲ್ಪ ಪೂರಬಹುದು ಇತ್ತ ಮುರುಡೇಶ್ವರದಲ್ಲ ಬರೋದುಂಡು. ಇತ್ತ ಅಲ್ಪ ಏರು ಆಪರೇಟ್ ಮಾಡ್ತದ್ದು ಪುನಪನಾಗಿ ನೀವು ಹೇಳಿದ್ರಿ ಡೈಲಿ ಅವು ನಮ್ಮನೆ ಒಂದು ಪ್ರಪಂಚ ಅಂತ ಹೇಳಿ. ಸೊ ಇಲ್ಲಿ ಪ್ರೊಡಕ್ಷನ್ ಮಾಡಿದ ನಂತರ ಈ ಪ್ರಾಡಕ್ಟ್ಗಳೆಲ್ಲ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲಿ ಹೋಗ್ತವೆ. ಅದ್ರ ಜೊತೆಗೆ ನಾವು ನಮ್ಮ ಇನ್ಸ್ಟಾಲೇಷನ್ ಟೀಮನ್ನು ಕಳಿಸ್ಕೊಡ್ತೀವಿ. ಅದರಲ್ಲೂ ನಮ್ಮ ಊರಿನ ಹುಡುಗರೇನೆ. ಇವಾಗ ಸಾಧಾರಣ ನನ್ನ ಪ್ರಕಾರ 40-45 ನಮ್ಮ ಊರಿನ ಹುಡುಗರು ಅಲ್ಲಲ್ಲಿದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ. ಇವನ್ ಕಾಶ್ಮೀರದಲ್ಲಿ ನಮ್ಮ ಊರಿನ ಹುಡುಗ ಇದ್ದಾನೆ. ಸೊ ಆ ಥರ ಎಲ್ಲ ಕಡೆ ನಮ್ಮ ಹುಡುಗರು ಹೋಗ್ಬಿಟ್ಟು, ಕೆಲವೊಂದು ಕಡೆ ಟೋಟಲ್ ಇಡೀ ಟೀಮೇ ಹೋಗುತ್ತೆ, 8-10-15 ಜನ ಹೋಗ್ತಾರೆ. ಕೆಲವೊಂದು ಕಡೆ ನಮ್ಮ ಸೂಪರ್ವೈಸರ್ ಹೋಗ್ತಾರೆ, ಮತ್ತು ಕೆಲವೊಂದು ಲೋಕಲ್ ಕಾಂಟ್ಯಾಕ್ಟ್ ಟೀಮನ್ನು ಇಟ್ಕೊಂಡು ನಾವಲ್ಲಿ ಇನ್ಸ್ಟಾಲೇಷನ್ನ ಸ್ಟಾರ್ಟ್ ಮಾಡ್ತೀವಿ. ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡಿಬಿಟ್ಟು ಕಂಪ್ಲೀಟ್ಲಿ ಸಿಸ್ಟಮ್ಯಾಟಿಕ್ ಆಗಿ ಆ ಪ್ರಾಜೆಕ್ಟನ್ನು ಹ್ಯಾಂಡ್ ಓವರ್ ಮಾಡ್ತೀವಿ. ಹ್ಯಾಂಡ್ ಓವರ್ ಮಾಡಿದ ನಂತರ ಅಲ್ಲಿ ಆಪರೇಟ್ ಮಾಡೋದಕ್ಕೆ ಏನಿಲ್ಲ, ಜಸ್ಟ್ ನೀವು ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡಿದ್ರೆ ಆಯ್ತು. ಇಸ್ ಆಲ್ ಪ್ರೋಗ್ರಾಮ್ಡ್, ಪ್ರೀ ಪ್ರೋಗ್ರಾಮ್ಡ್. ಮತ್ತು ಇದೆಲ್ಲ ಪ್ರೀಸೆಟ್ಗಳನ್ನು ನಾವು ಸಾಫ್ಟ್ವೇರಲ್ಲಿ ಪ್ರೀಸೆಟ್ ಮಾಡಿಬಿಟ್ಟು ಸಿಸ್ಟಮಲ್ಲಿ ನಾವು ಸೇವ್ ಮಾಡಿ ಕೊಡ್ತೀವಿ. ಸೊ ಆವಾಗ ನೀವು ಆ ಲೈಟಿಂಗ್ ಸಿಸ್ಟಮನ್ನು ನೀವು ರೀಕಾಲ್ ಮಾಡಿದ್ರೆ ಆ ದಿನ ಆ ಕಲರ್ ನಿಮ್ಗೆ ಆ ಟೈಮಲ್ಲಿ ಏನು ಬೇಕು ಅದು ಬರುತ್ತೆ. ಓಹೋ, ಅಮೇಝಿಂಗ್ ಸರ್. ಇದು ಮುರುಡೇಶ್ವರದಲ್ಲಿ ಕೂಡ ಲೆಕ್ಸಾ ಲೈಟಿಂಗ್ಸ್.
ಎಲ್ಲ ಕಡೆಗಳಲ್ಲೂ ಕೂಡ ಲಾಸ್ಟ್ ಇಯರ್ ಕೂಡ ನಮಗೆ ಇಂಡಿಯಾದಲ್ಲಿರೋ ಕ್ರಿಟಿಕಲ್ ಪ್ರಾಜೆಕ್ಟ್ಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಅವಾರ್ಡ್ ಸಿಕ್ಕಿದೆ. ಲೈಕ್ ಇದೆಲ್ಲ ತುಂಬಾ ಕ್ರಿಟಿಕಲ್ ಪ್ರಾಜೆಕ್ಟ್, ಸಾಧಾರಣ 270 ಅಡಿ, ಸೌತ್ ಇಂಡಿಯಾದ ಟಾಲೆಸ್ಟ್ ಮಂದಿರ ಇದು. ಅದಕ್ಕೆ ಲೈಟಿಂಗ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಅವರ್ ಟೀಮ್ ಈಸ್ ಡೂಯಿಂಗ್ ಎನ್ ಎಕ್ಸಲೆಂಟ್ ಜಾಬ್ ಆ್ಯಂಡ್ ಯುನೋ ನಮ್ಮ ತುಳುನಾಡಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅನ್ನೋದು ನಮ್ಮ ಹೆಮ್ಮೆಯೂ ಕೂಡ. ಆ್ಯಂಡ್ ಇದನ್ನು ಮಾಡ್ತಾ ಇರೋರು ನಮ್ಮ ಹೆಮ್ಮೆಯ ತುಳು ಅನ್ನೋದು ಮತ್ತೊಂದು ಹೆಮ್ಮೆ ನಮ್ಮಗಳಿಗೆ. ಸೊ ನಮ್ಮ ತುಳುನಾಡಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಲೈಟಿಂಗ್ಸ್ ಇಡೀ ನಾಟ್ ಓನ್ಲಿ ನಮ್ಮ ದೇಶ, ಜಗತ್ತಿನಾದ್ಯಂತ ಇದೆ ಅಂತ ಬಂದಾಗ ನಿಜವಾಗ್ಲೂ ಹೆಮ್ಮೆ ನಮಗೆಲ್ಲರಿಗೂ ಕೂಡ. 77 ಫೀಟ್ ರಾಮನ ಒಂದು ವಿಗ್ರಹ ಗೋವಾದಲ್ಲಿ ಇನೋಗ್ರೇಷನ್ ಆಗಿದೆ, ಉದ್ಘಾಟನೆ ಆಗಿದೆ. ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. 77 ಫೀಟ್, ಜಗತ್ತಿನಲ್ಲಿ ಎಲ್ಲೂ ಇಲ್ಲದಂತಹ ಅತಿ ಎತ್ತರವಾದ ರಾಮನ ವಿಗ್ರಹ, ಅದಕ್ಕೂ ಕೂಡ ಲೆಕ್ಸಾ ಲೈಟಿಂಗ್ಸ್ ಅಲ್ವಾ ಸರ್? ಇದಕ್ಕೂ ಒಂದು ಕೆಲವೊಂದು ಸಾರಿ ನಾನು ಯೋಚನೆ ಮಾಡಬೇಕಾದ್ರೆ ಏನೋ ಕನೆಕ್ಷನ್ ಅನ್ಸುತ್ತೆ. ಯಾಕಂದ್ರೆ ನನ್ನ ಹುಟ್ಟಿದ ದಿನ ಕೂಡ ಆ ಒಂದು ಅಯೋಧ್ಯದ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾನ ಆಗಿರೋದು 22ನೇ ಜನವರಿ. ಓಕೆ, ಅದೇ ದಿನ ನಾನು ಕೂಡ ಹುಟ್ಟಿರೋದು. ಹೌದಾ? ಓಕೆ, ಸಮ್ವೇರ್ ಗಾಡ್ ಸೂಪರ್ ಪವರ್ ಇಸ್ ಬಹುಶಃ ಅದೊಂದು ಅವಕಾಶ ಅಂತ ಕಾಣುತ್ತೆ ಅಲ್ವಾ ಸರ್? ಅಮೇಜಿಂಗ್. ಏನು 4 ಪ್ರಾಜೆಕ್ಟ್ಗಳು ಅಲ್ವಾ ಸರ್? ಪ್ರಾಜೆಕ್ಟ್ಗಳು ಪ್ರಧಾನಮಂತ್ರಿ ಅವರು, ನಾವು ಮಾಡಿರೋ 4 ಪ್ರಾಜೆಕ್ಟ್ಗಳನ್ನು ಪ್ರಧಾನಮಂತ್ರಿ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಅದರಲ್ಲಿ ಹೇಳೋದಾದ್ರೆ ಅದರಲ್ಲಿ ಒಂದು ಡೆಫಿನೆಟ್ಲಿ ಅಯೋಧ್ಯ ಧಾಮ್ ಪ್ರಧಾನಮಂತ್ರಿ ಮಾಡಿರೋದು, ನಮ್ಮ ಈ ಪರ್ತಗಾಳಿ ದೇವಸ್ಥಾನ ಕೂಡ ಮಾಡಿರೋದು. ಅದೇ ಥರ ನಮ್ಮ ಗುಜರಾತಲ್ಲಿ ಒಂದು ಪ್ರಾಜೆಕ್ಟನ್ನು ಅವರೇ ಮಾಡಿರೋದು. ಆಮೇಲೆ ನಮ್ಮದು ಆಡಿಟೋರಿಯಂ ಯಾವುದಪ್ಪ ನಮ್ಮ ಸತ್ಯಸಾಯಿಬಾಬಾ, ಶಿರ್ಡಿ ಸತ್ಯಸಾಯಿಬಾಬಾ ಆಡಿಟೋರಿಯಂ ಕೂಡ. ಅದೇ ತರ ಕುಂಭಮೇಳದ್ದು ಎಲ್ಲ ದ್ವಾರಗಳನ್ನು ಮಾಡಿರೋದು ಕೂಡ ಕುಂಭಮೇಳದ ಎಲ್ಲ ದ್ವಾರಗಳನ್ನು ಮಾಡಿರೋದು ಕೂಡ ಲೆಕ್ಸಲೈಡ್. ಓಕೆ, ಗ್ರೇಟ್. ಗೇಟ್ ವೇ ಆಫ್ ಇಂಡಿಯಾ ಇರಬಹುದು, ಕುಂಭಮೇಳ ದ್ವಾರ ಇರಬಹುದು, ರಾಷ್ಟ್ರಪತಿ ಭವನ್ ಇರಬಹುದು, ಮತ್ತೆ ಇವಾಗ ನಮ್ಮ ಈವನ್ ಯೋಗಿ ಅವ್ರದ್ದು ನಮ್ಮ UP ವಿಧಾನಸಭಾ ಅದು ಇರಬಹುದು, ಹಿಮಾಚಲದಲ್ಲಿ. ಓಕೆ ಓಕೆ, ಕೆಲವೊಂದು ಪ್ರಾಜೆಕ್ಟ್ಗಳು ನಡೀತಾ ಇವಾಗ, ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಓಕೆ, ಅಲ್ಲ ಸರ್, ಇದು ಒಂದು 8 ವರ್ಷಗಳಲ್ಲಿ ಇಂಥ ಒಂದು ಸಕ್ಸಸ್ ಅಂತ ಬಂದಾಗ ಏನು ಕಾರಣ ಆಗ್ಬೋದು ಅಂತ ಅನ್ಕೊಳ್ತೀರಿ ತಾವು? ಯಾಕಂದರೆ ಭಾಳಷ್ಟು ಕಾಂಪಿಟೇಟರ್ಸ್ಗಳು, ಪೈಪೋಟಿಗಳ ನಡುವೆ ಈ ಚೈನೀಸ್ ಬ್ರ್ಯಾಂಡ್ಗಳು ಕೂಡ ಇದೆ. ಮೇಡ್ ಇನ್ ಜಪಾನ್ ಒಂದು ಕಡೆ ಆದರೆ ಈ ಮೇಡ್ ಇನ್ ಚೈನಾ ಅನ್ನುವಂಥದ್ದು ಮತ್ತೊಂದು ಬ್ರ್ಯಾಂಡ್ ಅಲ್ವಾ? ಸೊ ಎಲ್ಲರೂ ಕೂಡ ಆಪ್ಷನಲ್ ಅಂತ ಹೇಳಿ ಹೋಗ್ತಾರೆ. ಈ ಕಾಂಪಿಟೇಟರ್ಗಳ ನಡುವೆ ನೀವು ಬೆಳೆದಂತಹ ರೀತಿ ಸಕ್ಸಸ್ ಏನು ಕಾರಣ? ಏನೊಂದು ಕ್ವಾಲಿಟಿ ನಿಮ್ಮನ್ನ ಈ ಪ್ಲೇಸಿಗೆ ತಂದು ನಿಲ್ಲಿಸಿದೆ ಅಂತ ಹೇಳ್ತೀರಿ ತಾವು? ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್, ಟೀಮ್ ವರ್ಕ್. ಹೌದಾ? ಓಕೆ, ಖಂಡಿತ. ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್, ಟೀಮ್ ವರ್ಕ್. ಓಕೆ, ಬಟ್ ಏನಂತ ಹೇಳಿದ್ರೆ ಬಹಳಷ್ಟು ಜನ ಹೇಳ್ತಾರೆ ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್, ಟೀಮ್ ವರ್ಕ್ ಎಲ್ಲವೂ ಬೇಕಂತ ಹೇಳ್ತೀರಿ. ಅಂದರೆ ಇಲ್ಲಿ ಕೆಲವರು ಹೇಳ್ತಾರೆ ಹಾರ್ಡ್ ವರ್ಕ್ ಮಾಡ್ತಾರೆ ಬಟ್ ಅದು ಕ್ಲಿಕ್ ಆಗಲ್ಲ, ಸ್ಮಾರ್ಟ್ ವರ್ಕ್ ಬೇಕಂತ ಹೇಳ್ತಾರೆ. ನೀವು ಏನು ಪ್ರಿಫರ್ ಮಾಡ್ತಿದ್ದೀರ? ಡೆಫಿನೆಟ್ಲಿ ಎರಡೂ ಬೇಕು. ಬರೀ ಹಾರ್ಡ್ ವರ್ಕೇ ಮಾಡ್ಕೊಂಡಿದ್ರೆ ಸಾಧ್ಯನೇ ಇಲ್ಲ. ಕತ್ತೆ ಕೂಡ ಹಾರ್ಡ್ ವರ್ಕ್ ಮಾಡುತ್ತೆ. ಕರೆಕ್ಟ್. ಸೊ ಕತ್ತೆ ಸ್ಮಾರ್ಟ್ ಆದರೆ ಅದು ಕುದುರೆ ಆಗ್ಬೋದು. ಓಕೆ, ಸೊ ನಾವು ಯಾವತ್ತೂ ಹುಲಿಗಳ ನಡುವೆ ಇದ್ರೆ ಹುಲಿಗಳಾಗ್ತೀವಿ. ಓಕೆ, ಅದೇ ಕತ್ತೆಗಳ ನಡುವೆ ಇದ್ರೆ ಕತ್ತೆ ಆಗುತ್ತೆ. ಓಕೆ, So it is always better that you do smart work and hard work together. Okay. Along with that, very important is teamwork. Teamwork ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ. ಓಕೆ, ಸೊ ನಮ್ಮ ಕಂಪನಿನಲ್ಲಿ ಇದೆಲ್ಲ ಜೊತೆಗೆ ಹೋಗುತ್ತೆ. ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್, ಟೀಮ್ ವರ್ಕ್ and respect for people, very important. We have to respect each other. Correct. That is going together. Correct. ಈ ಅದೃಷ್ಟ ಲಕ್ ಅನ್ನೋಂಥದ್ದು ತಾವು ನಂಬ್ತೀರಾ ಹೇಗೆ ಸರ್? 2%. 2% ಇದೆಯಾ ಲಕ್ ಅನ್ನೋಂಥದ್ದು? ಡೆಫಿನೆಟ್ಲಿ 2%. ಹೌದಾ? ದೇವರ ಆಶೀರ್ವಾದ ಅನ್ನೋಂಥದ್ದು ಖಂಡಿತ ಬೇಕು. ನಾನಿವಾಗ ಸಾಧಾರಣ ಕಾಶಿ ವಿಶ್ವನಾಥ ದೇವಸ್ಥಾನದೊಳಗಡೆ ಆಗಲಿ ಅಥವಾ ನಮ್ಮ ಸ್ವಾಮಿ ರಾಘವೇಂದ್ರ ದೇವಸ್ಥಾನ ಅವರ ಗರ್ಭಗುಡಿ ಒಳಗಡೆ ಆಗಲಿ ಈ ಥರದ್ದೆಲ್ಲ ಜಾಗ ಹೋಗಿದ್ದೀನಿ. ಸೊ ತುಂಬ ಚರ್ಚ್ಗಳು, ತುಂಬ ಕಡೆ ಪವಿತ್ರ ಜಾಗಗಳಿಗೆ ನಾನು ಹೋಗಿದ್ದೀನಿ. ಅದಕ್ಕೆ ದೇವರ ಆಶೀರ್ವಾದ ಬೇಕು, ಅದೊಂದು ಕರುಣೆ ಬೇಕೇ ಬೇಕು ಖಂಡಿತ. ಕರೆಕ್ಟ್. ದೇವರನ್ನು ಬಹಳಷ್ಟು ನಂಬ್ತೀರಿ? ಡೆಫಿನೆಟ್ಲಿ ಆ ಶಕ್ತಿ ಇದ್ದೇ ಇದೆ ಅಂತ ನಂಬಲೇಬೇಕು. ಓಕೆ ಓಕೆ ಓಕೆ, ಹೌದು. ಈ ಒಂದು ವಿಚಾರ ಯಾಕೆಂದರೆ ಭಾಳಷ್ಟು ಪವಿತ್ರ ಕ್ಷೇತ್ರಗಳು, ಪವಿತ್ರ ಮಂದಿರಗಳು ಎಲ್ಲದಕ್ಕೂ ಕೂಡ ತಮ್ಮ ಲೈಟಿಂಗ್ಸ್ ಇದೆ. ತಮಗೆ ಅಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ, ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಸೊ ಹಾಗಿದ್ದಾಗ ಹೇಗಿತ್ತು ಸರ್ ಆ ಒಂದು ಅನುಭವ? ನಾನು ಈ ವಿಚಾರನ ಹೇಗೆ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ದಿನ ನೋಡಿ ನಮಗೆಲ್ಲ ಗೊತ್ತು, ನಮಗೆಲ್ಲರಿಗೂ ಗೊತ್ತು, ಎಲ್ಲ ಮನುಷ್ಯ ಜನ್ಮವನ್ನು, ಪ್ರಾಣಿ ಪಕ್ಷಿಗಳನ್ನು ದೇವರೇ ರಚನೆ ಮಾಡಿದ್ದು. ಅದು ಒಂದು ರೀತಿ. ಆದರೆ ಸ್ವಲ್ಪ ಸಮಯದ ನಂತರ ಆ ಮನುಷ್ಯರು ಅವರವರ ಲಾಭಕ್ಕೋಸ್ಕರನ, ಅವರವ್ರ ಆಸಕ್ತಿಗೋಸ್ಕರನ ಆ ದೇವರನ್ನ ವಿಂಗಡಣೆ ಮಾಡಿದ್ರು. ಡಿಫ್ರೆಂಟ್ ದೇವರುಗಳಾದರು. ಕರೆಕ್ಟ್. ಆ ನಂತರ ಅದೇ ಮನುಷ್ಯ ಜಾತಿನ ದೇವರ ಹೆಸರಲ್ಲಿ ವಿಭಜನೆ ಮಾಡಿದರು.
ಅದೇ ಥರ ಇವಾಗ ನೀವು ನೋಡೋಕ್ಕೆ ಹೋದರೆ ಅದು ಎಲ್ಲ ದೇವರುಗಳು ಮೇಲೆಗಡೆಯಿಂದ ಒಂದೇ ಆಗಿಬಿಟ್ಟು ಕೈ ಹಿಡಿದ್ಬಿಟ್ಟು ಎಲ್ಲರನ್ನ ನಮ್ಮ ಮಾನವ ಜಾತಿನ ನೋಡಿಬಿಟ್ಟು ನಮ್ಮನ್ನು ನೋಡಿ ನಗ್ತಾ ಇವೆ. ಕರೆಕ್ಟ್. ಸೊ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಆ ಸರ್ವಶಕ್ತಿ ಅನ್ನೋದು ಡೆಫಿನೆಟ್ಲಿ ಇದೆ. ಆದರೆ ನಾವು ಯಾವತ್ತು ನಾವು ನಮ್ಮ ಮಾನವ ಧರ್ಮ ಅದನ್ನು ನಾವು ಹ್ಯುಮ್ಯಾನಿಟಿ ಅನ್ನೋದನ್ನು ಯಾವತ್ತು ನಾವು ಜೊತೆಗೆ ತಗೊಂಡು ಹೋಗ್ತೀವಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಆಫ್ ದ ಡೇ ಟು ಡೇ. ಆ್ಯಂಡ್ ದಟ್ ಈಸ್ ವೇರ್ ಎನಿ ಆ್ಯಂಡ್ ಎವ್ರಿ ಗಾಡ್ ವಿಲ್ ಲೈಕ್ ಯುವರ್ ವರ್ಕ್. 100%. Okay. And that is the reason why I am getting successful, because in my company ಎಲ್ಲರಿದ್ದಾರೆ, ಎಲ್ಲರಿಗೂ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಎಲ್ಲರೂ ನಾವು ಜೊತೆಗೆ ತಗೊಂಡು ಹೋಗ್ತೀವಿ. ಆಯುಧ ಪೂಜೆ ಇರ್ಬೋದು ಅಥವಾ ಯಾವುದೇ ಒಂದು ಸಂಸ್ಕಾರಗಳನ್ನಾಗ್ಬೋದು ನಾವು ಭಯಭಕ್ತಿಯಿಂದ ಮಾಡ್ತೀವಿ, ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಕರೆಕ್ಟ್. ಆ ಥರ ಇದ್ದಾಗ ಎಲ್ಲರೂ ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ ಇರುತ್ತೆ. ಕರೆಕ್ಟ್. ದೇವರ ಒಂದು ಅನುಗ್ರಹ ಇದೆ, ದೇವರ ಶಕ್ತಿ ಇದೆ, ಅದರಿಂದ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀರಿ. ಈ ಅದೃಷ್ಟ ಅಂತ ಬಂದಾಗ ಒಂದು ಕಡೆ ಕೆಲವರು ಹೇಳ್ಬೋದು ಸರ್, ಯಾಕಂದರೆ ರೊನಾಲ್ಡ್ ಸರ್ ಅವರಿಗೆ ಏನಪ್ಪ ಲಕ್ ಇರ್ಬೋದು, ಅದೃಷ್ಟ ಇರ್ಬೋದು, ಹಾಗೆ ಕ್ಲಿಕ್ ಆಗಿದ್ದಾರೆ, ನಮಗೂ ಕೂಡ ಸಾಧನೆ ಮಾಡಲಿಕ್ಕೆ ಆಸೆ ಇದೆ, ಬಟ್ ನನ್ನಲ್ಲಿ ಲಕ್ ಇಲ್ಲ ಅನ್ನುವಂಥದ್ದು ಭಾಳ ಜನರು ಆ ಹೇಳ್ತಾರೆ. ಥರ ಇದ್ದಿದ್ರೆ ನಾನು ಅಷ್ಟು ಕಷ್ಟಪಡಬೇಕಂತ ಹೇಳಿರಲಿಲ್ಲ ಅಲ್ವಾ? ಅಷ್ಟು ಕಲ್ಲು ಹೊತ್ಕೊಂಡು ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ಬೇಕಂತ. ನಿಜ, ಲಕ್ಕಿಂದ ಬರಲಿಲ್ಲ ಅಲ್ವಾ? ಹಾರ್ಡ್ ವರ್ಕಿಂದ, ಸ್ಮಾರ್ಟ್ ವರ್ಕಿಂದ, ಟೀಮ್ ವರ್ಕಿಂದ ಬಂದಿರುವಂಥದ್ದು ಅಲ್ವಾ ಸರ್? ನಿಜವಾಗ್ಲೂ. ಎಸ್. ಜೊತೆಗೆ ಈ ಲೆಕ್ಸದ ಒಂದು ಯಶೋಗಾಥೆಗಳ ನಡುವೆ ಬಹಳಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. ಸೊ ಆ ಒಂದು ಕೆಲವು ಗ್ಲಿಮ್ಸ್ಗಳು ಬರ್ತಾ ಇದೆ. ಎಸ್ ಸರ್. ನಮಗೆ ಸಾಧಾರಣ 8 ವರ್ಷದಲ್ಲಿ 10ಕ್ಕಿಂತ ಜಾಸ್ತಿ ಅವಾರ್ಡ್ಸ್ಗಳು ಸಿಕ್ಕಿವೆ. ತಮ್ಮ ಒಂದು ಹಾರ್ಡ್ ವರ್ಕ್ ಅಂತ ಬಂದಾಗ ನಮ್ಗಳು ನೋಡಿದ್ದೀವಿ ನಾವು ಈಗಾಗಲೇ. ಸೊ ಈಗ ಹೇಗಿರುತ್ತೆ ಸರ್ ತಮ್ಮ ಒಂದು ದಿನಚರಿ? ಯಾಕೆಂದರೆ ಕೆಲವರು ಹೇಳ್ತಾರೆ ಟೈಮ್ ಇಲ್ಲ ಅನ್ನುವಂಥದ್ದು. ಬಹುಶಃ ನಿಮ್ಮಲ್ಲಿ ಈ ಪ್ರಶ್ನೆ ಕೇಳಲೇಬೇಕು, ಯಾಕಂದರೆ ಬಹಳ ಜನ ಹೇಳ್ತಾರೆ ಟೈಮ್ ಇಲ್ಲ, 24 hours ಇದೆ, ಪ್ರತಿಯೊಬ್ಬರು ಕೂಡ ಸೇಮ್ ಟೈಮ್ ಇರೋದು, ಬಟ್ ಕೆಲವರಿಗೆ ಆಗಲ್ಲ, ಟೈಮ್ ಇಲ್ಲ ಅಂತ ಹೇಳ್ತಾರೆ. ಬಟ್ ನೀವು ಒಂದು ಕಡೆ ಇಲ್ಲೂ ಇಡ್ತೀರಿ, ಅಲ್ಲೂ ಉತ್ತರ ಪ್ರದೇಶದಲ್ಲಿ ಇಡ್ತೀರಿ, ಪಂಜಾಬಲ್ಲಿ ಇಡ್ತೀರಿ, ಗೋವಾದಲ್ಲಿ ಇಡ್ತೀರಿ. ಸೊ ಎಲ್ಲವೂ ಕೂಡ ನಿಮಗೇನು ಜಾಸ್ತಿ ಟೈಮ್ ಇದೆಯಾ, ಏನು ಕತೆ, ಹೇಗೆ ಮ್ಯಾನೇಜ್ ಮಾಡಬೇಕಾಗತ್ತೆ? ಮತ್ತು ಯಾವತ್ತೂ ನಾವು ನಮ್ಮ ಎಬಿಲಿಟಿ ಪ್ರಕಾರ ನಾವು ಎಲ್ಲಿ ಟೈಮ್ ಕೊಡಬೇಕು ಅದು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ. ಆವಾಗ ಸಾಧ್ಯ ಇದೆ. ಓಕೆ. ಲೈಕ್ ನಾನು ಆವಾಗಲೇ ನಿಮಗೆ ಒಂದು ಮಾತು ಹೇಳಿದೆ, ಹೌದು, ನಮ್ಮ ಅಂಬಾನಿಯವರು 2000 ನೋಟ್ ಇವಾಗಿಲ್ಲ, ಬಟ್ 2000 ನೋಟ್ ಕೆಳಗಡೆ ಬಿದ್ದರೆ ಅದನ್ನು ಎತ್ಕೊಳ್ಳಕ್ಕೆ ಹೋದರೆ, ಬಗ್ಬಿಟ್ಟು ಎತ್ಕೊಳ್ಳಕ್ಕೆ ಹೋದರೆ ಅವ್ರಿಗೆ ಅದು ಲಾಸ್ ಆಗುತ್ತೆ. ಕರೆಕ್ಟ್. ಅದೇ ಥರ ನಾವು ನಮ್ಮ ಕೆಪಾಸಿಟಿಯನ್ನು ನಾವು ಅರ್ಥ ಮಾಡಿಕೊಂಡು ಆ ಲೆವೆಲ್ಗೆ ಆ ಪ್ರಕಾರ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಓಕೆ. ಇಲ್ಲ ಅಂತ ಹೇಳಿದ್ರೆ ವೇರೆವರ್ ನೀವು ಟೈಮ್ ಇನ್ವೆಸ್ಟ್ ಮಾಡಿದ ಅದರಿಂದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಕೆಲಸ ಮಾಡಿಬಿಟ್ಟು ಪ್ರಯೋಜನ ಇಲ್ಲ. ಓಕೆ. ಸೊ ಆ ಥರ ಇರಬೇಕಾದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಯು ಮ್ಯಾನೇಜ್ ಯುವರ್ ಟೈಮ್ ಮೆಟಿಕ್ಯುಲಸ್ಲಿ ಪ್ರಾಪರ್ಲಿ. ಓಕೆ. ಮತ್ತು ಆರ್ಗನೈಸೇಷನ್ ಮ್ಯಾನೇಜ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಅದೇ ಥರದ ಸಿಸ್ಟಮ್ಸ್ಗಳನ್ನು, ಅದೇ ಥರದ್ದು ದಿನಚರಿಗಳನ್ನು ಅದೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಓಕೆ. ನನಗೆ ಲೆಕ್ಸಾ ಲೈಟಿಂಗಲ್ಲಿ ಆ ಜಪನೀಸ್ ಕಲ್ಚರನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬಾ ಈಸಿ ಆಯಿತು. ಬಿಕಾಸ್ ನಮ್ಮೆಲ್ಲ ಹುಡುಗರು ಯಂಗ್ಸ್ಟರ್ಸ್ಗಳು, ಓಕೆ. ಅವರು ಎಲ್ಲ ಬೇರೆ ಕಂಪನಿಗಳಿಂದ ಬರಬೇಕಾದ್ರೆ ಒಂದು ಹೊರೆ ಹೊತ್ಕೊಂಡು ಬರ್ತಾರೆ ಅವರು. ಅದು ನನ್ನ ಕಂಪನಿಯಲ್ಲಿ ಯಾವ ಒಂದು ಸಮಸ್ಯೆ ಇಲ್ಲ. ಏನಕ್ಕಂತ ಹೇಳಿದ್ರೆ ಅವರು ಬಂದ್ಬಿಟ್ಟು ಈ ಕಂಪನಿಯಲ್ಲಿ ಏನು ಕಲ್ಚರ್ ಇದೆ ಅದನ್ನು ಅವರು ಚಾಚು ತಪ್ಪದೆ ಮಾಡ್ತಾರೆ. ಅದರಿಂದ ಎಲ್ಲರಿಗೂ ಹ್ಯಾಪಿನೆಸ್ ಸಿಗಬೇಕು, ಎಲ್ಲರೂ ಹ್ಯಾಪಿ ಆಗಿರ್ಬೇಕು, ಎಲ್ಲರೂ ಜೊತೆ ಆಗಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಟು ಟೆಲ್ ಸಮಥಿಂಗ್ ಯು ವಿಲ್ ಬಿ ಸರ್ಪ್ರೈಸ್ಡ್. ಲೈಕ್ ಸಾಧಾರಣ ಕಂಪನಿ 8 ವರ್ಷ ಆಯಿತು. ಇವತ್ತಿನ ತನಕ ನಮ್ಮ ಕಂಪನಿನಲ್ಲಿ ಡೇ 1 ಇವತ್ತಿನ ತನಕ ನಮ್ಮ ಕಂಪನಿನಲ್ಲಿ ಸಂಬಳ ಕೊಡೋದು ನಾವು 5ನೇ ತಾರೀಕಿಗೆ. 5ನೇ ತಾರೀಕು ಒಂದು ವೇಳೆ ರಜಾ ಇದ್ರೆ 4ನೇ ತಾರೀಕಿಗೆ, 4ನೇ ತಾರೀಕು ರಜಾ ಇದ್ರೆ 3ನೇ ತಾರೀಕಿಗೆ. ಇವತ್ತಿನ ತನಕ 8 ವರ್ಷದಲ್ಲಿ ನಾಟ್ ಇವನ್ ಒನ್ಸ್ ಸ್ಯಾಲರಿ ಆಸ್ ಪೇಡ್ ಆನ್ 6th. ನೋ, ನೆವರ್. ಇಲ್ಲ. ಎಲ್ಲ ಎಂಪ್ಲಾಯೀಸ್ಗಳಿಗೆ 5 ಮುಂಚೆ ಕೊಡಲಾಗ್ತದೆ. ಅದೇ ಥರ PF, ಗ್ರಾಚ್ಯುಯಿಟಿ, ESI ಏನೆಲ್ಲ ಕೊಡಬೇಕು ನಮ್ಮ ಎಂಪ್ಲಾಯೀಸ್ಗಳಿಗೆ, ಏನೆಲ್ಲ ಅದನ್ನು ಕೊಡಬೇಕು, ಅದನ್ನು ನಾವು ಕರೆಕ್ಟಾಗಿ ಚಾಚು ತಪ್ಪದೆ ಮಾಡ್ತಾ ಇದ್ದೀವಿ. ಇಲ್ಲ, ಇದನ್ನು ಕೇಳ್ಪಟ್ಟೆ ನಾನು. ಅಂದರೆ ಅಪ್ ಟು ಡೇಟ್, ಅಂದರೆ ಆ ಟೈಮಲ್ಲಿ ಸಿಗಬೇಕಂತ ಸಿಗಲೇಬೇಕು. 5 ತಾರೀಕಿಗೆ ಸಂಬಳ ಆದರೆ ಅದಕ್ಕಿಂತ ಮೊದಲೇ ಸಿಗುತ್ತೆ, ಲೇಟಾಗಿ ಸಿಗಲ್ಲ ಅನ್ನೋದು. ಆ್ಯಂಡ್ ಕೊರೋನಾ ಟೈಮಲ್ಲೂ ಕೂಡ ಯಾರನ್ನು ಕೂಡ ನೀವು ಬಿಟ್ಟು ಬಿಡಲಿಲ್ಲ, ತಮ್ಮ ಎಲ್ಲ ಎಂಪ್ಲಾಯಿಗಳನ್ನು ತಾವು ಅದೇ ರೀತಿ ನೋಡ್ಕೊಂಡಿದ್ದೀರಿ. ಸೊ ಆ ಒಂದು ಬಹುಶಃ ತಮ್ಮ ಒಂದು ಆ ಬದ್ಧತೆ ಅಂತ ಹೇಳ್ತೀವಿ, ಕಮಿಟ್ಮೆಂಟ್ ಅಂತೇಳಿ, ಅದು ಬಹುಶಃ ತಮ್ಮನ್ನು ಈ ಒಂದು ಹಂತಕ್ಕೆ ತಲುಪಿದೆ ಅಂತ ಅಂದ್ಕೊಳ್ತೀರಿ, ಹೇಗೆ ಸರ್? ಖಂಡಿತ ಆ ಒಂದು ಡಿಸಿಪ್ಲಿನ್ ಇರಲೇಬೇಕು. ನಮ್ಮಲ್ಲೇ ಆ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆಯವರಿಗೆ ಎಕ್ಸಾಂಪಲ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ. ನಾವೇ ಟೈಮಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ, ನಾವೇ ಅದನ್ನು ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಬೇರೆಯವರಿಗೆ ನಾವು ಬೋಧನೆ ಮಾಡಿಬಿಟ್ಟು ಪ್ರಯೋಜನ ಇಲ್ಲ. ಸೊ ಯು ಹ್ಯಾವ್ ಟು ಪ್ರಾಕ್ಟಿಕಲಿ ಪ್ರಾಕ್ಟೀಸ್ ಇಟ್. ಎ ಲೀಡರ್ ಇಸ್ ಅ ಒನ್ ಹೂ ಲೀಡ್ಸ್ ವಿತ್ ದ ಎಕ್ಸಾಂಪಲ್. ಎಸ್, 100%. ಒಂದು ಮಾತು ಹೇಳ್ತಾರೆ, ಅಂದರೆ ಯೋಗ್ಯತೆ ಇದ್ದವರಿಗೆ ಯೋಗ ಬಂದೇ ಬರುತ್ತೆ ಅನ್ನೋದು. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ ಸರ್. ಯಾಕಂದರೆ ಅವರು ಕೊರೋನಾ ಟೈಮಿಂದ ಹಿಡಿದು ಪ್ರತಿ ಬಾರಿ ಕೂಡ ಅಲ್ಲಿರುವಂಥ ಎಂಪ್ಲಾಯಿಗಳನ್ನು ಅವರಿಗೆ ಸಿಗಬೇಕಾಗಿರುವಂಥದ್ದು ಬರಬೇಕನ್ನೋ ಟೈಮ್ ಟು ಟೈಮ್ ಇನ್ಕ್ರಿಮೆಂಟ್, PF ಜೊತೆಗೆ ಅವರು ಏನೆಲ್ಲ ಇದೆ ಅದೆಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ. ಸೊ ದ್ಯಾಟ್ಸ್ ವೈ
ಆ ಒಂದು ಕಂಪನಿ ಒಂದು 8 ವರ್ಷಗಳಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತದೆ, ದೇಶದಾದ್ಯಂತ ಜಗತ್ತಿನಾದ್ಯಂತ ಬೆಳೀತದೆ ಅಂತ ಬಂದಾಗ ಅದು ಕಾರಣ. ಜೊತೆಗೆ ಇನ್ನೊಂದು ವಿಚಾರ ಇದೆ, ನಮ್ಮ ಕಂಪನಿನಲ್ಲಿ ನಾವು ಮೇಜರ್ಲಿ ಫಾಲೋ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ ಹಿತೋಜೊಕುರಿ ಮತ್ತೆ ಮನೋಜೊಕುರಿ ಅಂತೀವಿ. ಆ ಎರಡು ಜಪನೀಸ್ ಮಾತುಗಳು, ಜಪನೀಸ್ ವರ್ಡ್ಗಳು. ಓಕೆ ಹಿತೋಜೊಕುರಿ ಅಂತ ಹೇಳಿದ್ರೆ ಕ್ರಿಯೇಟಿಂಗ್ ಗುಡ್ ಪೀಪಲ್ ಆರ್ ಮೇಕಿಂಗ್ ಗುಡ್ ಪೀಪಲ್. ಓಕೆ ಮನೋಜೊಕುರಿ ಅಂತ ಹೇಳಿದ್ರೆ ಮೇಕಿಂಗ್ ಗುಡ್ ಪ್ರಾಡಕ್ಟ್ಸ್. ಓಕೆ So to create good products, we have to create good people. That is very important. Correct. Where there is good people, they will create good products. 100%. So that is what I have done. ಓಕೆ ಭಾಳಷ್ಟಿದೆ ಸರ್ ತಮ್ಮಿಂದ ಕಲಿಯುವಂಥ. ಯಾಕೆಂದರೆ ಬಹುಶಃ ನಾನು ಅಂದ್ಕೊಳ್ತೀನಿ ಈ ಒಂದು ಇಂಟರ್ವ್ಯೂ ಸಾಕಾಗಲ್ಲ ಸರ್, ಇದು ಒಂದು ದೊಡ್ಡ ಎಲ್ಲರೂ ಕೂಡ ಸೇರಿಕೊಂಡು ಸರ್ ಜೊತೆ ಒಂದು ಮಾತುಕತೆ ಮಾಡಿದಾಗ ನಮ್ಮ ತುಳುವರಿಗೆ ಯೂತ್ಗಳಿಗೆ ಕಲಿಯುವಂಥದ್ದು ಭಾಳಷ್ಟಿದೆ ಸರ್ ತಮ್ಮಿಂದ. ಯಾಕೆಂದರೆ ಆ ಒಂದು ಜಪಾನೀಸ್ ಅನ್ನುವಂಥದ್ದು ವರ್ಕ್ ಮೈಂಡ್ ಸೆಟ್ ನಿಜವಾಗ್ಲೂ ಅಮೇಝಿಂಗ್. ಸರ್ ಜೊತೆ ಸ್ವಲ್ಪ ಕೇಳುವಾಗಲೇ ವೆರಿ ಇನ್ಸ್ಪಿರೇಷನ್ ಆಗುತ್ತೆ, ವೆರಿ ಶಾಕ್ ಕೂಡ ಆಲ್ಸೋ ಆಗುತ್ತೆ ನೋಡೋಣ ಒಂದು ವಿಚಾರಗಳಲ್ಲಿ. ಆ್ಯಂಡ್ ಸರ್ ಇನ್ನೊಂದು ಕಡೆ ಟೈಮ್ ಅಂತೂ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ. ಆ್ಯಂಡ್ ತಮ್ಮ ಒಂದು ಟೈಮ್ ಯಾವ ರೀತಿ ಇರುತ್ತೆ ಸರ್? ಬೆಳಿಗ್ಗೆ ಹೇಗೆ ಸ್ಟಾರ್ಟ್ ಆಗುತ್ತೆ, ಎಷ್ಟು ಗಂಟೆಗೆ, ಆ್ಯಂಡ್ ದೆನ್ ಆಫ್ಟರ್ ದಟ್ ರಾತ್ರಿ ಎಷ್ಟು ಗಂಟೆಗೆ ವೈಂಡ್ ಅಪ್ ಆಗುವಂಥದ್ದು, ಈ ವರ್ಕ್ ಸ್ಟೈಲ್ ಯಾವ ರೀತಿ ಇರುತ್ತೆ ಸರ್? ಜನರಲಿ ಬೆಳಿಗ್ಗೆ ನಾನು ಹೇಳ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಬೆಳಗ್ಗೆ. ಏನಕ್ಕಂತೇಳಿ ನಾನು ಬೆಡ್ಗೆ ಹೋಗೋದು ಲೇಟ್ ಆಗುತ್ತೆ ರಾತ್ರಿ. ಬಿಕಾಸ್ ವರ್ಕ್ ಡೇ ಟೈಮಲ್ಲಿ ಫುಲ್ ಬ್ಯುಸಿ ಇರೋದ್ರಿಂದ ಕೆಲಸಗಳು ಸ್ವಲ್ಪ ಜಾಸ್ತಿ ಈವ್ನಿಂಗ್ ಸ್ಟ್ರೆಚ್ ಆಗುತ್ತೆ. ಮತ್ತು ಅವರವರು ಬೆಳೆದ್ಕೊಂಡು ಬಂದ ರೀತಿ ನನಗೆ ಆ ದಿನದ ಕೆಲಸ ಅದೇ ದಿನ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ನನಗೇನೋ ಅನ್ಕಂಫರ್ಟೇಬಲ್ ಆಗುತ್ತೆ. ಅದಕ್ಕೋಸ್ಕರ ಒಂದು ದಿನಕ್ಕೆ 500-600 ಮೇಲ್ಸ್ಗಳು ಬಂದರೆ ಅದೆಲ್ಲ ಕ್ಲಿಯರ್ ಮಾಡೋದೊಂದು ಬದ್ಧತೆ ನನ್ನಲ್ಲಿದೆ. ಆ ಥರ ಹೇಳೋದ್ರಿಂದ ಸಾಧಾರಣ ಬೆಳಿಗ್ಗೆ ಒಂದು 6-6:30 ಹೇಳ್ತೀನಿ ನಾನು. 6:30 ಎದ್ದ ನಂತರ ಜನರಲಿ 8:30-9 ತನಕ ನಾನು ಆಫೀಸ್ಗೆ ರೀಚ್ ಆಗ್ತೀನಿ. ಆ ನಂತರ ಎಲ್ಲ ಮೀಟಿಂಗ್ಸ್ಗಳು ಅದು ಇದು ಡೈಲಿ ರುಟೀನ್ ಕೆಲಸಗಳು ಕಂಪನಿಯಲ್ಲಿ ಆಗ್ತವೆ, ಡಿಸ್ಕಷನ್ಸ್ಗಳು, ಪ್ಲ್ಯಾನಿಂಗ್ ಅದೆಲ್ಲ ಆಗುತ್ತೆ. ಸಾಧಾರಣ ರಾತ್ರಿ ಮನೆಗೆ ರೀಚ್ ಆಗ್ಬೋದು ಅರೌಂಡ್ 9 ಗಂಟೆಗೆ ನಾನು ಮನೆಗೆ ರೀಚ್ ಆಗ್ತೀನಿ ರಾತ್ರಿ. ಆ ನಂತರ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಆಮೇಲೆ ಡೆಫಿನೆಟ್ಲಿ ಜೊತೆಗೆ ಊಟ ಮಾಡ್ತೀವಿ, ಜೊತೆ ಸ್ವಲ್ಪ ಪ್ರೇಯರ್ ಮಾಡ್ತೀವಿ. ಆನಂತರ ಬೆಡ್ ವೆನ್ ಐ ಗೋ ಟು ಬೆಡ್ ಇಟ್ ವಿಲ್ ಬಿ ಸಮ್ವೇರ್ ಲೈಕ್ 11:30, 12:30, 1, 2 ಆಗುತ್ತೆ. ಆ ರೀತಿ ಆಗುತ್ತೆ. ಬಟ್ 6:30ಗೆ ಹೇಳ್ತೀರಿ ಅಗೇನ್? ಹೌದು, ಹೇಳಲೇಬೇಕಾಗುತ್ತೆ. ಸಮ್ಟೈಮ್ಸ್ 3 ಗಂಟೆ 4 ಗಂಟೆ ಮಲಗಿಬಿಟ್ಟು ಎದ್ದಿರೋದು ತುಂಬಾನೇ ಸಾರಿ ಇದೆ. ಕರೆಕ್ಟ್. ಜೊತೆಗೆ ತಮ್ಮ ಈ ಒಂದು ಮೈಂಡ್ ಸೆಟ್ ಆ ಒಂದು ವಿಚಾರ, ಯಾಕಂದರೆ 3 ಗಂಟೆ 4 ಗಂಟೆ ಬಹುಶಃ ಇದು ಪ್ರೇಯರ್ ಮಾಡುವಾಗ ನಮಗೆ ಮೈಂಡ್ ಸ್ಟೆಬಿಲಿಟಿ ಬರುತ್ತೆ ಆ್ಯಂಡ್ ಏನೊಂದು ಪವರ್ ಸಿಗುತ್ತಾ ಹೇಗೆ? ಯಾಕೆಂದರೆ ನಾನು ಕೇಳುವಾಗ ಯೂತ್ಗಳಿಗೆ ಒಂದು ಒಳ್ಳೆಯ ಮೆಸೇಜ್ಗಳನ್ನು ಕೊಡಬೇಕು. ಈ ಮೆಡಿಟೇಷನ್ ಅಥವಾ ಈ ಒಂದು ದೇವರ ಮೇಲೆ ಇರುವಂಥ ನಂಬಿಕೆ ಎಷ್ಟು ಎಫೆಕ್ಟಿವ್ ಆ್ಯಂಡ್ ಎಷ್ಟು ಪವರ್ಫುಲ್ ಒಬ್ಬ ವ್ಯಕ್ತಿಯನ್ನು ಪವರ್ ಮ್ಯಾನ್ ಆಗಿ ಹೇಗೆ ಮಾಡುತ್ತೆ ಸರ್? ಖಂಡಿತ ನಿಮಗೆ ಫಸ್ಟ್ ಆಫ್ ಆಲ್ ನಿಮ್ಮ ಮೇಲೆ ವಿಶ್ವಾಸ ಇದ್ದರೆ ಮಾತ್ರ ನೀವು ದೇವರ ಮೇಲೆ ವಿಶ್ವಾಸ ಇರ್ಬೋದು. ನಿಮಗೆ ನಿಮ್ಮ ಮೇಲೇ ವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ನೀವು ದೇವರ ಮೇಲೆ ಏನು ವಿಶ್ವಾಸ ಇಡ್ತೀರಾ? ಕರೆಕ್ಟ್. ಸೊ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯು. ಎಸ್. ದೇವರ ಹತ್ರ ನಾವು ಹೋಗ್ತೀವಿ, ದೇವಸ್ಥಾನಕ್ಕೆ ಚರ್ಚಿಗೆ ಹೋಗ್ತೀವಿ, ಮಳೆಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಆದರೆ ಕೊಡೆ ಹಿಡ್ಕೊಂಡು ಹೋಗೋದಿಲ್ಲ. ಏನು ಪ್ರಯೋಜನ? ವಿಶ್ವಾಸ ಇಲ್ಲ ಒಳಗಡೆಯಿಂದ. ಕೊಡೆ ಹಿಡ್ಕೊಂಡು ಹೋಗೋ ದೇವರ ಹತ್ರ ಪ್ರಾರ್ಥನೆ ಮಾಡಿ ಮಳೆ ಬರುತ್ತೆ. ಓಕೆ ಅಲ್ವಾ? So definitely what I can say is different type of people ಗೆ different type of ನಿಮಗೆ ಮೆಡಿಸಿನ್ಸ್ ಬೇಕಾಗುತ್ತೆ. ಎಲ್ಲರಿಗೂ ಮೆಡಿಟೇಷನ್ ಬೇಕಂತೇಳಿ ನಾನು ಹೇಳೋದಿಲ್ಲ. ಕೆಲವರು ಬೈ ಬರ್ತ್ ದೇ ಆರ್ ವೆರಿ ಸ್ಟ್ರಾಂಗ್ ಇನ್ ದೇರ್ ಮೈಂಡ್, ಕೆಲವರು ಬೈ ಬರ್ತ್ ದೇ ಆರ್ ವೆರಿ ಸಾಫ್ಟ್, ಕೆಲವರು ಬೈ ಬರ್ತ್ ಏನೋ ಡಿಸಿಪ್ಲಿನ್ ಆಗಿ ಬೈ ಬರ್ತ್ ಅಂತೇಳಿ ಆ ಥರ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರ ಹತ್ರ ಇರುತ್ತೆ, ಹುಟ್ಕೊಂಡು ಬರಬೇಕಾದ್ರೆ ಆ ಥರ ಇರುತ್ತೆ. ಸೊ ಎಲ್ಲರಿಗೂ ಫಾರ್ ಎಕ್ಸಾಂಪಲ್ ನಾನು ಮೆಡಿಟೇಷನ್ ಮಾಡೋದಿಲ್ಲ. ನಾನು ಮೆಡಿಟೇಷನ್ ಮಾಡೋದಿಲ್ಲ ಬಿಕಾಸ್ ಬಟ್ ತಾವು ಪ್ರೇಯರ್ ಮಾಡ್ತೀರಿ? ಖಂಡಿತ ಪ್ರೇಯರ್ ಮಾಡ್ತೀನಿ. ಪ್ರೇಯರ್ ಖಂಡಿತ ಮಾಡ್ತೀವಿ ನಾವು, ಅದನ್ನು ಚಾಚಿ ತಪ್ಪದೆ ಮಾಡ್ತೀವಿ. ಕರೆಕ್ಟ್. ಅದು ನಮಗೆ ಏನೋ ಒಂಥರದ್ದು ಶಕ್ತಿ ಕೊಡುತ್ತೆ, ಪಾಸಿಟಿವ್ ವೈಬ್ರೇಷನ್ಸ್ ಕೊಡುತ್ತೆ. ಕರೆಕ್ಟ್. ಅಂಥದ್ದೊಂದು ಏನಾದರೂ ಬೇಕು ಒಬ್ಬ ವ್ಯಕ್ತಿಗೆ ಸಕ್ಸಸ್ ಆಗಬೇಕು ಅಂತ ಬಂದಾಗ ಅಲ್ವಾ ಸರ್? ಖಂಡಿತ ಬೇಕು, ಡೌಟ್ ಇಲ್ಲ. ಓಕೆ. ಹಾಗಾದ್ರೆ ನೀವು ಅದನ್ನು ಒಪ್ಕೊಳ್ತೀರಿ ಅಂದ್ರೆ ಒಬ್ಬರ ಮೈಂಡ್ ಸೆಟ್ ಬೇರೆ ರೀತಿ ಇರುತ್ತೆ, ಇನ್ನೊಬ್ಬರ ಮೈಂಡ್ ಸೆಟ್ ಬೇರೆ ಇರುತ್ತೆ, ಎಲ್ಲೂ ಒಂದೇ ತರ ಇರಲ್ಲ. ಕೆಲವರು ಹಾರ್ಡ್ ವರ್ಕ್ ಜಾಸ್ತಿ ಮಾಡಬೇಕಾದ್ರೆ ಇನ್ನು ಕೆಲವರು ಸ್ಮಾರ್ಟ್ ವರ್ಕ್ ಅಲ್ಲಿ ಅದನ್ನು ಹೊಡೆದಾಕ್ಬಿಡ್ತಾರೆ. ಹೌದೌದು, ಖಂಡಿತ. ಏನಕ್ಕಂತ ಹೇಳಿದ್ರೆ ನಾವು ಹುಟ್ಕೊಂಡು ಬರ್ಬೇಕಾದ್ರೆ ಎಲ್ಲಾರ್ದು ಮನೋಬಲ ಒಂದೇ ತರ ಇರೋದು ಚಾನ್ಸೇ ಇಲ್ಲ, ಇರೋದಿಲ್ಲ ಕೂಡ. ಕೆಲವರು ಸಾಫ್ಟ್ ಆಗಿರ್ತಾರೆ, ಕೆಲವರು ರಾಶ್ ಆಗಿರ್ತಾರೆ, ಕೆಲವರು ಟಫ್ ಆಗಿರ್ತಾರೆ, ಕೆಲವ್ರ ಹತ್ರ ಅದೊಂದು ಹಾರ್ಡ್ ಎನರ್ಜಿ ಇರುತ್ತೆ. ಆ ಎನರ್ಜಿ ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಹಾಕಿದ್ದಕ್ಕೆ ಗೊತ್ತಿರೋದಿಲ್ಲ. ಎನರ್ಜಿ ಇಸ್ ಎನರ್ಜಿ ಅಟ್ ದ ಎಂಡ್ ಆಫ್ ದ ಡೇ. ಸಮ್ ಪೀಪಲ್ ವಿಲ್ ಪುಟ್ ಇಟ್ ಇನ್ ರಾಂಗ್ ಡೈರೆಕ್ಷನ್, ಸಮ್ ಪೀಪಲ್ ವಿಲ್ ಪುಟ್ ಇಟ್ ಇನ್ ರೈಟ್ ಡೈರೆಕ್ಷನ್. ಓಕೆ. ಆವಾಗ ಆ ಒಂದು ಜ್ಞಾನ ಆ ಟೈಮಲ್ಲಿ ನಮ್ಮ ಹತ್ರ ಇದ್ರೆ ಖಂಡಿತ ಎಲ್ಲರೂ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಯಾವಾಗ ನಮ್ಮ ಬಗ್ಗೆ ನಮ್ಗೆ ಅರಿವು ಆಗುತ್ತೆ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ಸರಿ ಮಾಡ್ತಾ ಇದ್ದೀನಿ. ಯಾವತ್ತೂ ತಪ್ಪುಗಳನ್ನು ಅರ್ಥ ಮಾಡ್ಕೊಂಡು ಅದನ್ನು ಕರೆಕ್ಟ್ ಮಾಡಿಕೊಂಡು ಸರಿ ದಾರಿನಲ್ಲಿ ಹೋಗೋದಕ್ಕೆ ನೀವು ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ನಾವು ಜೀವನದಲ್ಲಿ ಮುಂದೆ ಹೋಗೋಕೆ ಸಾಧ್ಯ. ಯಾಕಂದ್ರೆ ಹೇಳಿದ್ರೆ ಎಲ್ಲರ ಹತ್ರ ವೀಕ್ನೆಸ್ ಇರುತ್ತೆ, ನನ್ನ ಹತ್ರ ವೀಕ್ನೆಸ್ ಇದೆ. ಬಟ್ 2 ಸಾರಿ 3 ಸಾರಿ ತಪ್ಪು ಮಾಡಿದ ನಂತರ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಅಲ್ವಾ? ಈ ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಅಂತ ಹೇಳ್ತಾರೆ, ಹೌದಾ?
ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಅಂತ ಹೇಳ್ತಾರೆ. ಟ್ಯಾಲೆಂಟ್ ಅನ್ನ ಹಾರ್ಡ್ ವರ್ಕ್ ಹೊಡೆದಾಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಹಾರ್ಡ್ ವರ್ಕ್ ಖಂಡಿತ ಒಪ್ಕೊಳ್ತೀವಿ ಅದನ್ನ. ಸೊ ಇವೆಲ್ಲದರ ಜೊತೆಗೆ ನಾವು ರೊನಾಲ್ಡೋ ಸರ್ ಜೊತೆ ಭಾಳಷ್ಟು ವಿಚಾರವನ್ನು ನಾವು ಮಾತಾಡಿದ್ದೀವಿ. ಲೆಕ್ಸಾ ಅನ್ನುವಂಥದ್ದು ಸುಲಭದಿಂದ ಬರಲಿಲ್ಲ, ಭಾಳಷ್ಟು ಕಷ್ಟಪಟ್ಟು ಪರಿಶ್ರಮ ಹಾರ್ಡ್ ವರ್ಕಿಂದ ಬಂದಿದೆ. ಇವೆಲ್ಲ ಜೊತೆಗೆ ನಮ್ಮ ಜೊತೆ ರೊನಾಲ್ಡ್ ಸರ್ ಇದ್ದಾರೆ ಅಂತ ಬಂದಾಗ ಅವ್ರ ಜೊತೆ ಕೆಲವು ವಿಚಾರಗಳನ್ನು ನಾವು ಮಾತಾಡಿದ್ವಿ ಸರ್. ಈಗ ನಿಮ್ಮ ಜೊತೆ ನಾನು ಒನ್ ವರ್ಡಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಸರ್, ನೀವು ಒನ್ ವರ್ಡಲ್ಲಿ ಅದಕ್ಕೆ ಉತ್ತರವನ್ನು ಕೊಡಬೇಕು ಸರ್. ಓಕೆ ಅಲ್ಲ ಸರ್? ಓಕೆ, ಎಸ್ ಸರ್. ತಮ್ಮ ರೋಲ್ ಮಾಡೆಲ್ಸ್? ನಮ್ಮಮ್ಮ. ದೇವರು ಅಂತ ಹೇಳಿದ್ರೆ? ಮೈ ಮೋಟಿವೇಶನ್. ಓಕೆ. ಬಡತನ? ಲರ್ನ್ ಫ್ರಮ್ ಇಟ್. ಓಕೆ. ಸಿರಿತನ? ಅದು ನಮ್ಮ ತಲೆ ಮೇಲೆ ಹೋಗಬಾರ್ದು. ಸಕ್ಸಸ್? ಫೀಲ್ಸ್ ಗುಡ್ ವೆನ್ ಯು ಹ್ಯಾವ್ ಇಟ್. ಓಕೆ. ಲೈಫ್? ಇಂಟ್ರೆಸ್ಟಿಂಗ್. ಓಕೆ. ಟೈಮ್? ವ್ಯಾಲ್ಯೂಯಬಲ್. ಪೇಷನ್ಸ್? ಮಸ್ಟ್. ಹಾರ್ಡ್ ವರ್ಕ್? ಕಂಪಲ್ಸರಿ. ಬಿಸ್ನೆಸ್? ಎಂಜಾಯ್ ಇಟ್. ಬ್ಯೂಟಿಫುಲ್. ಲಾಂಗ್ ಡ್ರೈವ್ ಹೋಗ್ತೀರಿ ಸರ್ ತಾವು ಅಲ್ವಾ? ಹೌದು. ಲಾಂಗ್ ಡ್ರೈವ್ ಹೋದಾಗ ಯಾವ ಕಾರ್ ಇದೆ ಈಗ ಸದ್ಯ? ಇವಾಗ ಇನೋವಾ ಕ್ರಿಸ್ಟಾ ಇದೆ. ಓಕೆ. ಈ ಹಿಂದೆ ಯಾವುದಿತ್ತು? ವರ್ಣ ಇತ್ತು. ಓಕೆ. ಈಗ ಲಾಂಗ್ ಡ್ರೈವ್ ಹೋಗ್ತೀರಿ. ಸೊ ಆವಾಗ ನಿಮ್ಮ ಜೊತೆ ಒಂದು ವಸ್ತು ಅಥವಾ ಒಂದು ಕಂಪನಿ, ಯಾರಾದರೂ ಒಂದು ಕಂಪನಿ ಇದ್ದರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್? ಮ್ಯೂಸಿಕ್. ಓಕೆ. ನಿಮ್ಮ ವ್ಯಾಲೆಟಲ್ಲಿ ಈಗ ಏನಿದೆ ಸರ್? ನನ್ನ ವಾಲೆಟಲ್ಲಿ ಡೆಫಿನೆಟ್ಲಿ ಹಣ ಇದೆ, ಕ್ರೆಡಿಟ್ ಕಾರ್ಡ್, ಆಮೇಲೆ ಬಿಸ್ನೆಸ್ ಕಾರ್ಡ್ಸ್ ಇದೆ. ಓಕೆ. ಈಗ ದೇವರು ಪ್ರತ್ಯಕ್ಷವಾಗಿ ಬಂದು ಒಂದು ವರ ಕೇಳಿ ಅಂತ ಹೇಳಿದಾಗ ಏನು ಕೇಳಲಿಕ್ಕೆ ಇಷ್ಟಪಡ್ತೀರಿ? ಐ ಆಲ್ವೇಸ್ ಪ್ರೇ ಒನ್ ಥಿಂಗ್, ಮೇಕ್ ಮೀ ಮೋರ್ ಕೇಪಬಲ್ ಟು ಸಪೋರ್ಟ್ ದ ಸೊಸೈಟಿ ಇನ್ ಎ ಬೆಟರ್ ವೇ. ಬ್ಯೂಟಿಫುಲ್ ಸರ್. ಸೋಲ್ ಅಂತ ಹೇಳಿದರೆ ತಮ್ಮ ಪ್ರಕಾರ? ಫೇಲ್ ಅಂತ ಹೇಳಿದ್ರೆ ಇಟ್ಸ್ ಅ ಗುಡ್ ಲರ್ನಿಂಗ್ ಪಾಯಿಂಟ್. ಓಕೆ. ಗೆಲುವು ಅಂತ ಹೇಳಿದರೆ? ವಿನ್ನಿಂಗ್ ಈಸ್ ಆಲ್ವೇಸ್ ಅನದರ್ ಫೇಸ್ ಆಫ್ ಲರ್ನಿಂಗ್ ಫ್ರಮ್ ದ ಡಿಫೀಟ್ಸ್. ಎಸ್ ಸರ್. ಈ ಒಂದು ಗುಣ ತಾವು ಈ ಬಾರಿ ಬದಲಾವಣೆ ಮಾಡಬೇಕಂತ ಹೇಳಿದರೆ ತಮ್ಮಲ್ಲಿ ಏನು ಹೇಳ್ತೀರಿ? ಯಾವುದಾದೊಂದು ಗುಣ ತಮ್ಮಲ್ಲಿರುವಂತಹ ಮೈನಸ್ ಪಾಯಿಂಟ್? ಐ ಟ್ರಸ್ಟ್ ಪೀಪಲ್ ಮೋರ್. ಓಕೆ. ತಮ್ಮಲ್ಲಿರುವಂತಹ ಪ್ಲಸ್ ಪಾಯಿಂಟ್ ಏನು ಸರ್? ಟೀಮ್ ವರ್ಕ್. ಎಸ್, ಬ್ಯೂಟಿಫುಲ್. ಲೆಕ್ಸಾ ಅಂತ ಹೇಳಿದ್ರೆ? ಲೆಕ್ಸಾ ಅಂತ ಹೇಳಿದ್ರೆ ಲೈಟಿಂಗ್ ಎಕ್ಸಲೆನ್ಸ್ ಆ್ಯಂಡ್ ನಾಲೆಜ್ ಶೇರ್ಡ್ ಅಡೆಕ್ವೇಟ್ಲಿ. ಆಲ್ರೆಡಿ ಎಕ್ಸ್ಪ್ಲೇನ್. ರೊನಾಲ್ಡ್ ಸಿಲ್ವಾನ್ ಡಿಸೋಜಾ ಸರ್, ಒನ್ ವರ್ಡಲ್ಲಿ? ಇಟ್ ಇಸ್ ಎನರ್ಜಿ. ಓಕೆ. 100% ನೋ ಡೌಟ್. ದ ಮ್ಯಾನ್ ವಿತ್ ದ ವಿಷನ್ ಆ್ಯಂಡ್ ಶಕ್ತಿ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಭಾಳಷ್ಟು ಖುಷಿ ಆಯ್ತು ಸರ್ ತಮ್ಮ ಜೊತೆ ಮಾತಾಡಿ. ಅವರಿಗೆ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಒಂದು ಸಣ್ಣ ಗೌರವ ಇದೀಗ ನಿಮ್ಮ ಮುಂದೆ. ಈ ವಾರದ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ನೈಜ ಸಾಧಕ ಬೇರೆ ಯಾರೂ ಅಲ್ಲ, ನಮ್ಮ ಹೆಮ್ಮೆಯ ತುಳುವ ರೊನಾಲ್ಡ್ ಸಿಲ್ವಾನ್ ಡಿಸೋಜಾ ಸರ್. ಲೆಕ್ಸಾ ಲೈಟಿಂಗ್ಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು. ಎಣ್ಣೆ ದೀಪದೊಂದಿಗೆ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದಂತಹ ಹುಡುಗ ತನ್ನ ಸ್ವಂತ ವಿಶೇಷವಾಗಿರುವಂತಹ ಬೆಳಕಿನ ಕಂಪನಿ ರಚಿಸುವ ಮೂಲಕ ನಾಟ್ ಓನ್ಲಿ ನಮ್ಮ ಇಂಡಿಯಾ, ಇಡೀ ಜಾಗತಿಕ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಹೆಸರನ್ನ ಮಾಡಿರುವಂತಹ ಹೆಮ್ಮೆಯ ಸಾಧಕ. 2018ರಲ್ಲಿ ದುಬೈನಲ್ಲಿ ಇಂಟರ್ನ್ಯಾಷನಲ್ ಅಚೀವರ್ಸ್ ಕೌನ್ಸಿಲ್ನಿಂದ ವೇಗವಾಗಿ ಬೆಳೀತಾ ಇರುವಂತಹ ಭಾರತೀಯ ಕಂಪನಿ ಶ್ರೇಷ್ಠತೆ ಪ್ರಶಸ್ತಿ. 2019ರಲ್ಲಿ ಥಾಯ್ಲೆಂಡ್ನಲ್ಲಿ ನಡೆದ ಗ್ಲೋಬಲ್ ಬಿಸಿನೆಸ್ ಮೀಟ್ನಲ್ಲಿ ಉತ್ಪಾದನೆಯಲ್ಲಿ ಮತ್ತು ಗ್ರಾಹಕರ ತೃಪ್ತಿಯಲ್ಲಿ ಶ್ರೇಷ್ಠತೆ ಪಡೆದ ಕಂಪನಿ. 2019ರಲ್ಲಿ ಅತ್ಯುತ್ತಮ 5000 MSMEಗಳ ಲಿಸ್ಟ್ನಲ್ಲಿ ಲೆಕ್ಸಾ ಲೈಟಿಂಗ್ ಕೂಡ ನಾಮನಿರ್ದೇಶನಗೊಂಡಿತ್ತು. ವಿಶೇಷ ಬೆಳಕಿನ ಉತ್ಪನ್ನ ತಯಾರಿಕೆಯಲ್ಲಿ ವಿಶ್ವಾಸಾರ್ಹ ಬ್ರ್ಯಾಂಡ್ ಎಂದು ಕೇಂದ್ರ ಸರ್ಕಾರದಿಂದ ಆತ್ಮನಿರ್ಭರ್ ಭಾರತ್ ಅಡಿಯಲ್ಲಿ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀ ರೊನಾಲ್ಡ್ ಅವರಿಗೆ ಮುಂಬೈನಲ್ಲಿ ಅತ್ಯುತ್ತಮ ಸಾಧನೆ ಹಾಗೂ ಅವರ ಯಶೋಗಾಥೆಗಾಗಿ ಹೈ ಫ್ಲೈಯರ್ಸ್ 50 ಗ್ಲೋಬಲ್ ಇಂಡಿಯನ್ಸ್ ಎಂದು ಆಯ್ಕೆ ಮಾಡಿ ಪ್ರಶಸ್ತಿ ನೀಡುವ ಮೂಲಕ ಗೌರವ ಸಿಕ್ಕಿದೆ. ನಾವು ನೋಡ್ತಾ ಇರುವಂತಹ TV9, NDTV, TV ಟುಡೇ, ಜಿ ಟಿವಿ, ರಿಲಯನ್ಸ್ ಗ್ರೂಪ್, ಜಿಯೋ, TV18, ಅದಾನಿ ಗ್ರೂಪ್, ಇನ್ಫೋಸಿಸ್, CPWDS, ಇಸ್ರೋ ಮತ್ತು ಎಲ್ಲ ಅನೇಕ ಲೆಕ್ಸಾ ಲೈಟಿಂಗ್ ಸಂಪೂರ್ಣ ವಾಸ್ತುಶಿಲ್ಪದ ಬೆಳಕು, ವಿನ್ಯಾಸ, ಉತ್ಪಾದನೆ ಮತ್ತು ಸಂಸ್ಥೆಯ ಸ್ಥಾಪನೆಯನ್ನ ಒಳಗೊಂಡಿರುವಂತಹ ಹಾಕಿ ವಿಶ್ವಕಪ್ 2018 ಹೀಗೆ ಹೆಸರಾಂತ ಯೋಜನೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದೆಲ್ಲವೂ ಕೂಡ ಬೇರೆ ಯಾರೂ ಅಲ್ಲ, ನಮ್ಮ ತುಳುನಾಡಿನ ಹೆಮ್ಮೆಯ ಸಾಧಕರಿಂದ ಸಾಧ್ಯವಾಗಿರುವಂತಹ ಯಶೋಗಾಥೆ. ಜೊತೆಗೆ ಈ ಲೆಕ್ಸಾ ಲೈಟಿಂಗ್ಸ್ ಉತ್ಪಾದನೆ ಆಗ್ತಾ ಇರುವಂಥದ್ದು, ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವಂಥದ್ದು ನಮ್ಮ ತುಳುನಾಡಿನ ಮೂಡಬಿದ್ರೆಯಲ್ಲಿ. ಈ ಮೂಲಕ ಸಹಸ್ರಾರು ಜನರಿಗೆ ಉದ್ಯೋಗವನ್ನ ಕಲ್ಪಿಸಿದಂತಹ ನಿಜವಾಗಿರುವಂತಹ ಶಕ್ತಿ ಅವರ ಮುಂದೆ ಒಂದು ದೀಪ ಕಾಣ್ತಾ ಇದೆ ಸರ್. ಏನಿಲ್ಲ, ಈ ದೀಪ ಅಂತ ಬಂದಾಗ ಅದು ಬೆಳಕು, ಕತ್ತಲಿನಿಂದ ನಮ್ಮನ್ನು ಬೆಳಕಿನೆಡೆಗೆ ಕೊಂಡೊಯ್ಯುವಂಥ ದೀಪ. ತಾವು ಕೂಡ ಮಾಡಿರುವಂಥದ್ದು ಉದ್ಯಮ, ಬೆಳಕಿನ ಒಂದು ಉದ್ಯಮ. ಸೊ ದೇಶದಾದ್ಯಂತ, ಜಾಗತಿಕ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಇವೆಲ್ಲರ ಜೊತೆಗೆ ಈ ಒಂದು ದೀಪ ಅಂತ ಬಂದಾಗ ನಮ್ಮ ತುಳುವರಿಗೆ 99% ಎಲ್ಲರೂ ಕೂಡ ನಮ್ಮ ತುಳುನಾಡಿನವರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀರಿ. ಸಹಸ್ರಾರು ಜನರು ಅಂದರೆ ಆ ಒಂದು ಕುಟುಂಬ 360 ಜನ, ಸೊ ಅವರ ಒಂದು ಕುಟುಂಬ ಸಾವಿರಾರು ಜನರಿಗೆ ತಮ್ಮ ಒಂದು ಹೆಸರಿನಲ್ಲಿ ಅವರ ಮನೆಯ ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಸೊ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ವೈ ನಿಮ್ಮ ಮುಂದೆ ಒಂದು ದೀಪ ಕಾಣ್ತಾ ಇದೆ ಸರ್. ಎಷ್ಟು ಖುಷಿ ಇದೆ ಸರ್, ಎಷ್ಟು ಸಾರ್ಥಕತೆ ಇದೆ. ಯಾಕಂದರೆ ನಾನು ಆ ಒಂದು ಫೋಟೋ ನೋಡಿದಾಗ, ತಮ್ಮ ಬಾಲ್ಯದ ಒಂದು ಫೋಟೋ ನೋಡಿದಾಗ, ಬೇರೆಯವರ ಶರ್ಟ್, ಬೇರೆಯವರ ಪ್ಯಾಂಟ್,
ಜೊತೆಗೆ ತಂದೆ ತಾಯಿ ಕಷ್ಟಪಟ್ಟಿದ್ರು, ಈಗ ತಾವು ಅಷ್ಟು ಸಾವಿರ ಜನರಿಗೆ ಒಂದು ಊಟ ಹಾಕುವಂತಹ ಪರಿಸ್ಥಿತಿ ತಮ್ಮಲ್ಲಿದೆ, ಆ ಶಕ್ತಿ ಇದೆ ತಮ್ಮಲ್ಲಿ ಅಂತ ಬಂದಾಗ ಎಷ್ಟು ಖುಷಿ ಇದೆ, ಎಷ್ಟು ಸಾರ್ಥಕತೆ ಇದೆ, ಏನು ಹೇಳ್ತೀರಿ? ಆ್ಯಕ್ಚುಲಿ ನನಗೆ ತುಂಬಾ ಅವಾರ್ಡ್ಸ್ಗಳು ಬಂದಿವೆ, ತುಂಬಾ ಜನ ಸತ್ಕಾರಗಳನ್ನು ಮಾಡಿದ್ದಾರೆ. ಆದರೆ ಇವತ್ತಿನ ತನಕ ಯಾರೂ ನನಗೆ ದೀಪನ ಗಿಫ್ಟ್ ಆಗಿ ಕೊಟ್ಟಿರೋದಿಲ್ಲ ಅಲ್ಲ. ಇದು ಒಂದು ತುಂಬಾ ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋವಂಥ ಒಂದು ವಿಚಾರ. ಏನಕ್ಕಂತ ಹೇಳಿದ್ರೆ ನಾನು ತುಂಬ ಜನರಿಗೆ ದೀಪನ ಗಿಫ್ಟ್ ಆಗಿ ಕೊಟ್ಟಿದ್ದೀನಿ, ತುಂಬ ಜನರ ಮನೆಯನ್ನು ಬೆಳಗಿಸಿದ್ದೀನಿ. ಹೌದಪ್ಪ. ಬಟ್ ಅದೇ ಥರ ಇವತ್ತು ನನ್ನ ಮನೆಗೆ ಒಂದು ದೀಪ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೂ ತುಂಬ ಒಳ್ಳೇದಾಗುತ್ತೆ ಅಂತೇಳಿ ಅರ್ಥ ಅಲ್ಲ. ಸೊ ಈ ಎಲ್ಲ ಕಾರ್ಯಚಟುವಟಿಕೆ ನೋಡ್ತಾ ಇರಬೇಕಾದ್ರೆ ನೀವು ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದುಬಿಟ್ಟು ನನ್ನನ್ನು ಗುರುತಿಸೋಕ್ಕೋಸ್ಕರ ತುಂಬ ಧನ್ಯವಾದಗಳು. ಡೆಫಿನೆಟ್ಲಿ ಪಾಸಿಟಿವ್ ವೈಬ್ರೇಷನ್ಸಿಂದ ತುಂಬಾ ಒಳ್ಳೆಯದಾಗತ್ತೆ. ಎಸ್, 10 ಜನರ ಆಶೀರ್ವಾದ ನಮ್ಮ ಜೊತೆ ಇದ್ದರೆ, ಎಸ್, ಯಂಗ್ಸ್ಟರ್ಸ್ಗಳಿಂದ ಒಂದು ಒಳ್ಳೆಯ ವಿಶಸ್ ನಮ್ಮ ಜೊತೆ ಇದ್ದರೆ, ಕರೆಕ್ಟ್, ಅದರಿಂದ ನಾವು ಮುಂದೆ ಜೀವನದಲ್ಲಿ ತುಂಬಾ ವಿಷಯಗಳನ್ನು ಸಾಧನೆ ಮಾಡೋಕ್ಕೆ ತುಂಬ ಸಾಧ್ಯ ಇದೆ. ಮತ್ತು ಇದರ ಮೇಲೆ ನಾನು ತುಂಬ ವಿಶ್ವಾಸ ಇಡ್ತೀನಿ. ಕರೆಕ್ಟ್. ನಮ್ಮಿಂದ ಯಾರಿಗೂ ಬೇಜಾರಾಗಬಾರ್ದು, ಆ ಥರ ಆದರೆ ಅದು ಸರಿಯಲ್ಲ. ಸೊ ನಮ್ಮಿಂದ ಆದಷ್ಟು ಒಳ್ಳೇದಾಗಬೇಕು, ಅದು ನನ್ನ ವಿಚಾರ. ನಿಜ. ಸೊ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ, ಇಲ್ಲಿ ಬರೋಕ್ಕೆ ಹೇಳಿಬಿಟ್ಟು ನನ್ನ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮಗೆ ನಾವು ಥ್ಯಾಂಕ್ಸ್ ಹೇಳಬೇಕಂದ್ರೆ ನಿಜವಾಗ್ಲೂ ಕೂಡ ವೆರಿ ಇನ್ಸ್ಪಿರೇಷನ್, ದ ಮ್ಯಾನ್ ವಿತ್ ದ ವಿಷನ್ ಆಲ್ಸೋ ಆ್ಯಂಡ್ ವೆರಿ ಇನ್ಸ್ಪೈರಿಂಗ್. ನಮ್ಮ ರೊನಾಲ್ಡ್ ಸರ್ ಅವ್ರ ಜೊತೆ ಮಾತುಕತೆ ಮಾಡುವಂಥದ್ದು ನಮಗೂ ಕೂಡ ಸಿಕ್ಕಿರುವಂಥ ಒಂದು ಭಾಗ್ಯ. ಅವರ ಬ್ಯುಸಿ ಶೆಡ್ಯೂಲಲ್ಲಿ ಅವರು ಬಂದಿದ್ದಾರೆ. ಸೊ ಹಾಗಿದ್ದಾಗ ಸರ್ ಒಂದು ಖುಷಿ ಇದೆ, ಸಾರ್ಥಕತೆ. ಭಾಳಷ್ಟು ಜನರು ತಮ್ಮ ಹೆಸರಿನಿಂದ ಅವರ ಮನೆಯ ಒಂದು ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಸೊ ಅವರ ಒಂದು ಬದುಕು ನಡೀತಾ ಇದೆ. ಸೊ ಉದ್ಯೋಗ ಅನ್ನುವಂಥದ್ದು ಆಗಬೇಕು, ಸೊ ಅದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವೆಲ್ಲರ ಜೊತೆಗೆ ಒಂದು ಕಡೆ ಹಿಂದೆ ತಿರುಗಿ ಈ ಸಂದರ್ಭ ನೋಡಿದಾಗ ತಮ್ಮ ತಂದೆ ತಾಯಿಯವರು ತಮ್ಮ ಈ ಒಂದು ಸಕ್ಸಸ್ಸನ್ನು ನೋಡಿದಾರ? ಅದೇ ಒಂದು ಬೇಜಾರಿನ ವಿಚಾರ. ನಮ್ಮ ಅಪ್ಪ, ನಾನು ಟೊಯೋಟಾ ಕಂಪನಿನಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೇ ತೀರ್ಕೊಂಡ್ರು. ಆಲ್ಮೋಸ್ಟು 2 ವರ್ಷ ಎಕ್ಸ್ಪೀರಿಯನ್ಸ್ ಆದವಾಗಲೇ ಟೊಯೋಟದಲ್ಲಿ ಆವಾಗಲೇ ತೀರ್ಕೊಂಡ್ರು. ಅದೊಂದು ತುಂಬಾ ಬೇಜಾರಾಗುವ ವಿಚಾರ ಮನಸ್ಸಲ್ಲಿದೆ. ಆನಂತರ ನಮ್ಮ ಅಮ್ಮ ನನ್ನ ಜೊತೆನೇ ಇದ್ದರು, ಅದೊಂದು ತುಂಬ ಸಮಾಧಾನಕರದ ವಿಷಯ. ಇವನ್ ಕೊನೆಯ ಗಳಿಗೆ ತನಕ ನನ್ನ ಜೊತೆ ಇದ್ದರು. ಸೊ ಅದೊಂದು ತುಂಬ ಸಂತೋಷದ ವಿಷಯ, ತೃಪ್ತಿ ಕೊಡೋ ವಿಷಯ ಇದೆ. ನಮ್ಮ ಹೊಸ ಫ್ಯಾಕ್ಟ್ರಿನ ಇನಾಗ್ರೇಷನ್ ಅವರೇ ಮಾಡಿರೋದು. ಸೊ ಇವತ್ತಿನ ದಿನ ನೋಡಿದ್ರೆ ಇನ್ನೂ ಚೆನ್ನಾಗಿ, ಇನ್ನೂ ಖುಷಿ ಆಗ್ತಾ ಇದ್ರು ಕಾಣುತ್ತೆ. ಬಟ್ ಅವರು 4 ವರ್ಷ ಮುಂಚೆ ಅವರು ತೀರ್ಕೊಂಡ್ರು. ಸೊ ಎಲ್ಲರದ್ದು ಆಶೀರ್ವಾದ ಖಂಡಿತವಾಗಿದೆ ಅಂತೇಳಿ ಭಾವಿಸ್ತಾ ಇದ್ದಾರೆ. ಬಟ್ ಅವರು ನಿಮ್ಮ ಸಕ್ಸಸ್ ಅನ್ನು ನೋಡಿದ್ದಾರೆ, ಅಮ್ಮ ನೋಡಿದ್ದಾರೆ. ಎಸ್ ಅಲ್ಲ, ಖುಷಿ, ಅದೊಂದು ಖುಷಿ ಇದೆ ಅಲ್ವಾ ಸರ್? ಹೌದು. ಈಗಲೂ ಕೂಡ ಜೀವನದಲ್ಲಿ ಒಂದು ವಿಚಾರವನ್ನ ನಾನು ಬಹಳಷ್ಟು ನೋವು ತಿಂದಿದೆ ಅಂತ ಬಂದಾಗ ಏನಾದರೂ ಒಂದು ಇದೆಯಾ? ಜೊತೆಗೆ ಒಂದು ಸ್ವೀಟ್ ಆ್ಯಂಡ್ ಒಂದು ಸಾಲ್ಟ್, ಯಾವ ಹೆಸರನ್ನು ಹೇಳ್ತೀರಿ, ಯಾವ ವಿಚಾರವನ್ನು ಹೇಳ್ತೀರಿ ಸರ್? ಖುಷಿ ತಂದಿರುವಂಥ ವಿಚಾರ ಜೀವನದಲ್ಲಿ ಈಗ ಇವತ್ತು ನಾನು ಏನಿದ್ದೀನಿ ಅದರಲ್ಲಿ ನಾನು ತುಂಬ ಖುಷಿಯಾಗಿದೆ. ನೋವು ಅಂತ ಬಂದಾಗ ಹೀಗಾಗಬಾರ್ದಿತ್ತು ಅನ್ನುವಂಥದ್ದು ಏನಾದರೂ ಇತ್ತಾ? ನಾನು ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ. ಏನಕ್ಕಂತ ಹೇಳಿದ್ರೆ ಪ್ರತಿ ನೋವಿಂದ ನಾನು ಜೀವನದ ಒಳ್ಳೆ ಪಾಠನ ಕಲಿಸಿದ್ದೀನಿ. ಆ ಪಾಠಗಳು ಯಾವತ್ತೂ ತುಂಬ ವ್ಯಾಲ್ಯೂಯಬಲ್. ಸೊ ಆ ಥರ ಇರಬೇಕಾದ್ರೆ ಆ ನೋವನ್ನು ಮೆಲುಕು ಹಾಕೋದು ಸರಿಯಲ್ಲ. ಅದರಿಂದ ಒಳ್ಳೆಯದನ್ನೇ ಬಯಸಿ ಅದರಿಂದ ಮುಂದೆ ಹೋಗೋದು ಬುದ್ಧಿವಂತಿಕೆ ಅಂತೇಳಿ ಅನಿಸ್ತಾ ಅಲ್ವಾ? ಕರೆಕ್ಟ್. ಜೊತೆಗೆ ದ ಮ್ಯಾನ್ ವಿತ್ ವಿಷನ್ ಸರ್ ತಾವು. ಸೊ ದ್ಯಾಟ್ಸ್ ವೈ ಐಮ್ ಆಸ್ಕಿಂಗ್ ವಿತ್ ಯು. ಏನಾದರೂ ಒಂದು ಮೈಂಡ್ ಸೆಟ್ ಇದೆ ಅಂದರೆ ಫ್ಯೂಚರಲ್ಲಿ ನಾನು ಈ ರೀತಿ ಇರಬೇಕು, ಯಾಕಂದರೆ ತಾವು ಹೇಳಿದಂಥದ್ದು ಆಗುತ್ತೆ. ಸೊ ಫ್ಯೂಚರಲ್ಲಿ ಈ ರೀತಿ ಇರಬೇಕು ಅಥವಾ ಈ ಒಂದು ಆಸೆ ಇದೆ ಅನ್ನೋಂಥದ್ದು ಇದೆಯಾ? ಒಂದು ಲೈಟಿಂಗ್ 350ರಿಂದ 3000 ಜನರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಆಸೆ ಇದೆ. ಓಕೆ. 350 ಟಾರ್ಗೆಟ್ ಕಂಪ್ಲೀಟ್? ಹೌದು, ಕಂಪ್ಲೀಟ್ ಆಯಿತು. ಓಕೆ. ಏನಂತೇಳಿ ದೇವರು ಏನೂ ಇಲ್ಲದೆ ಇರೋರಿಗೆ ಈ ಒಂದು ಲೆವೆಲಲ್ಲಿ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಹಿ ವಾಂಟ್ ಸಮಥಿಂಗ್ ಫ್ರಮ್ ಮೀ. ಸೊ ಅದು ನನಗೆ ಇನ್ನೇನು ಜಾಸ್ತಿ ಬೇಡ, ಏನಿದೆ ಅದೇ ತುಂಬ ಇದೆ. ಇನ್ನು ಏನಿದ್ರು ಅದರಿಂದ ನಾವು ನಮ್ಮ ಸಮಾಜಕ್ಕೆ ಕೊಡಬೇಕು, ಅದನ್ನು ನಾನು ಮುಂದೆ ನೋಡ್ತಾ ಇದ್ದೀನಿ ಅಲ್ವಾ? ಎಸ್ ಸರ್. ಕೊನೆಯದಾಗಿ ಸರ್, ನಮ್ಮ ಯೂತ್ಗಳಿಗೆ ಒಂದು ಫೈನಲ್ ಮೆಸೇಜ್ ನಿಮ್ಮಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಭಾಳಷ್ಟು ಜನರು ಕಾರ್ಯಕ್ರಮ ನೋಡ್ತಾರೆ. ಈ ಒಂದು ಕಾರ್ಯಕ್ರಮ ಇರುವಂಥ ಇನ್ಸ್ಪಿರೇಷನ್ ನಮ್ಮ ಯೂತ್ಗಳಿಗೆ. 1-2 ಸೋಲುಗಳಿಗೆ ಅವರು ವಿಚಲಿತರಾಗ್ತಾರೆ, ಬಟ್ ತಮ್ಮ ಬದುಕು ಎಲ್ಲರಿಗೆ ಸ್ಫೂರ್ತಿ. ನೋ ಡೌಟ್. ಅದಕ್ಕೋಸ್ಕರ ನಾನು ಫಸ್ಟಲ್ಲಿ ಹೇಳಿದೆ ಈ ಒಂದು ಎಪಿಸೋಡ್ ಮಿಸ್ ಮಾಡ್ಕೊಳ್ಬೇಡಿ ಅನ್ನೋದು. ನನಗೂ ಕೂಡ ಶಾಕ್ ಆಯಿತು. ಸೊ ದ್ಯಾಟ್ಸ್ ವೈ. ಎಸ್, ಏನು ಹೇಳ್ತೀರಾ ಸರ್? ನನಗೆ ಯೂತ್ಸ್ ಮತ್ತು ಮಕ್ಕಳಂದರೆ ತುಂಬ ಇಷ್ಟ. ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ ಅವರಲ್ಲಿರೋ ಎನರ್ಜಿ ಅದು ಬೇರೆ ಯಾರಲ್ಲೂ ನೋಡೋಕ್ಕೆ ಸಿಗೋದಿಲ್ಲ. ಕರೆಕ್ಟ್. ಬಟ್ ಇವತ್ತಿನ ದಿನ ಯೂತ್ ಸ್ವಲ್ಪ ಎಲ್ಲನೂ ಅವ್ರಿಗೆ ತುಂಬಾ ಫಾಸ್ಟಾಗಿ ಆಗಬೇಕು. ಲೈಕ್ ವೆರಿ ಫಾಸ್ಟ್ ರಿಸಲ್ಟ್ಸ್ ಅನ್ನೋದು ಭಾರಿ ತುಂಬಾ ಫಾಸ್ಟಾಗಿ ಆಗಬೇಕು. ಅದು ಫಾಸ್ಟಾಗಿ ರಿಸಲ್ಟ್ ಬಂದರೆ ಅದು ಲಾಂಗ್ ಟರ್ಮಿಗೆ ಉಳಿಯೋದಿಲ್ಲ. ಯಾವುದೂ ಫಾಸ್ಟ್ ಬಂದ ಸಕ್ಸಸ್ ಆಗಲಿ ಅಥವಾ ಫಾಸ್ಟ್ ಏನೇ ಬಂದ್ರೂ, ಫಾಸ್ಟ್ ಬಂದ ಹಣ ಇರಲಿ, ಫಾಸ್ಟ್ ಬಂದ ಕೀರ್ತಿ ಆಗಲಿ, ಅದು ಲಾಂಗ್ ಟರ್ಮಲ್ಲಿ ಉಳಿಯೋದಿಲ್ಲ.
ನಾವು ವಿನೋದ್ ಕಾಂಬ್ಳಿ ಎಕ್ಸಾಂಪಲ್ ನೋಡಿದ್ದೀವಿ. ಅದೇ ಥರ ತುಂಬ ಜನ ಇದ್ದಾರೆ. ತುಂಬ ಜನ ಜೀವನದಲ್ಲಿ ಕಷ್ಟಪಡ್ತಾ ಇದ್ದಾರೆ, ಅದು ಪರ್ಮನೆಂಟ್ ಅಲ್ಲ. ಕರೆಕ್ಟ್. ಸೊ ಕಷ್ಟಪಟ್ಟವರಿಗೆ ಖಂಡಿತ ಸುಖ ಅನ್ನೋದು ಖಂಡಿತ ಬರುತ್ತೆ ವೆನ್ ದೇ ಆರ್ ಫೋಕಸ್ಡ್. ಸೊ ವಿ ನೀಡ್ ಟು ಬಿ ವೆರಿ ಫೋಕಸ್ಡ್. ಸೊ ಆ ಥರ ಇರಬೇಕಾದ್ರೆ ಇವತ್ತಿನ ನಮ್ಮ ಮಕ್ಕಳಿಗೆ, ಯಂಗ್ಸ್ಟರ್ಸಿಗೆ, ಯೂತ್ಸಿಗೆ ನಂದು ವಿಷಯ ಏನಂತ ಹೇಳಿದರೆ, ನಾನು 3 ಸಾರಿ ಸೋತಿದ್ದೀನಿ. ನಾನು ಸೋತ ಪ್ರಕಾರ ನಾನು 3 ಸಾರಿ ಸಾಯಬೇಕಿತ್ತು. ಕರೆಕ್ಟ್. ಸೊ ನಾನು ಆ ಥರ ಮಾಡಿಲ್ಲ. ಅದ್ರ ಬದಲಿಗೆ ನೆವರ್ ಗಿವ್ ಅಪ್. ಜೀವ ಒಂದು ಉಳಿದ್ರೆ ಏನು ಕೂಡ ಜೀವನದಲ್ಲಿ ಸಾಧನೆ ಮಾಡ್ಬೋದು ಅಲ್ವಾ. ದೇವರು ಕೈಕಾಲು ಮತ್ತು ಬುದ್ಧಿಶಕ್ತಿ, ಮನಸ್ಸು ಚೆನ್ನಾಗಿ ಕೊಟ್ಟಿದ್ದಿದೆ ಅಂತ ಹೇಳಿದರೆ ನಾವು ಏನಾದರೂ ಸಾಧನೆ ಮಾಡ್ಬೋದು. ಅದರಿಂದ ನಾವು ಎಷ್ಟೇ ದೊಡ್ಡ ಫೇಲ್ಯೂರ್ ಆದ್ರೂ ಅದನ್ನು ವಾಪಸ್ ಆ ದಾರಿಗೆ ಬರೋದಕ್ಕೆ ನಾವು ನಮ್ಮ ಕಡೆಯಿಂದ ಪ್ರಯತ್ನ ನಾವು ಮಾಡಬೇಕು. ಅದಕ್ಕೋಸ್ಕರ ಶಾರ್ಟ್ಕಟ್ ಉಪಯೋಗಿಸಿದರೆ ಅದು ಆಗೋದಿಲ್ಲ. ಆದ್ದರಿಂದ ವಾಟ್ ಎವರ್ ಯು ಆರ್ ಡೂಯಿಂಗ್, ಡೂ ಇಟ್ ಎಟ್ ದ ಬೆಸ್ಟ್. ಆ್ಯಂಡ್ ಆಲ್ ದ್ಯಾಟ್ ವಾಟ್ ಎವರ್ ಯು ಆರ್ ಡೂಯಿಂಗ್, ಡೂ ದ ಗುಡ್ ಥಿಂಗ್ಸ್ ಎಟ್ ದ ಬೆಸ್ಟ್, ನಾಟ್ ದ ಬ್ಯಾಡ್ ಥಿಂಗ್ಸ್. ಆವಾಗ ಇವತ್ತಲ್ಲ ನಾಳೆ ನೀವು ಫೋಕಸ್ಡ್ ಆಗಿದ್ದು, ಯು ವಿಲ್ ರೀಚ್ ಸಮ್ವೇರ್ ಇನ್ ಲೈಫ್. ಓಕೆ, ಬ್ಯೂಟಿಫುಲ್ ಸರ್. ಆ್ಯಂಡ್ ರಿಯಲಿ ಇನ್ಸ್ಪಿರೇಷನ್, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಝೀರೋದಿಂದ ಹೀರೋ ಆಗಿರುವಂಥ ವ್ಯಕ್ತಿ, ಇಲ್ಲಿ ತನಕ ಝೀರೋ ಕೂಡ ಅಲ್ಲ, ಮೈನಸ್ ಅಂತ ಹೇಳ್ತೀವಿ. ಮೈನಸ್ಸಿಂದ 100 ಕೋಟಿಗಳ ಒಡೆಯನಾಗಿ ಇದೀಗ 100 ಕೋಟಿಗಳ ವ್ಯಾಪಾರ ವಹಿವಾಟವನ್ನು ಮಾಡ್ತಾ ಇರುವಂತಹ ನಮ್ಮ ಹೆಮ್ಮೆಯ ತುಳುವ ಲೆಕ್ಸಾ ಅಂತ ಬಂದಾಗ ದ ಬ್ರ್ಯಾಂಡ್ ನೇಮ್, ಆ ಬ್ರ್ಯಾಂಡ್ ನೇಮ್ನ ಹಿಂದಿರುವಂತಹ ಶಕ್ತಿ ನಮ್ಮ ರೊನಾಲ್ಡ್ ಸರ್. ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅತ್ಯಂತ ಹೆಮ್ಮೆಯಿಂದ ಆ್ಯಂಡ್ ಅತ್ಯಂತ ಸಾರ್ಥಕತೆಯಿಂದ ಥ್ಯಾಂಕ್ ಯು ಸೋ ಮಚ್ ಹೇಳ್ತೇವೆ. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಕುಡ್ಲ ವಾಹಿನಿಯ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತಷ್ಟು ಒಳ್ಳೆಯ ಸಕ್ಸಸ್ ಸಿಗಲಿ ತಮಗೆ, ಜೊತೆಗೆ ಮತ್ತಷ್ಟು ಜನರ ತಮ್ಮ ಒಂದು ಆಸೆ ಏನಿದೆ 3,000 ಜನರಿಗೆ ಉದ್ಯೋಗವನ್ನು ಕೊಡಬೇಕು. ಸೊ ಅದು ಆದಷ್ಟು ಬೇಗ ಆಗಲಿ ಅನ್ನೋಂಥದ್ದು ನಮ್ಮ ಹಾರೈಕೆ. ಆ್ಯಂಡ್ ಭಾಳಷ್ಟು ಖುಷಿ ಆಯ್ತು ಸರ್. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು, ನಿಜವಾಗ್ಲೂ ಕೂಡ. ಯಾಕಂದರೆ ನಿಮ್ಮಂಥವ್ರು ನಮ್ಮ ತುಳುನಾಡಲ್ಲಿದ್ದಾರೆ ಅನ್ನೋಂಥದ್ದು ನಿಜವೂ ಕೂಡ ಹೆಮ್ಮೆ. ಬಹುಶಃ ನಮಗೂ ಕೂಡ ಲೆಕ್ಸಾ ಕೇಳಿದ್ದೀವಿ, ಯಾಕಂದರೆ ನಮ್ಮ ಆಫೀಸಲ್ಲೂ ಕೂಡ ಲೆಕ್ಸಾನೇ ಇದೆ. ಇವೆಲ್ಲದರ ನಡುವೆ ಇವರು ನಮ್ಮ ತುಳುವರು ಅನ್ನುವಂಥದ್ದು ಆ್ಯಂಡ್ ಇವರು ಮಾಡಿರುವಂಥ ಸಾಧನೆ ನಿಜವೂ ಕೂಡ ಹೆಮ್ಮೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್. ಆ್ಯಕ್ಚುಲಿ ನಮ್ಮ ಕುಡ್ಲ ಚಾನಲ್ ನಮ್ಮ ಕುಡ್ಲದವರಿಗೆ ಭಾರಿ ಅಚ್ಚುಮೆಚ್ಚಿನ ಚಾನಲ್. ಎಸ್, ನೀವು ನಮ್ಮ ಇಲ್ಲಿನ ಊರಿನ ಕಲ್ಚರ್ ಆಗಲಿ, ಆ ಒಂದು ಪದ್ಧತಿಗಳಾಗಲಿ, ಆ ಒಂದು ಕಲ್ಚರನ್ನು ತೋರಿಸುವ ರೀತಿ, ಅದು ಎಲ್ಲರಿಗೂ ಇಷ್ಟ ಆಗಿದೆ. ಎಸ್, ನಮ್ಮ ಊರಿನಲ್ಲಿ ಇದ್ಬಿಟ್ಟು ನಮ್ಮ ಊರಿನ ಬಗ್ಗೆ ಜಾಸ್ತಿ ಜಾಗೃತಿ ಕೊಡೋ ಒಂದು ಚಾನಲ್ ಆಗಿದೆ. ಎಸ್. ಸೊ ಆ ಥರ ಇರಬೇಕಾದ್ರೆ ಇವತ್ತಿನ ದಿನ ಒಂದು ಚಾನಲನ್ನು ನಡೆಸೋದು ಅಷ್ಟು ಸುಲಭ ಇಲ್ಲ, ತುಂಬ ಕಷ್ಟ ಇದೆ. ನಾವು ತುಂಬ ಇನೋವೇಟಿವ್ ಆಗಿರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾನು ಇದೇ ಪ್ರಪಂಚದಲ್ಲಿರೋ ನನಗೆ ಗೊತ್ತಾಗತ್ತೆ. ಸೊ ಆ ಒಂದು ಕಂಡೀಷನಲ್ಲಿ ಇರಬೇಕಾದ್ರೆ ನೀವೊಂದು ರೀಜನಲ್ ಚಾನಲ್ ಆಗಿಬಿಟ್ಟು ಉತ್ತಮ ಕೆಲಸ ಮಾಡ್ತಾ ಇದ್ದೀರಾ. ಖಂಡಿತ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕಾದು ನಿಮ್ಮ ಜೊತೆ ಇರುತ್ತೆ. ಮಾತ್ರವಲ್ಲದೆ ಆಲ್ ದ ವೆರಿ ಬೆಸ್ಟ್ ಫಾರ್ ದಿಸ್ ಚಾನಲ್ ಆ್ಯಂಡ್ ಡೂ ಎ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇಂಥ ಪಾಸಿಟಿವ್ ವೈಬ್ಗಳು ಇದ್ದರೆ ಪಕ್ಕ ಒಂದು ಉತ್ತಮ ಸಮಾಜ ಕಟ್ಬೋದು, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ನಿಜವಾಗ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ರೊನಾಲ್ಡ್ ಸರ್ ಅವರಿಗೆ ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ ನಮ್ಮ ಜೊತೆ ಆಗಮಿಸಿದಿರಿ. ಆ್ಯಂಡ್ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ನಮ್ಮ ಕುಡ್ಲ ರಿಯಲ್ ಹೀರೋಸ್, ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ ವಾಹಿನಿಯಲ್ಲಿ. ದಿಸ್ ಪ್ರೋಗ್ರಾಮ್ ಸ್ಪಾನ್ಸರ್ಡ್ ಬೈ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ, ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಂಗಳೂರು ಅಂಡ್ ಉಡುಪಿ. Co-sponsored by Hotel Trishna, Multi-Cuisine Family Restaurant, Airport Road, Padavinangadi. ಸೈಕಲ್ ಪ್ಯೂರ್ ಅಗರಬತ್ತಿ. Prestige Enterprises, Rohan Corporation.